This program is sponsored by T&C, #1 brand in coastal Karnataka. Powered by Karnataka Bank. Co-sponsored by Badr Al Sama Medical Center, Farwania, Kuwait. Prabhat Silk, Mudabidre. Bhaumik Ethnic Wear, RXM Naturals. CAT Solar System. ಅರಭರ ರಾಷ್ಟ್ರಗಳಲ್ಲಿ ಕಾರ್ಮಿಕನಾಗಿ ಇಲ್ಲಿಂದ ಅಲ್ಲಿಗೆ ಹೊಟ್ಟೆಪಾಡಿಗೋಸ್ಕರ ಹೋದಂತಹ ಇವರು ಬಹುತೇಕ ನಮ್ಮ ಭಾರತೀಯರಿಗೆ, ಅದರಲ್ಲೂ ಕೂಡ ಕನ್ನಡಿಗರಿಗೆ ಬರೋಬ್ಬರಿ 2,000 ಮಂದಿಗೆ ಉದ್ಯೋಗವನ್ನ ನೀಡಿದಂತಹ ಅತ್ಯದ್ಭುತವಾಗಿರುವಂತಹ ಸಾಧಕರಿವರು. ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಬೆವರು ಹರಿಸಿ ದುಡಿದ್ರೆ ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದನ್ನ ನಮ್ಮ ನಾಡಿಗೆ ತೋರಿಸಿದಂತಹ ಸಾಧಕರು. ಕತಾರ್ ಅಂತ ಬಂದಾಗ ನಮ್ಮ ತುಳುನಾಡಿನವರಿಗೆ ಇವರ ಹೆಸರು ನೆನಪಿಗೆ ಬರುವಂತದ್ದು ಹೆಸರಲ್ಲೇ ಇದೆ. ರವಿ ಅನ್ನುವಂಥದ್ದು ಪ್ರಕಾಶಿಸ್ತಾನೆ, ಬೆಳಗ್ತಾನೆ. ತನ್ನನ್ನು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಕೂಡ ಬೆಳಗಿಸ್ತಾನೆ. ದ ಮ್ಯಾನ್ ನೋ ನೀಡ್ ಇಂಟ್ರೊಡಕ್ಷನ್. ಮೂಡಂಬೈಲು ರವಿಶೆಟ್ಟಿ ದೋಣಿಂಜೆ ಗೊತ್ತು. ಜವನ್ಯೆ ಕನಸು ಮಸ್ತ್ ಮಲ್ಲ ಮಟ್ಟಿದ ಅದನ್ನ ಒಂದು ಸಾಧನೆ ಮಲ್ಪಡು ಬಂದ್ರಂಚಿನ ಕನ ಕಟ್ಟಿದಿನ ಜವನ್ಯೆ ಒಂಜಿ ಪೊಣ್ಣಾಗ ಮದ್ಮೆ ಆ ಕಾಲೋಡು ಭಾರಿ ಕಷ್ಟ ಬದ್ದಿ. ಸೊ ಅಂಚಾದೊಂದು ಯಾವ ಮಲ್ಲ ಜವಾಬ್ದಾರಿ ಮಲ್ಲ ಮಗೆ ಅದು ಎನ್ನ ಮಿತ್ತಿತ್ತು. ಕತಾರ್ಗೆ ಹೋಗಿರುವಂತದ್ದು ಅನಿವಾರ್ಯ ಕಾರಣಗಳು, ಯಾಕಂದ್ರೆ ಬದುಕಬೇಕು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ, ಮಾಡಿರುವಂತಹ ಸಾಲಗಳನ್ನು ತೀರಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ. ಆದ್ರೆ ಅಲ್ಲಿ ಹೋದಾಗ ತಾವೇ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತೀರಿ ಅಂತ ಬಂದಾಗ ಬಹಳಷ್ಟು ಜನರಿಗೆ, ಸಾವಿರಾರು ಜನರಿಗೆ ತಾವು ಉದ್ಯೋಗವನ್ನ ಕೊಡ್ತೀರಿ ಅಂತ. ಇದು ಹೇಗೆ ಸಾಧ್ಯ ಆಯಿತು? ಗಲ್ಫಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ಏಜೆನ್ಸಿಗೆ ದುಡ್ಡು ಕೊಡಬೇಕು, ಅದು ಇದೆಲ್ಲ ತುಂಬ ಪ್ರಯತ್ನ ಪಟ್ಟೆವು. ಗಲ್ಫಿಗೆ ಹೋದರೆ ಸ್ವಲ್ಪ ಸಂಬಳ ಎಲ್ಲ ಜಾಸ್ತಿ ಸಿಗ್ತದೆ, ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ. ಸೊ ಗಲ್ಫಿಗೆ ನಾರ್ಮಲಿ ಹೋಗೋದು ಯಾವಾಗ ಇಂಥ ಒಂದು ಜವಾಬ್ದಾರಿ ಇರುವಾಗ, ಇಲ್ಲದಿದ್ದರೆ ಕಂಪ್ಲೀಟ್ ನಾವು ಲಾಸ್ ಆದ ನಂತರ. ಟಾಟಾದಿಂದ ನಾನು ಕತಾರಿಗೆ ಹೋಗುವಾಗ ನಮಗೆ ತುಂಬ ಸಾಲ ಇತ್ತು. ನಾನು ಹೇಳಿದೆಲ್ಲ, ಮಂತ್ಲಿ ನಮಗೆ ಲಾಸ್ ಆಗ್ತಿತ್ತು. ಬಹಳಷ್ಟು ತಮಗೆ ಈಗಲೂ ಕೂಡ ಕಾಡ್ತಾ ಇದೆ ಒಂದು ವಿಚಾರ, ಒಂದು ಕಹಿ ನೆನಪು, ಒಂದು ಕಹಿ ಘಟನೆ ಅಂತ ಇದ್ರೆ, ನಾನು ಜಾಬನ್ನು ನಾನು ರಿಸೈನ್ ಮಾಡಿ ಬೇರೆ ರಿಸ್ಕ್ ತೆಗೆದುಕೊಂಡದ್ದು. ಬಂಗಾರ ಬ್ಯಾಂಕಲ್ಲಿ ಇಟ್ಟು ಲೋನ್ ತೆಗುವ ಪ್ರಸಂಗ ಕೂಡ ಬಂದಿತ್ತು. ಉದ್ದೇಶ ಒಳ್ಳೆದಿತ್ತು, ದೇವರ ಅನುಗ್ರಹವನ್ನು ಮಾಡಿದ್ರು, ಜೊತೆಗೆ ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನೋ ಒಂದು ಮಾತಿದೆ ಸರ್. ಫಸ್ಟ್ ಆಫ್ ಆಲ್ ರಡ್ ಶಬ್ದ ಡೋಂಟ್ ಎನ್ಕರೇಜ್ ಪೀಪಲ್ ಟು ಯೂಸ್. ಓಕೆ, ಯಾನ್ ಟಯರ್ಡ್ ಕೊಂಚ ಎಂಕ ಪ್ರಾಯ ಆಗ್ತದೆ ಅವ್ರ ಅಡ್ಡ ನಮ್ಮ ಡಿಕ್ಷನರಿ ಇದು ತೆಪ್ಪೋಡು. ಫಸ್ಟ್ ಆಫ್ ಆಲ್ ವೀಕ್ಷಕರೇ ನಮಸ್ತೆ. ಸಾಧಕರ ಬದುಕಿನ ಹಾದಿಯಲ್ಲಿ ಬಂದಂತಹ ಸವಾಲುಗಳು, ಆ ಸವಾಲುಗಳನ್ನು ಬೆನ್ನತ್ತಿ ನಿಂತು ಸಾಧಿಸಿದಂತಹ ಸಾಧಕರ ಕತೆ, ಇದು ನಮ್ಮ ಕುಡ್ಲ ವಾಹಿನಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ. ನಮ್ಮ ಯುವಕರಿಗೆ ಈ ಒಂದು ಸಾಧಕರ ಕತೆ ಸ್ಫೂರ್ತಿಯಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಮತ್ತೊಂದು ಸ್ಫೂರ್ತಿದಾಯಕ ಸಂಚಿಕೆಗೆ ವಿಶೇಷವಾಗಿರುವಂತಹ ಸ್ವಾಗತ. ನಾನು ನಿತಿನ್ ಸರ್. ಈ ವಾರ ನಮ್ಮ ಜೊತೆ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಹೆಮ್ಮೆಯ ತುಳುನಾಡಿನ ಸಾಧಕರಿದ್ದಾರೆ. ಮತ್ತೊಂದು ಸ್ಫೂರ್ತಿದಾಯಕವಾಗಿರುವಂತಹ ಸಂಚಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆ ಅಂತ ಬಂದಾಗ, ಇವರನ್ನ ಸಜ್ಜನ ವ್ಯಕ್ತಿತ್ವ, ಸಾತ್ವಿಕವಾಗಿರುವಂತಹ ಗುಣಗಳಿಂದ ಕೂಡಿದಂತಹ ವ್ಯಕ್ತಿತ್ವ, ಜೊತೆಗೆ ಪರೋಪಕಾರಿ, ಆಪದ್ಬಾಂಧವರು, ಸಮಾಜ ಸೇವಕರು, ಪ್ರಸಿದ್ಧ ಉದ್ಯಮಿ, ಹೀಗೆ ಹಲವಾರು ವಿಚಾರಗಳಲ್ಲಿ ವ್ಯಾಖ್ಯಾನವನ್ನ ಮಾಡಬಹುದು. ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಇವರ ಬಗ್ಗೆ ಬಹಳಷ್ಟು ಹೆಮ್ಮೆ ಬರುತ್ತೆ. ಯಾಕಂತ ಹೇಳಿದ್ರೆ ಇವರು ಹುಟ್ಟಿದ್ದು ಬೆಳೆದದ್ದು ನಮ್ಮ ತುಳುನಾಡಿನಲ್ಲಿ. ತದನಂತರ ಇವರು ದೂರದ ಅರಭರ ರಾಷ್ಟ್ರಗಳಲ್ಲಿ ಕಾರ್ಮಿಕನಾಗಿ ಇಲ್ಲಿಂದ ಅಲ್ಲಿಗೆ ಹೊಟ್ಟೆಪಾಡಿಗೋಸ್ಕರ ಹೋದಂತಹ ಇವರು ಅಲ್ಲಿ ತನ್ನದೇ ಆಗಿರುವಂತಹ ಸಂಸ್ಥೆಯನ್ನು ಸ್ಥಾಪಿಸಿ ಬಹುತೇಕ ನಮ್ಮ ಭಾರತೀಯರಿಗೆ, ಅದರಲ್ಲೂ ಕೂಡ ಕನ್ನಡಿಗರಿಗೆ ಬರೋಬ್ಬರಿ 2,000 ಮಂದಿಗೆ ಉದ್ಯೋಗವನ್ನ ನೀಡಿದಂತಹ ಅತ್ಯದ್ಭುತವಾಗಿರುವಂತಹ ಸಾಧಕರಿವರು. ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಬೆವರು ಹರಿಸಿ ದುಡಿದ್ರೆ ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದನ್ನ ನಮ್ಮ ನಾಡಿಗೆ ತೋರಿಸಿದಂತಹ ಸಾಧಕರು. ಆದರೂ ಕೂಡ ಯಾವುದೇ ರೀತಿಯ ಹಮ್ಮು ಬಿಮ್ಮುಗಳಿಲ್ಲದೆ ಪ್ರತಿಯೊಬ್ಬರಲ್ಲೂ ಕೂಡ ಸದಾ ಬೆರೆಯುವಂತಹ ವ್ಯಕ್ತಿತ್ವ. ಅದಕ್ಕೆ ಇವರನ್ನ ಸರಳ ವಿನಯತೆ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ಇವರ ಹೆಸರು ನೆನಪಿಗೆ ಬರುತ್ತೆ. ಜೊತೆಗೆ ಕತಾರ್ ಅಂತ ಬಂದಾಗ ನಮ್ಮ ತುಳುನಾಡಿನವರಿಗೆ, ನಮ್ಮ ಕರಾವಳಿ ಭಾಗದವರಿಗೆ
ಇವರ ಹೆಸರು ನೆನಪಿಗೆ ಬರುವಂಥದ್ದು, ಜೊತೆಗೆ ಇವರ ಮುಖ, ಆ ಒಂದು ಮಂದಹಾಸ, ಆ ಒಂದು ಬ್ಯೂಟಿಫುಲ್ ಸ್ಮೈಲ್ ಹೇಳ್ತೀವಿ ನೋಡಿ, ಅದು ನೆನಪಿಗೆ ಬರುವಂಥದ್ದು. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ದ ಮ್ಯಾನ್ ನೋ ನೀಡ್ ಇಂಟ್ರೊಡಕ್ಷನ್, ಕರಾವಳಿ ಭಾಗ ಟು ಕತಾರ್ ಅಂತ ಬಂದಾಗ ಈ ಒಬ್ಬ ವ್ಯಕ್ತಿ ಸದಾ ನಮ್ಮ ನೆನಪಿಗೆ ಬರುವಂತಹ ವ್ಯಕ್ತಿ, ಮೂಡಂಬೈಲು ರವಿಶೆಟ್ಟಿ, ದೋಣಿಂಜೆ ಗೊತ್ತು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್, ನಮಸ್ತೆ ಸರ್. ಧನ್ಯವಾದಗಳು. ಹೌ ಆರ್ ಯು ಸರ್, ಹೇಗಿದ್ದೀರಾ? ಫೈನ್ ಸರ್, ಫೈನ್. ಆರಾಮಲ್ಲ ಸರ್? ಆರಾಮ. ಖುಷಿ ಆಗುತ್ತೆ ಸರ್ ತಮ್ಮನ್ನ ನೋಡಿ. ಫಸ್ಟ್ ಆಫ್ ಆಲ್ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಪ್ರತಿಷ್ಠಿತವಾಗಿರುವಂಥ ಪ್ರಶಸ್ತಿಗಳು ತಮ್ಮನ್ನ ಹುಡುಕಿಕೊಂಡು ಬಂದಿದೆ. ಇದೀಗ ಪ್ರತಿಷ್ಠಿತವಾಗಿರುವಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಮಗೆ ಬಂದಿರುವಂಥದ್ದು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಬಹಳಷ್ಟು ಖುಷಿ ಆಗುತ್ತೆ. ರವಿ ಶೆಟ್ಟಿ ಅವರು ಅಂತ ಬಂದಾಗ ಪ್ರತಿ ಬಾರಿಯೂ ನಮ್ಮ ತುಳುನಾಡು ಅಥವಾ ಕರಾವಳಿ ಭಾಗ ಅಂತ ಬಂದಾಗ, ಕತಾರ್ ಅಂತ ಬಂದಾಗ ರವಿ ಶೆಟ್ಟರ ನೆನಪಾಪುಂಡು ಮಾತೆರೆಗ್ಲ. ರವಿ ಶೆಟ್ಟರ್ ಪನ್ನಾಗ ಆರು ಫೇಮಸ್ అయినంచిన ಪಾಪ್ಯುಲರ್ ಅಂಚಿನ ಬಿಸ್ನೆಸ್ ಮ್ಯಾನ್ ಅತ್ತು ಬಾರಿ ಪೊರ್ಲುದ ಒಂಜಿ ವ್ಯಕ್ತಿತ್ವ ಉಪ್ಪುನಂಚಿನ ವ್ಯಕ್ತಿ ಪನ್ಪುನಂಚಿನ ಪಾತ್ರ ಪನ್ಪೆ. ಅವೇತೋ ಜನ ತುಳುನಾಡದಕ್ಕಲು ಕಷ್ಟಡ್ ಉಲ್ಲೇರು ಪನ್ನಾಗ, ಅಕುಲು ಪಿದೇವ್ರುಡು ಉಲ್ಲೇರು ಪನ್ನಾಗ ಅಕಲ್ನ ಭಂಗಗೀರ ಆತ ಅಕಲು ಪನ್ಪೇರು ಎಂಕಲ ಅನ್ನದಾತೇರು ಪಂದ್ ಪನ್ಪೇರು ರವಿ ಶೆಟ್ರ್. ಯಾನ್ ರವಿ ಶೆಟ್ರಡ ಪಾತ್ರೋಡು ಮಸ್ತ್ ವಿಚಾರ ಇರ್ನ ಒಂಜಿ ಜರ್ನಿ ದಾಯಪನಾಗ ಈರಲ್ಪ ಪೋತಿನಿ ಒಂಜಿ ಬೇಲೆಗೆ ಬೋಡದು ಪೋಯರ್ ದಾಲ್ ಒಂಜಿ ಜೀವನೋಪಾಯಕ್ಕೆ ಮನ್ಪೋಡು ಪನ್ಪನ ಕಾರಣಕ್ಕೆ ಪೋಯರ್. ಬಟ್ ಈ ರೀತಿ ಅಲ್ಪ ಬಾರಿ ಮಲ್ಲ ಮಟ್ಟದ ಉನ್ನತ ಸ್ಥಾನಮಾನಡುಲ್ಲಾರ್ ಒಂದು ವೇತೋ ಜನಕ್ಲೆಗೆ ಇನ್ಸ್ಪಿರೇಷನ್ ಆಪಿನಂಚಿನ ಕತೆ ಸರ್. ಹೌ ಅಂಡ್ ಎಂಚ ಪನ್ಪುನಂಚಿನ ಪ್ರಶ್ನೆ ದುಂಬು ಯಾನಿರಡ ನೇರವಾದಿತ್ತೆ ಏಜೈತ ಅಂಡ್ ಸರ್ ರವಿ ಶೆಟ್ಟರ್ ದಾಯಪನಾಗ ಪಲ್ಲೆ ಸರ್. ಯಾನು ಎಲ್ಲಂಜಿ ಡಿಸೆಂಬರ್ 4 59 ವರ್ಷ. 59 ವರ್ಷ, ಬ್ಯೂಟಿಫುಲ್ ಬ್ಯೂಟಿಫುಲ್. ಬಟ್ 59 ವರ್ಷ ಅಂದ್ ಸರ್ ನಲ್ಲ ಎನರ್ಜಿ ನಲ್ಲ ಒಂಜಿ ಅತ್ತು ಸ್ಟ್ರಾಂಗ್ ಆದ್ ನನ್ನಲ ಒಂಜಿ ಮೋನೆಡು ಮಂದಹಾಸ ಎಲ್ಲಿಯ ಜೋಕ್ಲಿಡ್ದ ಪತ್ತಿನ ಮಲ್ಲಕುಲ್ ಏರೇ ಬರಡ್ ಅಟ್ ಎನಿ ಟೈಮ್ ಈರಾಕ್ಲೆ ರಿಪ್ಲೈ ಮನ್ಪರ್ ಬಾರಿ ಪೊರ್ಲುಡು ತೆಲ್ತೊಂದು ನಲ್ತೊಂದು ಪಾತಿರೋರು ಎಂಚ ಸರ್ ಹೌ ಪನ್ನ ಪ್ರಶ್ನೆ 59 years. ಎಸ್ ಸರ್, ಹೌ ಸರ್? ಫಸ್ಟ್ ಆಫ್ ಆಲ್ ರಡ್ ಶಬ್ದ ಯಾನ್ ಏಪಲ ಡೋಂಟ್ ಎನ್ಕರೇಜ್ ಪೀಪಲ್ ಟು ಯೂಸ್. ಓಕೆ, ಯಾನ್ ಟಯರ್ಡ್ ಬೊಕ್ಕೊಂಜಿ ಎಂಕ ಪ್ರಾಯ ಆತಂದು ಅವ್ರು ಅಡ್ಲ ನಮ್ಮ ಡಿಕ್ಷನರಿ ತೆಪ್ಪೋಡು. ಫಸ್ಟ್ ಆಫ್ ಆಲ್ ಓಕೆ ಐಕ್ ಬಡದು ನಮ್ಮ ಒಂಜಿ ಏಪಲ ನಮ್ಮ ಫುಡ್ ಇಂಟೇಕ್ ಬಾರಿ ಜಾಗ್ರತೆ ಒಪ್ಪೋಡು. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್, ನಮ್ಮ ಬಾಡಿ, ನಮ್ಮ ಮೈಂಡ್. ಎಕ್ಸಸೈಸ್ ಉಪ್ಪು, ಯೋಗ ಉಪ್ಪು, ಮೆಡಿಟೇಷನ್ ಉಪ್ಪು ಇದು ಪೂರ ಐನಾತ್ ಪ್ರಯತ್ನ ಮಂತೊಂದುಲ್ಲ ಜನಕ್ಲೆಲ್ಲ ನಮ್ಮೊಟ್ಟಿಗೆ ಒಡನಾಟೋಡು ಇತ್ತು ನಕ್ಲೆಗ್ ನಮ್ಮ ಕಂಪನಿ ಇತ್ತು ನಕ್ಲೆಗ್ ಪೂರಂದೆತ್ತ ಮಿತ್ತು ಯಾನು ಜಾಸ್ತಿ ಸ್ಟ್ರೆಸ್ ಮನ್ಪೊಡು ಪನ್ನೊಂದು ಉಪ್ಪುವೆ. ಓಕೆ, ಬ್ಯೂಟಿಫುಲ್ ಸರ್. ಒಂಜಿ ಯೋಗ ಮನ್ಪೊಡು ಟೈರ್ಡ್ನೆಸ್ ಪನ್ಪುನಂಚಿನ ವರ್ಡೆ ಬರ್ರೆ ಬಲ್ಲಿ ಪನ್ಪುನಂಚಿನ ವಿಚಾರ ಚೈತನ್ಯ ಅಂಚನ ಇರ್ನ ಯಶಸ್ಸಿನ ಗುಟ್ಟದ ಅನ್ಪರೆ ಯೋಗ ಮೆಡಿಟೇಷನ್ ಒಂದು ಮೇನ್ ರೀಸನ್ ಪನ್ಪರೆ ಸರ್. ಯಾ ಆಫ್ ಕೋರ್ಸ್ ಬೇಸಿಕಲಿ ಒಂತೆ ಸ್ಪೋರ್ಟ್ಸ್ ಎಂಕ್ ಇಂಟ್ರೆಸ್ಟ್ ಇತ್ತು ಸುರುದಿಂಚಲ ಯಾನು ಕ್ರಿಕೆಟ್ ಮಸ್ತ್ ಗೊಬ್ಬೊಂದಿತ್ತೆ, ವಾಲಿಬಾಲ್, ಶಟ್ಲ್, ಬ್ಯಾಡ್ಮಿಂಟನ್ ಮಸ್ತ್ ಐಕಲ ಪೂರ ಎಂಕಲ್ ಪೂರ ಇನ್ಸ್ಪಿರೇಷನ್ ತಿಕೊಂಡು ಎಂಕಲ ಫ್ಯಾಮಿಲಿ ಇಡ್ಲ ನಮ್ಮ ಮಾಮಲ ಎಡ್ಡೆ ಒಂಜಿ ಸ್ಪೋರ್ಟ್ಸ್ ಮ್ಯಾನ್ ರಿಟೈರ್ಡ್ ಹೈಕೋರ್ಟ್ ಜಸ್ಟಿಸ್ ಜಯರಾಮ್ ಚೌಟ, ಏನ ಚಿಕ್ಕಪ್ಪ ಶ್ರೀಧರ್ ಶೆಟ್ರ್, ವಿಜಯ ಬ್ಯಾಂಕ್ ರಿಟೈರ್ಡ್ DGM, ದೇ ಆರ್ ಆಲ್ ವೆರಿ ಗುಡ್ ಸ್ಪೋರ್ಟ್ಸ್ ಪೀಪಲ್. ಅಂಚ ಅಕ್ಲೆಲ್ಲ ಎನ್ಕರೇಜ್ಮೆಂಟ್ ತಿಕೊಂಡು ನಂಕಲ ಮಸ್ತ್ ಸ್ಪೋರ್ಟ್ಸ್ ಬಂಡ ಭಾರಿ ಇಂಟ್ರೆಸ್ಟ್. ಕ್ರಿಕೆಟ್ ಕಮೆಂಟ್ರಿ ಕೇಳಿ, ಕ್ರಿಕೆಟ್ ಗೊಬ್ಬುನಿ, ಬ್ಯಾಡ್ಮಿಂಟನ್ ಗೊಬ್ಬುನಿ, ಬೊಕ್ಕ ವಾಲಿಬಾಲ್ ಅಂಚನೆ ಸ್ಪೋರ್ಟ್ಸ್ ಬಂಡ ಒಂಜಿ ಫಿಟ್ನೆಸ್ ಭಾರಿ ಇಂಪಾರ್ಟೆಂಟ್. ಅಂಚ ಫಿಟ್ನೆಸ್ ಮಿಸ್ತ್ ಮಸ್ತ್ ಸುರು ದುಂಬಿಂಚಲ ನಮ್ಮ ಬಾರಿ ಐಕೊಂಜಿ ಯಾನು ಆದ್ಯತೆ ಕೊರೊಂದಿತ್ತೆ. ಓಕೆ, ಸೊ ಅವು ಬಾರಿ ನಮ್ಮ ಎಂಚಿನ ಆವಡೊಂದು ಎಂಚಿನ ಸಾಧನೆ ಮನ್ಪೋಡು, ಎಂಚಿನ ಸೇವೆ ಮನ್ಪೋಡು ಐಕ್ ಆಲ್ ಇಂಪಾರ್ಟೆಂಟ್. ಸುರೂಟು ನಮ್ಮ ಶಾಲೆಗೆ ಹೋನಾಗನೇ ಫಸ್ಟ್ ಓದುವ ಆರೋಗ್ಯವೇ ಭಾಗ್ಯ. ಕರೆಕ್ಟ್, ಆರೋಗ್ಯ ಭಾಗ್ಯ. ಅವು ಭಾಗ್ಯ ಹೆಜ್ಜಿನ ನಂಗೆ ಬೇತೆ ಅವು ಇಲ್ಲ ಪಡೆಯರೆ ನಂಗೆ ಸಾಧ್ಯ ಹೆಜ್ಜಿ. ಅದು ನಿಜ ಸರ್, ಬ್ಯೂಟಿಫುಲ್. ರವಿ ಶೆಟ್ಟಿ ಕತಾರ್ ಇವರ ಇಂಟ್ರೊಡಕ್ಷನ್ ಬಹುಶಃ ಇನ್ನೂ ಕೂಡ ಮುಗ್ದಿಲ್ಲ ಸರ್. ಯಾಕಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗದವರು ಹೊರನಾಡಿನಲ್ಲಿದ್ದಾರೆ ಅಂತ ಬಂದಾಗ ಅಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಅಲ್ಲಿರುವವರಿಗೆ ಸಹಾಯಕ ಬರುತ್ತೆ, ಮಾತ್ರ ಅಲ್ಲ ನಮ್ಮ ಊರಿನವರಿಗೂ ಕೂಡ ಅನೇಕ ಸಹಾಯ ಹಸ್ತವನ್ನು ಚಾಚಿರುವಂತಹ ಸಂಘಟನೆ. ಇದೆಲ್ಲ ಸಂಘಟನೆಗಳ ಅಧ್ಯಕ್ಷರು ಕೂಡ ಆಗಿದ್ದವರು. ಎಲ್ಲಿ ತನಕ ಅಂತ ಹೇಳಿದ್ರೆ ತುಳುಕೂಟ ಕತಾರ್, ಕರ್ನಾಟಕ ಸಂಘ ಕತಾರ್, ಹೀಗೆ ಬಂಡ್ಸ್ ಕತಾರ್, ಹೀಗೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ವ್ಯಕ್ತಿ. ATS ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದರಲ್ಲಿ 2,000ಕ್ಕೂ ಅಧಿಕ ಮಂದಿಗೆ ಉದ್ಯೋಗವನ್ನು ನೀಡಿದಂತಹ ಅತ್ಯದ್ಭುತವಾಗಿರುವಂತಹ ಉದ್ಯಮಿ ಸಾಧಕರು ಇವರು. ಹಾಗಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಬೇಕಾಗುತ್ತೆ. ಮೇರ್ಲ ಪುಟ್ಟದ ಬಲತಿ ನಮ್ಮ ತುಳುನಾಡದಕ್ಕಲೇ ತುಳುನಾಡಡೆ ಆಡ್ಲ ಭಾರಿ ಬಂಗ ಬೈದೇರು ದುಂಬುಲ ಅಡ ಎಂಚ ಬತ್ತೇರು ಬಂದ್ರಂಚಿನ ಜರ್ನಿ ಉಂಡು ಸರ್. ಅಮೇಝಿಂಗ್ ಈ ಜರ್ನಿ ಕೇನಗರ ಅಮೇಝಿಂಗ್ ದಯಪನಾಗ ಬಂಟ್ವಾಳಡ್ದು ಪೋಪಾರ್ ಬಂಟ್ವಾಳ ನಮ್ಮ ಕುಡ್ಲಡುಪ್ಪುನಂಚಿನ ಒಂಜಿ ಗ್ರಾಮ ಆಲ್ಪಾರ್ದ ಒಂಜಿ ಬಂಟ್ವಾಳಡ್ದು ಪೋಯಿನಾರು ಈತ ಕತಾರ್ ಪನ್ನಾಗ ರವಿ ಶೆಟ್ಟರ್ನ ಪುತ್ರ ನೆನಪು ಬರ್ಪುಂಡು. ಅಡೆಮುಟ ಇರ್ ಬೆಳೆದಾರ ಪನ್ನಾಗ ದಾದ ಪನ್ಪರ್ ಸರ್. ಎನ್ನ ಪೊಪ್ಪನ ಊರು ಮೂಡಂಬೈಲು, ಬಂಟ್ವಾಳ ತಾಲೂಕುಡು. ಎನ್ನ ಅಮ್ಮನ ಪೊಪ್ಪ
ಅಜ್ಜೇರ್ನ ಇಲ್ಲಿ ಬಂಟ್ವಾಳ ತಾಲೂಕು ತಡ್ಡಿಯಾಲು ಗೊತ್ತೊಂದು ಅಂಟಾಡಿಡ್ ಅಂಚಾದಿ ಬಂಟ್ವಾಳ ತಾಲೂಕು ಒಂಜಿಲೆ ಕೂಡ ಹುಟ್ಟೂರು ಊರು ಬಂಟ್ವಾಳ ಬಂಟ್ವಾಳ ಐದು ಬೊಕ್ಕ ಎನ್ನ ನಂಗೆ ಕುಟುಂಬ ಬಾರಿ ಮುಖ್ಯ ಅಮ್ಮನ ಇಲ್ಲಿ ನಾಗಾಗ ಪೇರು ಮೈ ಪೋಡುಂದಾಂಡ ದೈವ ದೇವರಿಗೆ ಕೈ ಮುಗ್ಗಿಯೋಡುಂದಾಂಡ ನಮ್ಮ ಅಡಿ ಪೋಡು ಸೊ ಅಮ್ಮನ ಅಪ್ಪೆನ ಇಲ್ಲಿ ಅವು ದೋಣಿಂಜ ಗೊತ್ತು ಗುರುಪುರ ಕುಡ್ಲ ಮ್ಯಾಂಗ್ಳೂರು ತಾಲೂಕು ಸೊ ಅಂಚಾದ ಅವಲ ಇಂಕೊಂಚು ಲೆಕ್ಕೊಡು ಹುಟ್ಟೂರೇ ಆಪುಂಡು ಓಕೆ ಯಾನ್ ಇತ್ತೆ ಒಪ್ಪುನಿ ಪುತ್ತೂರ್ದ ಕೈತಲ್ ಮುಂಡೂರ್ದ ಕೈತಲ್ ಕಂಪ ಮನ್ಪುನ ಜಾಗಡ್ ಐಟು ಪುರ ಅಲ್ಪದ ಊರ್ದ ದೇವಸ್ಥಾನಡು ಒಂಜಿ ಏನನ ಇಂದು ವ್ಯವಸ್ಥಾಪಕ ಸಮಿತಿದ ಅಧ್ಯಕ್ಷರಾದ ಮಂತಿದ್ದೇರು ಅಂಚೆಂಕ ಈ ದಕ್ಷಿಣ ಕನ್ನಡ ಈ ಮೂಜಿ ತಾಲೂಕುಲು ಒಂಜಿ ಹುಟ್ಟೂರ್ದ ಲೆಕ್ಕನೆ ಅದು ಬೋತುಂಡು ರವಿಶೆಟ್ಟರ್ಗಂಜ ಮೂಜಿ ಹುಟ್ಟೂರು ಉಂಡಿತ್ತೆ ಓಕೆ ಎಸ್ ಸರ್ ನಿಮ್ಮ ಒಂದು ಬ್ಯೂಟಿಫುಲ್ ಜರ್ನಿ ಸರ್ ಏನು ಹೇಳ್ತೀರಾ ಸರ್ ಆ ಬಂಟ್ವಾಳದಿಂದ ತಾವು ನಮ್ಮ ಟಾಟಾ ಕಂಪನಿಯಿಂದ ಹೋಗಿ ಅಲ್ಲಿಂದ ಹೋಗಿ ಕತಾರ್ಗೆ ಹೋಗಿ ತಾವು ಮಾಡಿರುವಂತಹ ಸಾಧನೆ ಅತ್ಯದ್ಭುತವಾಗಿರುವಂಥ ಸಾಧನೆ ಏನು ಹೇಳ್ತೀರಾ ಸರ್ ಆ ಒಂದು ಜರ್ನಿಯನ್ನು ತಾವು ಹಿಂತಿರುಗಿ ನೋಡಿದಾಗ ಇಲ್ಲಿಯ ಜವನ್ಯೆ ಕನಸು ಮಸ್ತ್ ಮಲ್ಲ ಮಟ್ಟಿಡ್ದು ಅದನ್ನು ಒಂದು ಸಾಧನೆ ಮಲ್ಪಡು ಬಂದ್ಪಂಚಿನ ಕನ ಕಟ್ಟಿದಿನಂಚಿನ ಜವನ್ಯೆ ರವಿಶೆಟ್ರ್ ಅಪಗಡ್ದು ಇತ್ತೆ ಮೂಡಂಬೈಲು ರವಿಶೆಟ್ರ್ ಕತಾರ್ ಪನ್ನಾಗ ಈ ಒಂಜಿ ಆ ಒಂಜಿ ಜರ್ನಿ ಎಂಚೆತ್ತಂ ಸರ್ ದಾದಪುರ ನೆನಪು ಬರ್ಪಣಿತ್ತು ಯಾನು ಅವೇ ಎಂದು ಪೊಪ್ಪನೈಲು ಮೂಡಂಬೈಲು ಎಸ್ ಅಂಚಾದ ಹೈಸ್ಕೂಲ್ ಎಲಿಮೆಂಟ್ರಿ ಪೂರ ಮೂಡಂಬೈಲು ಶಾಲೆಡ್ ಪೂರ ಕಲಿತೆ ದೀಪಿಕ ಹೈಸ್ಕೂಲ್ ಮುಗಿನೇದು ಬೊಕ್ಕ SVS ಕಾಲೇಜ್ ಬಂಟ್ವಾಳ್ಡ್ PUC ದೀಪಿಕ ಹೈಸ್ಕೂಲ್ ಯಾನ್ ಕ್ಲಾಸ್ ಯಾನ್ ಟಾಪರ್ ಆದಿತ್ತೆ ಅಂಚನೆ ಎಂಕಲ್ನ ಎಲಿಮೆಂಟ್ರಿ ಮೂಡಂಬೈಲ್ ಶಾಲೆಡ್ ಯಾನ್ ಕ್ಲಾಸ್ ಸೆಕೆಂಡ್ ಮಸ್ತ್ ಕಾಂಪಿಟೇಷನ್ ರಡ್ಜ್ ಅಂತ ನೋಟಿತ್ತು ಪಬ್ಲಿಕ್ ಎಕ್ಸಾಮ್ ಯಾನ್ ಸೆಕೆಂಡ್ ಬತ್ತೆ ಓಕೆ ಎಂಕ್ಲೆಗ್ ಅಜ್ಜರ್ನೆಲ್ಲ ಭಾರಿ ಪ್ರೇರಣೆ ಇತ್ತು ಎನ್ನ ಪೊಪ್ಪನ ಪೊಪ್ಪ ಮೂಡಂಬೈಲ್ ತುಕ್ರಪ್ ಶೆಟ್ರ್ ಆರು ಕನ್ಯಾನ ಶಾಲೆ ಕಟ್ಟದನಾರು ಆರು ಕನ್ಯಾನ ಶಾಲೆ ಕಟ್ಟದು ಅಲ್ಪ ಅರ್ನ ಇಲ್ಲಲು ಮಸ್ತ್ ಜನ ಸಾಧಕರು ಅರ್ನ ದುಂಬು ಶಾಲೆಗೆ ಬರ್ಪುನಾಡ ಮಸ್ತ್ ಮೈಲ್ಗಟ್ಲೆ ನಡಪಡು ಇತ್ತು ಅಪ್ಪಗ ಆರು ಕೆಲವು ಎಡ್ಡೆ ಜೋಕುಲನ್ನು ಸ್ವತಃ ಇಲ್ಲಲು ಕುಲ್ಲದು ಕಲ್ಪದು ಆ ಜೋಕುಲು ಕೆಲವೇರು ಈ ಭದ್ರಾವತಿ ಪೇಪರ್ ಮಿಲ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅದು ಒಂಜಿ ಅಡ್ಡಿ ಅಂತ ಇருந்து ಪೋಯಿರು ಬೊಕ್ಕ ರಘುನಾಥ್ ರೈಕ್ಲು ಗಿಂಡಿ ಕಾಲೇಜ್ ಇಂಜಿನಿಯರಿಂಗ್ ಮಂತದ್ದು ಮಣಿಪಾಲಡ್ ವೈಸ್ ಪ್ರಿನ್ಸಿಪಲ್ ಆದಿತ್ತೇರು ಆರ್ಲ ಅಜ್ಜರ್ನ ಇಲ್ಲಲೇ ಕಲ್ತೊಂದಿತ್ತೇರಿಗೆ ಬೊಕ್ಕ ಒಂಜಿ IAS ಆಫೀಸರ್ ಅಗರಿ ವಿಠಲ್ ರೈಕುಲುಂದು ಆರ್ಲ IAS ಆಯ್ರು ಆರ್ಲ ಅಜ್ಜರ್ನ ಇಲ್ಲಲ್ಲಿ ಕಲ್ತಿತ್ತೇರಿಗೆ ಅಂಚನ ಅಜ್ಜರ್ನ ಪ್ರೇರಣೆ ಎಲ್ಲ ಮಸ್ತ್ ಇತ್ತು ಕಲ್ಪ ಮೂಡಂಬೈಲ್ ಬಂಡ ಇಲ್ಲಲ್ಲ ಅಂಚನೆ ಏರ್ಲ ಒಂಜಿ ಗಣ್ಯರು ಏರ್ಲ ಇಲ್ಲಡೆ ಬತ್ತನ ಪೂರ ಅಲ್ಪ ಪೋದು ಮಾತ ಅಲ್ಪದ ತಮ್ಮನ ಮಾತ ಆಯ್ನದು ಬೊಕ್ಕನೆ ಊರು ಬಿಡ್ದು ಪೋಡು ಅಂಚ ಐನು ಪೂರ ಆ ಸಂಸ್ಕಾರ ಕಲ್ತೊಂದು ಬತ್ತ ಬೊಕ್ಕ ನಮ್ಮ ತಡ್ಡ್ಯಾಲ್ ಗೊತ್ತದು ಹೈಸ್ಕೂಲ್ಗೆ ಪೋಯ SVS ಕಾಲೇಜಿಗೆ ಪೋಯ SVS ಕಾಲೇಜ್ ಅಲ್ಪಲಂಚನೆ ಭಾರಿ ಪುದರ್ ಪೋಯಿನ ಎಂಕ್ಲ ಮುಖ್ಯೋಪಾಧ್ಯಾಯರು ಶ್ರೀನಿವಾಸ್ ಉಡುಪೆರಂದು ಸಾಲಿಗ್ರಾಮ ಮಕ್ಕಳ ಮೇಳ ಬಾರಿ ಪುದರ್ ಪೋಯಿನ ಐನು ಸುರೂಟು ಮಕ್ಕಳ ಮೇಳ ಅಂತ ಬಂದು ಇಂದು ಜೋಕುಲ್ನ ಟ್ಯಾಲೆಂಟ್ ಫಸ್ಟ್ ಇಂಡಿಯಾ ಬಿಡ್ದು ಅಮೇರಿಕಾ ಪೋಯಿನಿ ಅವು ಸಾಲಿಗ್ರಾಮದ ಜೋಕುಲು ಅವು ಎಂಕ್ಲೆ ಬಾರಿ ಒಂಜಿ ಪೆರ್ಮೆದ ವಿಷಯ ಅಂಚನೆ ಆರು ಒಂಜಿ ಬಾರಿ ಎಡ್ಡೆ ಒಂಜಿ ಕ್ರೀಡಾಪಟುಲು ಆದಿತ್ತೇರು ಇಂಗ್ಲೀಷ್ ಎಕ್ಸ್ಪರ್ಟ್ಲು ಆದಿತ್ತೇರು ಶ್ರೀನಿವಾಸ್ ಉಡುಪೇರು ಅರ್ಲ ಅಂಚನೆ ಮಸ್ತ್ ಪ್ರೇರಣೆ ಕೊಡ್ತೇರು ಜೀವನೋಡು ಅದು ಕ್ಯಾನ್ PUC ಪೋದು 12th ವಾರಿ ಪರಿಶ್ರಮ ಮಂತ ಒಂಜಿ ಎಡ್ಡೆ ಮೆರಿಟ್ ಸೀಟ್ ಒಂಜಿ ಮೆಡಿಕಲ್ಗೆ ಪೋಡೊಂದು ಆಂಡ ಎನ್ನಿ ಲೆಕ್ಕ ಮಾರ್ಕ್ ಬತ್ತಿಜಿ ಬೊಕ್ಕ ಥ್ಯಾಂಕ್ಸ್ ಟು ಅವರ್ ಪೇರೆಂಟ್ಸ್ ಅಕಲ್ನದೇ ಹಿರಿಯರ್ನ ಒಂಜಿ ಆಶೀರ್ವಾದಡು ಕ್ಯಾಪಿಟೇಷನ್ ಫೀಸ್ ಕಟ್ಟದು STM ಕಾಲೇಜ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಡಿವಿಷನ್ ಸೇರಿಯೆ ಇಂಜಿನಿಯರಿಂಗ್ ಆಡ್ 4 ವರ್ಷೋಡು ಬಾರಿ ಒಂಜಿ ಖುಷಿತ ಸಂಗತಿ ಬಂಡ 4 ವರ್ಷಲ ಒಂಜಿ ಸಬ್ಜೆಕ್ಟ್ಲ ಯಾನ್ ಮಿಸ್ ಮನ್ಪಂದೆ ಹೊರಲ ಒಂಜಿ ಸಬ್ಜೆಕ್ಟ್ಲ ಬ್ಯಾಕ್ಲಾಗ್ ಇಜ್ಜಂದೆ 4 ವರ್ಷೋಡು ಕಂಪ್ಲೀಟ್ ಮಂತೆ ಫಸ್ಟ್ ಇಯರ್ ಫಸ್ಟ್ ಕ್ಲಾಸ್ ಬರ್ತಂಡು ಅಂಚನೆ ಅವು ಒಂಜಿ ಬಾರಿ ಒಂಜಿ ಸಂತೋಷದ ವಿಷಯ ಐದು ಬೊಕ್ಕ ಯಾನ್ ಸೈಮನ್ ಕಾಸ್ ಪನ್ಪುನ ಕಂಪನಿ ಸೇರಿಯೆ ಐಕ್ಲ ಒಂಜಿ ಎನ್ನ ಪೊಪ್ಪನ ಫ್ರೆಂಡ್ ಅರ್ನ ಒಂಜಿ ರೆಕಮೆಂಡೇಷನ್ ಇತ್ತು ಓಕೆ ಇಂಟರ್ವ್ಯೂಡ್ಲ ಮಾತು ಎಡ್ಡಾಂಡ್ ಅಂಚೆ ಸೈಮನ್ ಕಾಸು ಬಾರಿ ಪ್ರತಿಷ್ಠಿತ ಕಾಂಟ್ರಾಕ್ಟಿಂಗ್ ಕಂಪನಿ ಮಸ್ತ್ ಫರ್ಟಿಲೈಸರ್ ಕಂಪನಿ ಪೆಟ್ರೋಕೆಮಿಕಲ್ಸ್ ಪವರ್ ಪ್ಲಾಂಟ್ ಪೂರ ಬಿಲ್ಡ್ ಮಂತನ ಒಂಜಿ ಕಂಪನಿ ಸೊ ಐಟಿ ಕನ್ಸ್ಟ್ರಕ್ಷನ್ ಸೈಟ್ ಮಸ್ತ್ ಬಾರಿ ಒಂಜಿ ಬೇತೆ ಇಂಡಿಯಾದ ಸೈಟ್ ಲೆಡ್ ಪೂರ ಪ್ರಾಜೆಕ್ಟ್ ಸೈಟ್ ಕೆಲಸ ಮಂತದ ಒಂಜಿ ಕಾನ್ಫಿಡೆನ್ಸ್ ಬರ್ತದೆ ಮತ್ತೆ ಕಾಂಪ್ಲಿಕೇಟೆಡ್ ಪ್ರಾಜೆಕ್ಟ್ ಎಂಚ ಹ್ಯಾಂಡ್ಲ್ ಮನ್ಪೊಲಿಂದ ಐದು ಬೊಕ್ಕ ದುವೆ ಸೈಮನ್ ಕಾಸು ಎಂಕ್ಲು ಬಾಂಬೆಡ್ ಟಾಟಾ ಪ್ರಾಜೆಕ್ಟ್ಸ್ ಕಂಪನಿಡ್ ದಕ್ಲು ಟಾಟಾ ಎಲೆಕ್ಟ್ರಿಕ್ ಕಂಪನಿದ 500 ಮೆಗಾವಾಟ್ ಪವರ್ ಪ್ಲಾಂಟ್ ಬಿಲ್ಡ್ ಮಂತೊಂತೇರು ಟ್ರಾಂಬೇಡ್ ಸೊ ಐಟ್ ಟಾಟಾ ಪ್ರಾಜೆಕ್ಟ್ಸ್ ದಕ್ಲೆ ಎಂಕ್ಲ ಕ್ಲೈಂಟ್ ಆಯ್ರು ಸೊ ಅಲ್ಪ ಕೆಲಸ ಮಂತ್ನಾಗ ಅಕ್ಲೆಗ್ ಮಸ್ತ್ ಖುಷಿ ಆಂಡ್ ಸೊ ಎಂಕ್ ಟಾಟಾಗ ಡೈರೆಕ್ಟ್ ಸೇರುನು ಒಂಜಿ ಅವಕಾಶ ತಿಕ್ಕಂಡೆ ಅಂಚ ಐಟ್ಲ ಟಾಟಾಡ್ಲೆ ಬೇತೆ ಕೊಡ್ ಬರೋಡಾಡ್ ಬೊಕ್ಕ ರಿಹಾಂಡ್ ವಾರಣಾಸಿದ ಒಂಜಿ 8 ಗಂಟೆ ಸಾದಿ ಉಂಡು ಐತ ಬಗ್ಗೆ ಪಾತೆರ್ಗ ಟಾಟಾ ಕಂಪನಿದ ಜರ್ನಿ ಐತ ಒಟ್ಟಿಗೆ ಟಾಟಾ ಕಂಪನಿ ವರ್ಕ್ ಮಂತೊಂದು ಉಪ್ಪುನಗನೆ ಇರು ಹೋಟೆಲ್ ಮನ್ಪೊಡ ಬಂದು ಹೋಟೆಲ್ ಪ್ರಾರಂಭ ಮಲ್ದಿನಾರ ಇರು
ಸರ್ ಆ ಒಂಜಿ ಧೈರ್ಯ ಪನ್ಪೆರ್ತಲೆ ಅಮೇಝಿಂಗ್ ನಿಜವಾದ್ಲ ಖುಷಿ ಆಪಣ ಐತ ಬಗ್ಗೆ ಪಾತ್ರುಡು ಇನ್ ಡೀಟೇಲ್ ಆದ್ ಸರ್ ಆಯ್ತು ಒಟ್ಟಿಗೆ ನಮ್ಮ ರವಿ ಶೆಟ್ರ್ ಮೂಲಲೇರ್ ಪನ್ನಾಗ ಆರಿ ಈ ಸಾಧನೆಗೆ ಅರ್ನ ಪಪ್ಪಮ್ಮಲ ಸ್ಫೂರ್ತಿ ಅರ್ನ ಅಜ್ಜಿಲ ಸ್ಫೂರ್ತಿ ಅದು ಪೇರ್ ದಪ್ಪನಾಗ ಆ ಒಂಜಿ ಮನೆತನ ಆತು ಪ್ರತಿಷ್ಠಿತವಾಯಿನಂಚಿನ ಮನೆತನ ಅಕ್ಲು ಬೈದಿನಂಚಿನ ಒಂಜಿ ಭಂಗ ಐತು ಒಟ್ಟಿಗೆ ರವಿ ಶೆಟ್ರಲ ಬಾರಿ ಭಂಗ ಬತ್ತದು ಈ ಸಾಧನೆ ಮಲ್ದೇರ್ ಅಂಚೊಪ್ಪನಾಗ ಇರ್ನ ಪಪ್ಪ ಅಮ್ಮನ ಒಂಜಿ ನೆನಪು ದಾದ ಪನ್ಪರ್ ಸರ್ ಇರ್ನ ಪಪ್ಪ ಅಮ್ಮ ತಿಮ್ಮಪ್ಪ ಶೆಟ್ರ್ ದಂಪತಿನಕುಲು ಬಾರಿ ಪೊರ್ಲುದ ಒಂಜಿ ಫೋಟೋ ಈ ಸಂದರ್ಭ ರವಿ ಶೆಟ್ರು ಈತ ಮಲ್ಲ ಮಟ್ಟಡು ಬೆಳೆತೇರು ನಮ್ಮ ಸಮಾಜಕ್ಕೆ ಶಕ್ತಿಯಾದ ಬೆಳೆತೇರು ಪನ್ನಾಗ ಈ ಒಂಜಿ ಫೋಟೋ ತುನಾಗ ದಾದ ಪನ್ಪರ್ ಸರ್ ಪಪ್ಪ ಅಂಚನೆ ಯಾನ್ ಅಜ್ಜೇರ್ನ ವಿಷಯ ಇರೇ ಪಂಡೆ ಅಜ್ಜೇರ್ನ ಅವೇ ಪೂರ ಎಡ್ಡೆ ಗುಣಕ್ಕುಲು ಒಂಜಿ ಸಮಾಜ ಸೇವೆ ಮನೋಭಾವನ ಪಪ್ಪನಕ್ಲು ತಿದ್ದಿನಕ್ಲು ಒಂಜಿ ಬಳವಳಿಯಾದ ಪಡೆ ಹೊಂದಿತ್ತೇರು ಪಪ್ಪನಲ್ಲ ಅವೇ ಏರ್ಲ ಒಂಜಿ ಇಲ್ಲಡೆ ಬತ್ತಂದ ಒಂಜಿ ಎಂಚಿನಾಲ ಒಂಜಿ ಸಹಾಯಗೊಂದು ಬತ್ತಂದ ಏಪಲ ಪಿರ ಜಾರ ಒಂದಿಜ್ಜಾಂಡೆ ಒಂಜಿ ಯಾನು ಎಲ್ಲಿ ಒಂಜಿ ಉದಾಹರಣೆ ಕೊರ್ಪೆ ಅನ್ನರಿಗೆ ಒಂಜಿ ರಾತ್ರಿ ಒಂಜಿ 16 ಗಂಟೆಗೆ ಒಂಜಿ ನಾಯಿಲು ಜೋರು ಕೊರೆತ್ತ ಅಪ್ಪಗ ಬಾಕಿಲು ಒಟ್ಟದು ತೂಯೇರು ಏರುಂದು ಆಯ್ತು ಒಂಜಿ 2 ಜನ ಬತ್ತೇರು ಪಪ್ಪನ ದೋಸ್ತಿಯಲ್ಲು ಬೇತೆ ಧರ್ಮದಗ್ಲು ಆರ್ನ ಮೆಗ್ಗ್ಯನು ಎಂಚಿನ ಒಂಜಿ ಕೆಲ ಒಂದು ಆನಾಗ ಅಪ್ಪಗ ಪುರ ಮಾತ ಅರಿ ಸಾಗವನಿ ಕೇರಳದ ಕರ್ನಾಟಕದ್ದು ಕೇರಳಗೂ ಅರಿ ಬಾರಿ ಸಾಗಾಟ ಒಂದಿತ್ತು ಆ ಪೊರ್ತುಡು ಪೊಲೀಸ್ ತಗಲು ರಾತ್ರಿ ಅರೇನು ಅರೆಸ್ಟ್ ಮಂತೇರು ಮೆಗ್ಗ್ಯನು ಪಾಪ ಪಲೇನ ತಪ್ಪು ಇಜ್ಜಿ ಅಣ್ಣ ಮೆಗ್ಗೆನೆ ತಪ್ಪು ಕಳ್ಳ ಸಾಗಾಣೆ ಏಪಲ ತಪ್ಪೆ ಅಣ್ಣಂಜಿ ಪಲೇ ಪಪ್ಪಗೆ ಬಾರಿ ಆತ್ಮೀಯರು ಸೊ ಅರೇನು ಬುಡ್ಪಾವಡೊಂದು ಪಪ್ಪ ನಡೆವತ್ತೇರು 16 ಗಂಟೆ ರಾತ್ರಿಗೆ ಪಪ್ಪ ದಾಲ ಎದುರು ಪಿರವ ತೂವಂದೆ ಸೀದಾ ಡ್ರೆಸ್ ಮಂತದ್ದು ಅವೇ ರಾತ್ರಿ ಸೀದಾ ಪೋಯರು ಪೋದು ಪೊಲೀಸ್ ತಕ್ಲಿನ ಪೂರ ಪಾತಿರ್ದು ರಿಕ್ವೆಸ್ಟ್ ಮಂತದ್ದು ಅರೇನು ಬಿಡುಗಡೆ ಮನ್ಪೇರೆ ಮಸ್ತ್ ಸಹಾಯ ಮಂತೇರು ಸೊ ಇಂಚಿನ ಪೂರ ಕೆಲವು ಎಲ್ಲೆಲ್ಲೇ ಇನ್ಸಿಡೆಂಟ್ ಪಂಡ ಬಟ್ ಜೀವನಗೂ ಮಸ್ತ್ ಸ್ಫೂರ್ತಿ ಕೊಡ್ತನ ಸೊ ಏರನ್ನ ನಮ್ಮವರೇ ಬಂದಾಗ ಅಗತ್ಯ ಬಂದಾಗ ನಾವು ವಿ ಹ್ಯಾವ್ ಟು ಬಿ ರೆಡಿ ಟು ಆಫರ್ ವಾಟ್ ಎವರ್ ಪಾಸಿಬಲ್ ಹೆಲ್ಪ್ ಒಂದು ಐ ಕ್ಯಾನ್ ಏಪಲ್ ಏನು ಮೊಬೈಲ್ ವಿಷಯ ಅನ್ಪೆ 24 hours ಮೊಬೈಲ್ ಆನ್ ಮೊಬೈಲ್ ಇಂದ ಉಪ್ಪನಾಗ ನಮ್ಮ ಮೊಬೈಲ್ ಏರೆ ಜನಕ್ಕೂ ದಾಯ ಫೋನ್ ಅನ್ಪೇರು ಆಗ್ಲಿಗೆ ಎಂಚಿನ ನಮ್ಮ ಅಗತ್ಯ ಉಂಟು ಅಂಚಾದ ಉಪ್ಪನಾಗ ರೆಸ್ಪಾನ್ಸ್ ಮನ್ಪುನ ನಮ್ಮ ಆದ್ಯ ಕರ್ತವ್ಯ ಅಂದ್ ಯಾನು ಏರೆಲ್ಲ ಫೋನ್ ರಿಸೀವ್ ಅಂತ ಜರ್ನಿ ನಾನು ಏರೆಗಳ ಜೋರು ಮನ್ಪೇರು ಉಂಟು ರಿಸೀವ್ ಅಂತ ಅಟ್ಲೀಸ್ಟ್ ಬಿಸಿ ಇತ್ತಾರೆ ನಿಕ್ಲೆ ಅಟ್ಲೀಸ್ಟ್ ಕಾಲ್ ರಿಟರ್ನ್ ಮನ್ಪೋಡು ಒಂದು ಕರೆಕ್ಟ್ ಬ್ಯೂಟಿಫುಲ್ ಒಂದು ಅಂಚಿನ ಪರೋಪಕಾರಿ ಪನ್ಪುನಂಚಿನ ಒಂಜಿ ವ್ಯಾಖ್ಯಾನದಾದೊಂಡು ಈ ಒಂಜಿ ಗುಣನ ದಾದೊಂಡು ರವಿ ಶೆಟ್ಟಿ ಅಂಚಿನ ಪಪ್ಪರ್ದ ಬೈದಿನ ಅಂಚಿನ ವಿಚಾರ ದಪ್ಪನಾಗ ಬಿಸ್ನೆಸ್ ಮ್ಯಾನ್ ಅತ್ತ ಸಾಧನೆ ಸಾಧಕೇರಿ ಏರ್ಲ ಆಪೇರು ಅಂಡ ನಮಡ ಇತ್ತಿನಂಚಿನ ಒಂಜಿ ದಾದ ಎಸೆಟ್ ದಾದೊಂಡು ನಮಡ ಇತ್ತಿನಂಚಿನ ಒಂಜಿ ದಾದ ನಮಕ್ ದೇವರು ಕೊಡ್ತೀನಿ ಅಂಚಿನ ವಿಚಾರ ಬೇತಕ್ಲೆ ಸಮಾಜ ಕೊರ್ಪುನಂಚಿನ ಇರ್ನ ಒಂಜಿ ಆ ಒಂಜಿ ಗುಣ ಪಪ್ಪರ್ದ ಬೈದಿನ ಅಂಚನೆ ಅಮ್ಮಗಳು ಅಂಚನೆ ಬಾರಿ ಒಂಜಿ ಏಪಲ್ ಒಂಜಿ ಏರೆಗ್ಲ ಎನ್ನ ಅಮ್ಮ ಅಂದತ್ತು ಮಾತೆರೆಗ್ಲ ಒಂಜಿ ಜೋಕುಲ್ಲ ಒಂಜಿ ಕನೊಪ್ಪುಡು ಎನ್ನ ಮಗೆ ಹುಷಾರವಡು ಇಂಜಿನಿಯರ್ ಅವಡು ಡಾಕ್ಟರ್ ಅವಡು ಅಪ್ಪ ಚಾರ್ಟೆಡ್ ಅಕೌಂಟೆಂಟ್ ಪೂರ ಮಸ್ತ್ ಅಪ್ಪ ಆ ಪುರ್ತುಡು ಇಜ್ಜಾಂಡು ಅಂಚಲ ಅಮ್ಮನಕ್ಲ ಪೂರ ಏಪಲ ಉಂಡು ಓದುದು ಈತ್ ಪುರ ಮಗ್ಗಿ ಕಲ್ತದು ಬಲ ಅಕ್ಲು ಅಪ್ಪಗ ಪೂರ ಕಡೆ ಒಂದು ಪೂರ ಮಾತ ಪೂರ ಆ ಪುರ್ತು ಕೆಲಸ ಒಡ್ಲ ಮಗ್ಗಿ ಪೂರ ಕಲ್ತದು ಪೋದು ಅಮ್ಮಗ ಮಗ್ಗಿ ಬನ್ಪುಣಿ ಬಾಯ್ಪಾಟ ಬನ್ಪುಣಿ ಪೂರ ಕೇಳಂತೀರಿ ನಮಗೆ ಡಾಕ್ಟರ್ ಅವಡು ಒಂಜಿ ಬಾರಿ ಒಂಜಿ ಆಸೆ ಇತ್ತು ಎಂಕ್ಲ ಅಂಚನೆ ಆಯ್ ಅಲ್ಪ ಡಾಕ್ಟರ್ ಅರ್ನ ಮಗೆ ಡಾಕ್ಟರ್ ಅತ್ತಿ ಅಪ್ಪ ಆ ಪುರ್ತು ಡಾಕ್ಟರ್ಸ್ ಬಾರಿ ಕಡಿಮೆ ಅಂಚನ ಒಂಜಿ ಪ್ರೇರಣೆ ತಿಕ್ಕೊಂತು ಆ ಓದೋಡು ಆವೋಡು ಅಂಚಿನಂದ ಅಂಚದು ಯಾನವೇ ಕಡೆ ಪನ್ಲೇಕ ನೀರಡ PUC ಮುಟ್ಟ ಬಾರಿ ಒಂಜಿ ಉಮೇದುಡು ಮೆರಿಟ್ ಸೀಟ್ ಒಂಜಿ ಡಾಕ್ಟರ್ ಸೀಟ್ ಪಡೆಯೋಡು ಬಾರಿ ಪ್ರಯತ್ನ ಪಡೆ ಅವು ಆಯ್ಜಿ ನಮ್ಮ ಡೇ ಬೊಕ್ಕ ಫೈನಲಿ ನಮ್ಮ ಪ್ರಯತ್ನ ಒಂಜಿ ಕೊಟ್ಟು ಅಂಡ್ ಡೆಸ್ಟಿನಿ ಇಸ್ ಡಿಫರೆಂಟ್ ಕರೆಕ್ಟ್ ದಾದ ಸರ್ ತಿಮ್ಮಪ್ಪ ಶೆಟ್ರ್ ಅಂಚನೆ ಸರೋಜಿನಿ ಶೆಟ್ರ್ ಬಾರಿ ಪೊರ್ಲದ ಒಂಜಿ ದಂಪತಿಲ ಒಂಜಿ ಭಾವಚಿತ್ರ ನಿಕ್ಲೆಗ್ ಇತ್ತ ಈ ರವಿ ಶೆಟ್ರ್ ಈತ ಮಲ್ಲ ಮಟ್ಟ ಬೆಳೆತಿರ್ಪನಾಗ ಅಪಗದ ಕಾಲಘಟ್ಟ ಪನಗ ನಿಕ್ಲು ಇತ್ತದಾದ ಸಾಧಕಿರುಳ್ಳಾರು ಅಪಗ ಕಾಲಘಟ್ಟ ಭಾರಿ ಕಷ್ಟ ಇತ್ತು ಇತ್ತದಲಕ ಮಾತ ಜವನಿರ್ಗ ತಿಕ್ಕುನಂಚಿನ ಸೌಲಭ್ಯ ಅಪಗ ತಿಕ್ಕೊಂದಿತ್ತಜಿ ಆಟ ಟೈಮ್ಡ್ ಇತ್ತ ನಿಕ್ಕುಲ್ ದಾದ ಉಲ್ಲಾರ್ ಪನ್ನಾಗ ಈಗ ನಿಕ್ಕಲ್ನ ಪಪ್ಪಮ್ಮ ಮೇನ್ ರೀಸನ್ ಅದು ಪೇರು ಆ ಒಂಜಿ ಕಷ್ಟಡ್ ಬೆಳೆಪಾದು ಆ ಒಂಜಿ ಜೀವನ ಪಂಡದಾತ ಸಮಾಜ ಪಂಡ ದಾದ ಪಂದ ತೂಪಾಯಿ ನಕುಲು ಈ ಸಂದರ್ಭಡು ಒಂಜಿ ನೆನಪು ಸರ್ ದಾದ ಪನ್ಪಾರ್ ಸರ್ ಎಲ್ಲಿ ಒಪ್ಪನಾಗದ ಒಂಜಿ ಭಂಗ ಬೈದಿನಂಚಿನ ಕಷ್ಟದ ಒಂಜಿ ನೆನಪಿತ್ತನ ಅಪಗ ಪಪ್ಪಮ್ಮ ತೂಪಾಯಿನಂಚಿನ ಒಂಜಿ ಸಾಧಿತ್ ಪಂಡಿತ್ತನ ದಾದ ಪನ್ಪಾರ್ ಸರ್ ಅಪ್ಪಗ ಅವೇ ಜೀವನ ಮನ್ಪುನವು ಮಾತ ಇತ್ತದ ಟೈಪ್ ಅತ್ತ ಇತ್ತ ಬೇತೆ ಟೈಪು ಕೆಲವು ಇದೊಟ್ಟು ಇತ್ತೆ ಬಾರಿ ಮಸ್ತ್ ನಂಗೆ ಅನುಕೂಲತೆ ಉಂಡು ಅಂಡ ಕೆಲವು ಮಸ್ತ್ ಡಿಸ್ಅಡ್ವಾಂಟೇಜ್ ಎಲ್ಲ ಉಂಡು ದುಂಬು ಪುರ ಅವೇ ನಂಗೆ ಮಾತ ಪಪ್ಪ ಅಮ್ಮನಕ್ಲನ ಒಂಜಿ ದುಂಬುದ ಆತು ಸುಲಭದ ಕಷ್ಟದ ಬದುಕು ಪೂರ ಏಪಲ ಇತ್ತದ ಲೆಕ್ಕ ಆತು ಜತ್ತು ಲೆಕ್ಕನೆ ಕಾಡುಗಳು ಒಂದು ಪೋಪ ಲೆಕ್ಕ ಇಜ್ಜಾಂಡು ಸುಮಾರು ಕೆಲವು ಸರ್ತಿ ಅರ್ಜೆಂಟಿಗೆ ನಮ್ಮ ಕಾರ್ ಇಡು ಪೋಂತ ಕೆಲವು ಸರ್ತಿ ಬಸ್ ಮುಟ್ಟ ನಮ್ಮ ನಡತದು ಪೋಡು ಬೊಕ್ಕ ಕೆಲವು ಇನ್ಸಿಡೆಂಟ್ಲು ಪೂರ ಈ ರಾತ್ರಿ ಪೂರ ಪೋನಾಗ ಮಾತ ಎಂಕುಲಂಪುರ ಹಳ್ಳಿಡ್ ಬುಲೇನಾಗ್ಲಿ ಅವು ಕೆಲವು ಇನ್ಸಿಡೆಂಟ್ ಯಾನ ಪುಸ್ತಕ ಕೊಡ್ಲ ಬರುತ್ತೆ ಬರೋರ ಅಮ್ಮಗ ಎಂಕುಲು 7ನೇ ಕ್ಲಾಸ್ ಉಪ್ಪುನಾಗನೆ ಅಮ್ಮಗ ಅವರ ಇಂಚಿನ ಬಸಳೆ
ಕೊಯ್ನಾಗ ಕಣ್ಣಿಗೆ ಕಜಾವದಲ್ಲಿ ಬುರುಂಡು ಎಲ್ಲಿ ವಿಷಯ ಇಲ್ಲ ಅಂಡ ಕಜಾವು ಬುರುಂಡು ಮಾಡದು ಸುಮಾರು ದಿನ ನಿಂಚ ಕಣ್ಣು ಬೇನೆ ಇತ್ತದು ಐಕ್ ಡಾಕ್ಟರ್ ಅಪ್ಪ ಐ ಸ್ಪೆಷಲಿಸ್ಟ್ ಕೇರಳ ಬದಿಯಾಡ ಕಡೆ ಒಂಜಿ ಡಾಕ್ಟರ್ ನಡೆ ಲೆತ್ತೊಂದು ಪೋಯರು ಲೆತ್ತೊಂದು ಅಂಡ ಸುಮಾರು ಸಮಯ ನಿಂಚ ಒಂಜಿ 10-20 ದಿನ ಅಲ್ಪ ಇತ್ತೇರು ಟ್ರೀಟ್ಮೆಂಟ್ ಇತ್ತು ಆ ಒಂದು ಇತ್ತು ಕಣ್ಣಿಗೆ ಬ್ಯಾಂಡೇಜ್ ಪಾಡ್ದು ಟ್ರೀಟ್ಮೆಂಟ್ ಆಗುಂಟು ಇಂಚಿನ ಅಂದು ಎಂಕ್ಲೆ ಗೊತ್ತಿಜ್ಜಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಐಕೆ ಏರೆಗ್ಲ ನಮ್ಮ ಬ್ಲೇಮ್ ಮನ್ಪ್ಲೇಕ ಇಜ್ಜಿ ಅವು ಕಣ್ಣದ ಬ್ಯಾಂಡೇಜ್ ದೆತ್ತನಾಗ ಅರ್ನ ಅಮ್ಮನ ಬಲತ್ತ ಕಣ್ಣದ ದೃಷ್ಟಿ ಪೋದಿತ್ತದು 5 ಕಾರಿನ ಮಣಿಪಾಲಗುಲ ಕೊನೆಯರು ಮಣಿಪಾಲಗುಲ ದಾಲ ಆಯ್ಜಿ 5 ಬೊಕ್ಕ ಬಾರಿ ಒಂಜಿ ಕಣ್ಣದ ದೃಷ್ಟಿ ಓಪನ ಬಾರಿ ಮಲ್ಲ ಸಂಗತಿ ಎಂಕ್ಲು ಎಲ್ಲೇ ಇತ್ತ ಅಂಡ ಬಾರಿ ಒಂದು ನಿಜವಾದ ಒಂಜಿ ಬಾರಿ ಕಷ್ಟದ ಬರ್ತು 5 ಬೊಕ್ಕ ಒಂತೆ ದಿನದ ಒಕ್ಕದಾನೆ ಅಂಡ್ ಎಂಕಲ್ನ ಅಜ್ಜೇರ್ನ ಇಲ್ಲಿ ಬೊಕ್ಕ ಎಂಕಲ್ನ ಇಲ್ಲಿ ಒಂಜಿ ಚೂರು ಒಂತೆ ಡಿಸ್ಟೆನ್ಸ್ ಉಂಡು ಆ ಕಂಡದ ನಡುಟೆ ನಡತೊಂದು ಬರೋಡು ಅಪ್ಪಾಗ ಅವೇ ಪೊರ್ತು ಒಂತೆ ತಿಂಗಳದ ಬೊಕ್ಕ ಆ ಕಂಡದ ಉಂಟು ನಡತೊಂದು ಬಂದಾಗ ಅಮ್ಮಗ ಬೊಕ್ಕೊಂಜಿ ವಿಷತ್ತ ಉಚ್ಚು ತುಚ್ಚಿಂಡು ಅವಲ ಉಚ್ಚು ತುಚ್ಚಿದು ಅಮ್ಮ ಅವಲ ಒಂತೆ ಕಾರು ಪೂರ ಒಂತೆ ಬಾರಿ ಸೀರಿಯಸ್ ಸಿಚುವೇಶನ್ ಅಂಡ್ ಬೊಕ್ಕಲ ಹುಷಾರಾಯಿರು ಅಂಡ್ ಅವು ಪೂರ ಬಂಗದ ಪೊರ್ತುಡು ಮತ್ತೆ ಎಂಕ್ಲೆ ಮಸ್ತ್ ಮತ್ತೆ ಕಲ್ಪೆರ ತಿಕೊಂಡು ಉಲಾಯ್ ಮಂಡ ಜೀವನ ಇಂಚಿನ ಅಂದು ಬಂಡದು ಏತ್ ಜನ ಜೋಕುಲ್ ಸರ್ ನಿಕುಲು ಎಂಕುಲು 5 ಜನ ಯಾನ್ ಮಲ್ಲೈ ಹಿರಿಯ ಬೇತೆ ಒರಿದಿನ ಕುಲ್ 4 ಜನ ಎನ್ನ ಮೂಜಿ ಮೆಗ್ದಿಯಲ್ಲು ಎನ್ನ ಬೊಕ್ಕೊರಿ ಮೆಗ್ಗಿ ಓಕೆ ದಾದ ಮಂತದಲ್ಲ ಸರ್ ಕುಲು ಎನ್ನ ಮಲ್ಲ ಮೆಗ್ದಿ ಐತೆ ಮದ್ಮೆ ಅದು ಪುತ್ತೂರದ ಕೈತಲೆ ಉಪ್ಪೋಳಿಗೆ ಬಂಡದು ಅರ್ನ ಭಾವನ ಪುತ್ರ ದಾಸ್ ಪ್ರಕಾಶ್ ರೈಕುಲೊಂದು ಆರು ಒರಿಯ ಮಗೆ ಬಾರಿ ಎಡ್ಡೆ ಕೃಷಿಕ್ಕೆ ಕೃಷಿ ಮಂತೊಂದು ಅಲ್ಪನೆ ಉಳ್ಳೇರು ಬೊಕ್ಕ ಅಂಜಿನ ರಡ್ನೆ ಮೆಗ್ದಿನ ಕಂಡನಿ ಸತೀಶ್ ಪೂಂಜೆ ಮಾಡಿದ್ದು ಬೊಳ್ಳಿಪಾಡಿ ಸತೀಶ್ ಪೂಂಜೇರು 6 ಬೊಂಬಾಯ್ಡು ಪೂರ ಕೆಲಸ ಮಂತೊಂದಿತ್ತೀರು ಈಸ್ಟ್ ವೆಸ್ಟ್ ಏರ್ಲೈನ್ಸ್ ಬೊಕ್ಕ ಒಂತೆ ಸಮಯ ಕತ್ತಾರ್ಡ್ಬೋದು ನಮ್ಮ ಕಂಪೆಂಡ್ ಇತ್ತೀರು ATS ದಿತ್ತೇರು ಇತ್ತೆ ಮೂಲೆ ಕುಡ್ಲಾಡೆ ಮಣ್ಣಗುಡ್ಡೆ ಸೆಟ್ಲ್ ಆತೀರು ಬೊಕ್ಕ ಎಲ್ಯ ಮೆಗ್ದಿ ಸುಮಾ ಅಂದ್ ಅಲ್ನ ಕಂಡನಿ ಸುರೇಂದ್ರ ರೈ ಆಯ್ ಪುತ್ತೂರ್ದ ಕೈತಲು ಎಡ್ಡೆ ಕಾಂಟ್ರಾಕ್ಟಿಂಗ್ ಪುರ ಮಂತೊಂದು ಎಡ್ಡೆ ಬಿಸ್ನೆಸ್ ಮಂತೊಂದು ಎಡ್ಡೆ ಸ್ಪೋರ್ಟ್ಸ್ ಮ್ಯಾನ್ಲ ಪುತ್ತೂರು ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಿದ್ದಾರೆ ಬೊಕ್ಕ ಮೆಗ್ಗೆ ಒಂದು ಸಮಯ ಎನ್ನೊಟ್ಟಿಗೆ ಹೈದರಾಬಾದ್ ಎಂಕ್ಲು ಹೋಟೆಲ್ ಪೂರ ಒಟ್ಟಿಗೆ ಮನ್ಪನಾಗ ಹೋಟೆಲ್ದ ಎಂಕ್ಲು ಕೆಲಸ ಮಂತು ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾತ್ರ ಆಯ್ನೆ ತಗೊಂಡಿತ್ತೆ ಬೊಕ್ಕ ಆಯ್ಲ ಕತಾರ್ಗೆ ಒಂತ ಸಮಯ ಬರ್ತದೆ ಬೊಕ್ಕ ಎಂಕ್ಲು ಮುಡಂಬೈಲ್ ಎಂಕ್ಲ ಜಾಗನ ಮಾರ್ದು ಇತ್ತೆ ಪುತ್ತೂರ್ದ ಕೈತಲ್ 300 ಗ್ರಾಮಡು ಕಂಪ ಮನ್ಪನ ಜಾಗದಿತ್ತು ಅಲ್ಪಗುಲ್ದ ಅಲ್ಪ ಅಮ್ಮ ಬೊಕ್ಕ ಮೆಗ್ಗೆನ ಬುಡೇದಿ ಅಲ್ಪ ಎಲ್ಲಿ ಒಪ್ಪನಾಗನೆ ಒಂಜಿ ಎಂಕ್ಲ್ ನೆಟ್ ನಮ್ಗೆ ಗೊತ್ತುಂಡು ಬದಿ ಕೊರ್ಪುನ ಒಂಜಿ ಪೊಂಜೋಕ್ಲಿನ ಮದ್ಮೆ ಅನ್ಪುಂಡ ಅದು ಸುಲಭದ ಕೆಲಸ ಪೊಪ್ಪ ಅಮ್ಮಗ ಒಂಜಿ ಮಲ್ಲ ಜವಾಬ್ದಾರಿ ಪೊಪ್ಪ ಅಮ್ಮನಕ್ಲೆ ಮಲ್ಲ ಆ ಜವಾಬ್ದಾರಿ ನಿಂಚ ಎಂಕ್ಲು ಜೋಕುಲು ಅಕ್ಲೆ ಸಹಾಯ ಮನ್ಪೋಡು ಒಂಜಿ ಪೊಣ್ಣಾಗ ಮದ್ಮೆ ಅನ್ಪುಂಡ ಬಾರಿ ಆ ಕಾಲಡು ಬಾರಿ ಕಷ್ಟ ಬದಿ ಸೊ ಅಂಚಾದ ಒಂಜಿ ಅವು ಮಲ್ಲ ಜವಾಬ್ದಾರಿ ಮಲ್ಲ ಮಗೆ ಅದು ಎನ್ನ ಮಿತ್ತಿತ್ತದು ಸೊ ಎಂಕೊಂಜಿ ಪೊಪ್ಪನಕ್ಲೆ ಇಂಚ ಸಹಾಯ ಅನ್ಪೋಲಿ ನಮ್ಮ ಎಡ್ಡ ರೀತಿ ಕಲ್ಪೋಡು ಎಡ್ಡ ರೀತಿ ಕಲ್ತದ್ದು ಒಂಜಿ ಎಡ್ಡೆ ಕೆಲಸ ಇದು ನಿಂಚಿನಲ್ಲ ವ್ಯವಹಾರ ಮಂತದ್ದು ಸಂಪಾದನೆ ಮಂತನ ಮಾತ್ರ ಅಕ್ಲೆ ಸಹಾಯ ಅನ್ಪೋಲಿ ಅಂಚಿನ ಒಂಜಿ ತರೆಟ್ಟು ಒಂಜಿ ಜವಾಬ್ದಾರಿ ಇತ್ತುಂಡು ಬ್ಯಾಕ್ ಆಫ್ ದ ಮೈಂಡ್ ಅಪಕಡದಿಂಚಿನ ಜವಾಬ್ದಾರಿ ಒಂಜಿ ಇದೆ ತೊಂದಿತ್ತೆ ಒಂಜಿ ಸಮಾಧಾನ ಉಂಡಿತ್ತು ಎನ್ನ ಮಗೆ ಅಪ್ಪೆ ಅಮ್ಮನ ಕೊರ್ಲುಡು ದೇವೆರ್ಲೆಕ ತೋಂದು ఆయన ಮೆಗದಿಯಲ್ಲಿನ ಮೆಗ್ಗೆನ ಫ್ಯಾಮಿಲಿನ ಕೊರ್ಲುಡು ತೋಂದು ఆయన ಅಮ್ಮ ಕುಟುಂಬನು ಪೊಪ್ಪ ಕುಟುಂಬನು ಮಾತ ಕೊರ್ಲುಡು ಪ್ರೀತಿಡು ತೋಂದು ಬಡ ಜೋಕುಲೆಗ್ ಜೀರ್ಣಾತು ಸಹಾಯ ಮಲ್ತೊಂದು ಕೈಗಾರಿಕೆನಕ್ಲೆ ಸೊಂಟ ಇಜ್ಜಂದಿನಕ್ಲೆಗ್ ಓಲೋಲಿತ್ತಿನಕ್ಲೆ ಸಹಾಯ ಮಲ್ತೊಂದು ದೇವಸ್ಥಾನ ಜೀರ್ಣಾತು ಆಯ್ಗ ಸಹಾಯ ಮಲ್ತೊಂದು ಮಲ್ತೊಂದಿನ ಎನ್ನ ಮಗಕ್ಕೆ ದೇವೇರು ಎಡ್ಡೆ ಮಲ್ಪಾಡು ಎನ್ನ ಮಗೆ ఆయన ಬಡಿದಿ ಜೋಕುಲೆಗ್ ಎಡ್ಡೆ ಮಲ್ಪಾಡು ಆರೋಗ್ಯ ಐಶ್ವರ್ಯ ಆಯುಷ್ ಸುಖ ಶಾಂತಿ ಮನಸ್ಸಿಗೆ ನೆಮ್ಮದಿ ಕೊರಡಂದು ಆ ದೇವರ ನಟೋನ್ವೇ ಕೈ ಮುಗಿತೆ. ಅನ್ನೋ ಜೀವ ಬೆಲೆ ಕಟ್ಟಲಾಗದ ಮಾಣಿಕ್ಯ, ನಮ್ಮ ಕುಟುಂಬದ ಹೆಮ್ಮೆ, ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿರುವ ಮುದ್ದಿನ ರವಿಯಣ್ಣ. ಯಾವುದೇ ಪ್ರಶಸ್ತಿ ಪುರಸ್ಕಾರಗಳನ್ನು ನಿರೀಕ್ಷಿಸದೆ ತನ್ನ ಗುರು ಹಿರಿಯರ ಆಶೀರ್ವಾದ ಬಲದೊಂದಿಗೆ ಹಾಗೂ ತನ್ನ ಆತ್ಮವಿಶ್ವಾಸ ಮತ್ತು ಛಲ ಸಾಧನೆಯಿಂದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ರಂಗದ ಬಾನಂಗಳದಲ್ಲಿ ಸವ್ಯಸಾಚಿಯಾಗಿ ಬೆಳೆದು ನಿಂತ ರವಿಯಣ್ಣನಿಗೆ ಈಗಾಗಲೇ ಅನೇಕ ಪ್ರಶಸ್ತಿಗಳು ಹುಡುಕಿ ಬಂದಿದೆ. ಅದರಲ್ಲೂ ಈ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದ್ದು ರವಿಯಣ್ಣನ ಸಾಧನೆಗೆ ತಕ್ಕ ಗೌರವ ಎಂದು ಹೇಳಲು ಬಹಳ ಹೆಮ್ಮೆ ಎನಿಸುತ್ತದೆ. ನಮ್ಮ ಬಾಂಧವ್ಯದ ಕಣ್ಮಣಿ, ಸಾಂಸಾರಿಕ ಒಡನಾಡಿ, ಪ್ರೀತಿಯ ರವಿಯಣ್ಣ, ನಿಮ್ಮ ಮುಂದಿನ ಜೀವನವು ಅದ್ಭುತವಾಗಿ ಪ್ರತಿ ವರ್ಷ ಒಳ್ಳೆಯ ಗೌರವ ಸನ್ಮಾನಗಳು ನಿಮ್ಮನ್ನು ಹುಡುಕಿ ಬರಲಿ ಎಂಬುದು ನಮ್ಮೆಲ್ಲರ ಶುಭ ಹಾರೈಕೆ.
SSLCD ಟಾಪರ್ ಬಂದಿಕ್ಕೆ ಎಂದು ಬತ್ತಿತ್ತೆ Yeah. ಅತ್ತೆ ಕ್ಲಾಸ್ ಕಲ್ಪನೆ ಟಾಪರ್ ಆದಿತ್ತೆ SSLCD ಕ್ಲಾಸ್ ದಾದನೆ ಗಲಾಟೆ ಒಂದು ಪಡ್ ಶಾಲೆ ದಾದನೆ ಗಲಾಟೆ ಒಂದು ಪಡ್ ಬಟ್ ಈರು ಮಾತ್ರ ಕುಲ್ ಒಂದು ಕ್ಲಾಸ್ ರೂಮ್ ಬಿಡು ಪಾಠಕ್ಕೆ ಏನೊಂದಿತ್ತಾರೆ ಆತ್ ಇಂಟ್ರೆಸ್ಟ್ ಇತ್ತು ಓದು ನೆಟ್ಟು ದಾಯ್ 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 ದಾದ ಕತೆ ದಾದನ ಒಂಜಿ ಫಸ್ಟ್ ಆಫ್ ಆಲ್ ಮಾಸ್ನಕ್ಲಂದು ಅನ್ಪುನ ಒಂಜಿ ಭಯ ಭಕ್ತಿ ಇತ್ತು ಅಪಗನೆ ಸರ್ ಅವು ದಾಯ ಪನ್ನಗೆ ಅನಿತ್ತೆ ಇರನ್ನ ಫಸ್ಟ್ ಪಾತನ ಇಂಟ್ರೊಡಕ್ಷನ್ ಮಸ್ತ್ ಅದಕ್ಕೆ ಇರ್ಬತ್ತೇರು ಅಂಡ್ ಈರು ಫಸ್ಟ್ಗೆ ಅದೇ ಸರ್ ನಕಲ ವಿಚಾರನ ಪ್ರಸ್ತಾಪ ಮಾಡ್ತೀನಿ ಈರು ಯಾಕೆ ದುಂಬೆ ದಾಟ್ಸ್ ವೈ ಎಸ್ ಯಾ ಎಂಕ್ ಅವೇ ಬಾರಿ ಸಂತೋಷ ವಿಷಯ ಬಂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕುದು ಮಸ್ತ್ ಕೊಡಿದ್ದು ಮೆಸೇಜ್ ಬತ್ತನು ಮಸ್ತ್ ಕೊಡಿದ್ದು ಫೋನ್ ಕಾಲ್ ಬತ್ತನು ಎಂಕಲ್ನ ಮೂಡಂಬೈಲ್ ಶಾಲೆದ ಹೆಡ್ ಮಾಸ್ಟರ್ ಗೋಪಾಲಕೃಷ್ಣ ಶಾಸ್ತ್ರಿಗಳು ಫೋನ್ ಮಂತದ್ದು ಎಂಕ್ ಅಭಿನಂದನೆ ಮಂಡೇರು ವೆಂಕಟರಮಣ ಭಟ್ರು ನಾನು ಪಂಡೆ ಆರ್ಲ ಫೋನ್ ಮಂತದ್ದು ಯಾನು ಪ್ರಶಸ್ತಿ ದೆತ್ತೊನ್ನಾಗ ಅಲ್ಪ ಮುರಣಿ ಇದು CM ನಕಲ್ ಅಲ್ಪ ರವೀಂದ್ರ ಕಲಾಕ್ಷೇತ್ರದ ವೇದಿಕೆ ಇತ್ತೆ ಆಂಡ್ಲರ್ನ ಫೋನ್ ತೂದಿ ಯಾನು ಫೋನ್ ದೆತ್ತೆ ಅಪ್ಪಗಲ ಅಕ್ಕಲ್ನ ಪೂರ ಫೋನ್ ಬಂದಾಗ ಐತೆ ಭಾರಿ ಒಂಜಿ ಮಸ್ತ್ ಸಂತೋಷ ಒಂಜಿ ಸಂತೃಪ್ತ ಭಾವನೆ ಬರ್ತದೆ ನಿಜ ನಿಜ ಪ್ರೌಡ್ ಫೀಲ್ ಯಪ್ಪಾಗಲ ಎಸ್ ಸರ್ ಆಯ್ತು ಒಟ್ಟಿಗೆ ರವಿ ಶೆಟ್ರನ ಪಪ್ಪ ದಾದ ಮಂತು ನಿಂತಿರು ಸರ್ ಅಪ್ಪಗ ತಿಮ್ಮಪ್ಪ ಶೆಟ್ರ್ ಕೃಷಿ ತೋಟ ಮಸ್ತ್ ಇತ್ತು ಅಜ್ಜೇರ್ನ ಅದು ತೋಟ ಮಸ್ತ್ ಇತ್ತಿನ ಹತ್ರ ಜೋಕುಲ್ಲ ಪೂರ ಪೊಪ್ಪನೆಂಚಲ ತೋಟ ಉಂಡು ಮಾಡದು ಅಂಚೊಂತೆ ಕೆಲವು ಜೋಕ್ಲಂತೆ ಕಲ್ಪನೆ ಇಟ್ಲಂತೆ ಪಿರ ಇರ್ತದೆ ಜೋಡು ತೋಟ ಇತ್ತು ತಿನಿಯರದಾಲ ತೊಂದರೆ ಇಜ್ಜಾಂಡು ಅಂಚ ಬೊಕ್ಕ ಬರತ್ತೆ ಭೂ ಮಸ್ತಿದೆ ಮತ್ತೆ ಜಾಗ ಪೋಯಿನದ್ದು ಬೊಕ್ಕ ಮಾತ ಬೊಂಬಾಯಿ ಅಡೆ ಎಡೆ ಪೋಪಿರೆ ಹೆಚ್ಚಿನಕ್ಲು ಅವು ಕಾರ್ಕಳು ಉಡುಪಿದ ಅಂಚಿದಕ್ಲು ಜಾಸ್ತಿ ಅಂಚಿ ಬೊಂಬಾಯಿದ ಅಂಚಿ ಪೋಯಿರು ನಮ್ಮ ಈ ಪುತ್ತೂರು ಇಟ್ಲ ಅಂಚಿದಕ್ಲು ಈ ತೋಟ ಪೂರ ಮಾತ ಇತ್ತು ಐತೆ ಐನೇ ತೋಟ ಸಾಗೋಳಿಡೆ ಮತ್ತೆ ಅಲ್ಪಂತೆ ಕೆಲವು ಹೆಚ್ಚಿನಕ್ಲು ಬಾಕಿ ಆಯ್ರು ಕರೆಕ್ಟ್ 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 ಆಯ್ತೊಟ್ಟಿಗೆ ಪಪ್ಪನೊಟ್ಟಿಗೆ ಅಮ್ಮಲ ಸಹಾಯ ಮಾಡ್ತಾರೆ ಕೃಷಿತ ವಿಚಾರ ಕೃಷಿ ಮೆಕ್ಲ ಅಮ್ಮನಕಲು ಪೂರ ದುಂಬು ಖಾಲಿ ಇಲ್ಲದ ಉಲೈದಾನೆ ಕೆಲಸ ಪಂಡಕ್ಕೆ ಈ ಕೃಷಿ ಮನ್ಪುಂಡ 10-30-40 ಜನಕಲು ಕೆಲಸ ಮನ್ಪುರು ಅಕ್ಲೆಗೆ ಅಡಿಗೆ ಮಂತ್ಕೋರ್ ಪುನಃ ಐತೋರೇಟ್ ಪೂರ ಬಿನ್ನೇರು ಬತ್ತು ನಕ್ಲು ಬಿನ್ನೇರು ಏಪಲ ಬರೋಂದು ಪಂಡೆ ಅತ್ತೆ ಅಜ್ಜಿಯರು ಮತ್ತೆ ಏರ್ಲ ಬತ್ತು ನಕ್ಲು ಬಿನ್ನೇರು ರೆಗ್ಯುಲರ್ ಬಿನ್ನೇರು ಬತ್ತನ ಕೋರಿ ರೊಟ್ಟಿ ಆವಡಿ ಸೊ ದೊಡ್ಡ ಅಮ್ಮ ಚಿಕ್ಕಮ್ಮನಕ್ಲು ಪೂರ ಕೂಡು ಕುಟುಂಬ ಅಕ್ಲು ಪೂರ ಐಟೆ ಮಾಮಿನಕ್ಲು ಅಕ್ಲು ಪೂರ ಐಟೆ ಬಿಸಿ ಇತ್ತೀರಿ ಓಕೆ ಓಕೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಈ ದುಂಬದ ಕಾಲದೊಂಡತೆ ನೆನಪು ಪೂರ ಅಮೇಜಿಂಗ್ ಅಪಗ ತುಲೆ ಪೂರ ಮಾತ ಇಂಚಿನ ಮನ್ಪೋಡು ಕಡೆ ಓಡು ಇತ್ತೆ ಪೂರ ಮಿಕ್ಸಿ ಕಣಕದ ದಿಕ್ಕೇಲು ರೊಟ್ಟಿ ಮನ್ಪುನ ಪೂರ ಮಾತ ದೋಸೆ ಏತು ಜನಕ್ಕೆ ಮನ್ಪುಡಪ್ಪಗ ನೀರ್ ದೋಸೆ ಈರ್ ಪನ್ನಗೆ ಹೆಂಗಿತ್ತೆ ಬಡ ಒಂದುಂಟು ಬರೀ ಪೊರ್ಲದ ಅಪಗ ಕಾಲದ ನೆನಪು ಸರ್ ಏತ್ ಮಿಸ್ ಮನ್ಪೊರಿತ್ತೆ ಆ ಒಂಜಿ ಕಾಲಘಟ್ಟ ನೆನಪಾಪುಂಡು ನೆನಪನಾಗ ಬಾರಿ ಸಂತೋಷ ಆಪುಂಡು ನೆನಪನಾಗ ಇತ್ತೆಲ್ಲ ಒಂಜಿ ಆ ಕಾಲದ ಆ ಪ್ರೀತಿ ಆ ಕೂಡು ಕುಟುಂಬಡು ಒಟ್ಟಿಗೆ ಪೊಪ್ಪನ ಮೆಗ್ದಿಯಲ್ಲು ಇಂಕಲ್ನ ಮಾಮಿನಕ್ಲು ತಿದ್ದಿನಕ್ಲನ ಪೂರ ಆತ ಒಂಜಿ ಮಮಕಾರ ಪೂರ ಮಸ್ತ್ ಎನ್ನುಂಡು ಅವು ನಮ್ಮ ಜೀವನ ಮಸ್ತ್ ಜನಕ್ಲಿನ ಒಂಜಿ ನಮ್ಮ ಅಕ್ಲು ಪನ್ಪುನ ಒಂಜಿ ಭಾವನೆ ಮಾತ್ರೆಲ್ಲ ಪ್ರೀತಿ ಮನ್ಪುನ ಒಂಜಿ ಅವು ಕೆಲವು ಗುಣಕ್ಕಲು ಅಕ್ಲೆದ್ದು ಎಂಕ್ಲು ಪಂಡತೆ ಎಂಕ್ಲು ಒಂಜಿ ಬಳ್ಳವಳಿ ಅದು ಪಡೆಯೊಂದು ನಾವು ಎಂಕ್ಲು ನಮ್ಮ ಜೀವನ ನಮ್ಮ ಅಳವಡಿಸೋದಿಲ್ಲ. ಇವರು MBA ಪದವೀಧರರು ಜೊತೆಗೆ ಇಂಜಿನಿಯರಿಂಗ್ ಮಾಡಿದವರು ಇವೆಲ್ಲದರ ಜೊತೆಗೆ ಇವರು ಬರೋಬ್ಬರಿ 2000ಕ್ಕೂ ಅಧಿಕ ಜನರಿಗೆ ಬಹುತೇಕ ಭಾರತೀಯರಿಗೆ ಇವರು ದೂರದ ಕತರ್ನಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ಉದ್ಯೋಗವನ್ನು ನೀಡಿದ್ದಾರೆ. ಈ ಒಂದು ಜರ್ನಿ ಬಹಳಷ್ಟು ರೋಚಕವಾಗಿರುವಂಥ, ಯಾಕಂದರೆ ಕಾರ್ಮಿಕನಾಗಿ ಕೆಲಸಕ್ಕೆ ಹೋದವರು ಅಲ್ಲಿ ದಣಿಯಾಗ್ತಾರೆ ಅಂತ ಬಂದಾಗ, ಆಳಾಗಿ ದುಡಿಬೇಕು ಅಂತ ಹೋದವರು ಅಲ್ಲಿ ಅರಸನಾಗ್ತಾರೆ ಅಂತ ಬಂದಾಗ ಆ ಒಂದು ಜರ್ನಿ ವೆರಿ ಬ್ಯೂಟಿಫುಲ್ ಆಗಿರುವಂಥದ್ದು. ಎಸ್ ಸರ್, ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕಂದರೆ MBA ಅನ್ನು ಕೂಡ ಮಾಡ್ತೀರಾ, ಇಂಜಿನಿಯರಿಂಗ್ ಕೂಡ ಮಾಡ್ತೀರಾ, ಎರಡು ಡಿಗ್ರಿ ಹೇಳಿ ಸರ್, ಏನು ಮಾಡ್ತೀರಾ? ಇಂಜಿನಿಯರಿಂಗ್ ಮಾಡಿದ ತಕ್ಷಣ ನಾನು ಹೇಳಿದೆ ನಿಮಗೆ, ನಾನು ಸೈಮನ್ ಕಾಸ್ ಕಂಪನಿ ಸೇರಿದೆ. ಸೈಮನ್ ಕಾಸ್ ಕಂಪನಿಯಲ್ಲಿ ಸೇರಿಕೊಂಡು ಬೇರೆ ಬೇರೆ ದೇಶದ ಹಲವು ಪ್ರಾಜೆಕ್ಟ್ ಸೈಟ್ಸ್ಗಳಲ್ಲಿ ಕೆಲಸ ಮಾಡಿ, ಮತ್ತು ನಾನು ಟಾಟಾ ಎಲೆಕ್ಟ್ರಿಕ್ ಕಂಪನಿ, ಟಾಟಾ ಪ್ರಾಜೆಕ್ಟ್ಸ್ ಅದರ 500 ಮೆಗಾವಾಟ್ ಥರ್ಮಲ್ ಪವರ್ ಸ್ಟೇಷನನ್ನು ಬಾಂಬೆಯಲ್ಲಿ ಬಿಲ್ಡ್ ಮಾಡ್ತಿತ್ತು. ಆ ಸಮಯದಲ್ಲಿ ಟಾಟಾ ಪ್ರಾಜೆಕ್ಟ್ಸ್ನವರು ನಮ್ಮ ಎಲ್ಲ ಕೆಲಸ ನೋಡಿ ಆಗ ಟಾಟಾ ಪ್ರಾಜೆಕ್ಟ್ಸ್ನಲ್ಲಿ ಡೈರೆಕ್ಟ್ ನಮ್ಮನ್ನು ಎಂಪ್ಲಾಯ್ ಆಗಿ ತೆಗೆದುಕೊಂಡ್ರು. ಅದೊಂದು ದೊಡ್ಡ ಒಂದು ವೆರಿ ಗುಡ್ ಬ್ರೇಕ್ ಅಂತ ಹೇಳ್ಬೋದು ಟಾಟಾ ಕಂಪನಿ. ಜೊತೆಗೆ ರವಿ ಶೆಟ್ರು ದುಡಿಮೆಗೆ ಅಂತ ಹೊರಟಾಗ ಫಸ್ಟ್ ಸೇರಿದಂತ ಫಸ್ಟ್ ಕಂಪನಿ ಎಷ್ಟು ಸಂಬಳ ತೆಗೆದುಕೊಂಡಿದ್ರು ರವಿ ಶೆಟ್ರು? ನಾನು ಫಸ್ಟ್ ಸೇರಿದ್ದು ಒಂದು 2 ತಿಂಗಳ ಮಟ್ಟಿಗೆ ನಾನು ವಿಜಯ ಡೈಕಾಸ್ಟ್ ಲಿಮಿಟೆಡ್ ಅಂತ ಸೇರಿದ್ದೆ. ಅದರಲ್ಲಿ 800 ರೂಪಾಯಿ ಸಂಬಳ ಇತ್ತು. 800 ರೂಪಾಯಿ ಸಂಬಳ ತಿಂಗಳಿಗೆ? ಹೌದು ಅಲ್ವಾ? ಓಕೆ, ಬ್ಯೂಟಿಫುಲ್. ಮತ್ತೆ ಸೈಮನ್ ಕಾಸ್ ಇಂಡಿಯಾ ಲಿಮಿಟೆಡ್, ಅದರಲ್ಲಿ ಗ್ರಾಜುಯೇಟ್ ಇಂಜಿನಿಯರ್ ಟ್ರೈನಿ, ಆವಾಗ ಸಂಬಳ ಇದ್ದದ್ದು 1800.
ನೆಕ್ಸ್ಟ್ ಅದರ ನೆಕ್ಸ್ಟ್ ಸ್ಟೆಪ್ ಹೌದು, 1800. 1800. ಓಕೆ ಓಕೆ. ಮತ್ತೆ ನಾನು ಟಾಟಾ ಪ್ರಾಜೆಕ್ಟ್ಸ್ ಅಲ್ಲಿ ಸೇರಿದೆ. ಅಲ್ಲಿ ಓಕೆ, ಪರವಾಗಿಲ್ಲ, ಒಂದು ಡೀಸೆಂಟ್ ಸಂಬಳ ಸಿಕ್ತು. ಮತ್ತೆ ಟಾಟಾ ಪ್ರಾಜೆಕ್ಟ್ಸ್ ಅಲ್ಲಿ ನಾನು ಬೇರೆ ಬೇರೆ ಪ್ರಾಜೆಕ್ಟ್ ಸೈಟ್ಸ್ ಅಲ್ಲಿ ಕೆಲಸ ಮಾಡಿ ಮತ್ತೆ ಕಡೆಗೆ ನಮ್ಮ ಕಾರ್ಪೊರೇಟ್ ಆಫೀಸ್ ಟಾಟಾ ಪ್ರಾಜೆಕ್ಟ್ಸ್ ಇದ್ದು ಹೈದರಾಬಾದಲ್ಲಿತ್ತು. ಅಲ್ಲಿ ನಾನು ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡುವಾಗ ನಾನು ಮೊದಲು ನಿಮ್ಗೆ ಹೇಳಿದೆ ನಾನು ಬಾಂಬೆಯಲ್ಲಿದ್ದೆ ಅಂತ. ಬಾಂಬೆಯಲ್ಲಿ ಕೆಲಸ ಮಾಡ್ತಿರುವಾಗ ನನ್ನ ಕಸಿನ್ ಸಿಸ್ಟರ್ಸ್ ಇದೆಲ್ಲ ತುಂಬಾ ಹೋಟೆಲ್ಸ್ ಎಲ್ಲ ಶೆಟ್ರುಗಳದ್ದು, ಊರಿನವರದ್ದು, ತುಳುವರದ್ದೆಲ್ಲ ತುಂಬಾ ಬಾಂಬೆಯಲ್ಲಿ ಹೋಟೆಲ್ಸ್ ಇದೆ. ಅಲ್ಲಿ ಹೋಗಿ ಹೋಟೆಲಲ್ಲಿ ವೀಕೆಂಡ್ಸ್ ಹೋಗಿ ಕೂತ್ಕೊಂಡಿದ್ದೆ. ಅಲ್ಲಿ ಹೋಟೆಲ್ಸ್ ಒಂದು ಒಳ್ಳೆ ಚೆನ್ನಾಗಿ ನಡೆದ್ರೆ ಹೋಟೆಲ್ಸ್ ಯಾವಾಗಲೂ ಬೆಸ್ಟ್ ಬಿಸ್ನೆಸ್, ಎಲ್ಲ ಕ್ಯಾಶ್ ಸಿಗ್ತದೆ. ತರುವುದು ಎಲ್ಲ ಹಾಲಿನವರಿಗೆ, ಸಾಮಾನವರಿಗೆ ಎಲ್ಲ ಕ್ರೆಡಿಟ್ ಅಲ್ಲಿ ಕೊಡ್ಬೋದು. ಬಟ್ ಇಲ್ಲಿ ಬರುವುದು ಎಲ್ಲ ಕ್ಯಾಶ್. ಒಳ್ಳೆ ಬಿಸ್ನೆಸ್ ನಡೆದ್ರೆ ಹೋಟೆಲ್ ಬಿಸ್ನೆಸ್ ಇಸ್ ಬೆಸ್ಟ್ ಬಿಸ್ನೆಸ್. ಹಾಗೆ ಒಂದು ನನ್ನ ತಲೆಯಲ್ಲಿ ಇತ್ತು, ಒಂದು ಹೋಟೆಲ್ ಬಿಸ್ನೆಸ್ ಯಾವಾಗಲಾದ್ರೂ ಒಂದು ಅವಕಾಶ ಸಿಗುವಾಗ ಹೋಟೆಲ್ ಮಾಡಬೇಕು ಅಂತ. ಸೊ ಹಾಗೆ ನಾನು ಟಾಟಾ ಪ್ರಾಜೆಕ್ಟ್ಸ್ ಹೈದರಾಬಾದಲ್ಲಿ ಕೆಲಸ ಮಾಡ್ತಿರುವಾಗ ನಾನು ಬೇಗಂಪೇಟೆ, ಅವಾಗ ಹೈದರಾಬಾದ್ನ ಏರ್ಪೋರ್ಟ್ ಬೇಗಂಪೇಟೆಯಲ್ಲಿತ್ತು. ಬೇಗಂಪೇಟೆಯಲ್ಲಿ ಕೆಲಸ ಮಾಡ್ತಿರುವಾಗ ಟಾಟಾ ಪ್ರಾಜೆಕ್ಟ್ಸ್ ಆಫೀಸ್ ಅಲ್ಲಿ ಇತ್ತು. ಒಂದು ಕಡೆ ಪ್ಯಾರಡೈಸ್ ಸಿಕಂದ್ರಾಬಾದ್, ಮತ್ತೊಂದು ಕಡೆ ಹೈದರಾಬಾದ್ ಇಲ್ಲಿ ಅಮೀರ್ಪೇಟೆ. ಅದರ ಮಧ್ಯದಲ್ಲಿ ಹೋಟೆಲ್ಸೇ ಇರಲಿಲ್ಲ. ಒಂದು ಪ್ರತಿಷ್ಠಿತ ಇದು ಟೈಮ್ಸ್ ಆಫ್ ಇಂಡಿಯಾ ಆಫೀಸ್ಗಳೆಲ್ಲ ಇತ್ತು. ಸೊ ಇಲ್ಲಿ ಒಂದು ನಮಗೆ ಯಾಕೆ ಹೋಟೆಲ್ದು ಸ್ವಲ್ಪ ಅನುಭವ ಅಂದ್ರೆ ನೋಡಿದ್ದು ಇದೆ, ಬಟ್ ಅನುಭವವನ್ನು ಪಡೆದುಕೊಳ್ಬಹುದು ಅಂತ ಹೇಳಿ ನಾವು ಹೋಟೆಲ್ ಉದ್ಯಮಕ್ಕೆ ಪ್ರಾರಂಭ. ಓಕೆ, ಇಲ್ಲಿ ಟಾಟಾ ಕಂಪನಿಯಲ್ಲಿ ತಾವು ಉದ್ಯೋಗಿ ಆಗಿದ್ರು ಕೂಡ 2 ಹೋಟೆಲ್ಗಳನ್ನು ತಾವು ಆ ಸಂದರ್ಭ ಪ್ರಾರಂಭ ಮಾಡ್ತೀರಾ. ಹೆಮ್ಮೆಯ ವಿಚಾರ ಸರ್. ಕೆಲವು ದೃಶ್ಯಾವಳಿಗಳು ಬರ್ತಾ ಇದೆ, ಅಂದ್ರೆ ತಾವು ಆ ಸಂದರ್ಭ ಕಷ್ಟಪಟ್ಟು ಬೆವರು ಹರಿಸಿ ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂದರ್ಭದ ಕೆಲವು ಫೋಟೋಗಳು ಏನು ಹೇಳ್ತೀರಾ ಸರ್? ಇದು ಯಾವಾಗ? ಇದು ನಾವು ಟಾಟಾ ಪ್ರಾಜೆಕ್ಟ್ಸ್ ಅಲ್ಲಿ ರಿಹಾಂಡ್ ಅಂತ ಒಂದು ರಿಹಾಂಡ್ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಅಂತ, ಅದು ಅದರ ಜರ್ನಿ ಬಹಳ ಇಂಟ್ರೆಸ್ಟಿಂಗ್. ಇದು ಇರುವುದು ವಾರಣಾಸಿಯಿಂದ 8 ಗಂಟೆ ರೇಣುಕೂಟಿಗೆ ಹೋಗಬೇಕು. ರೇಣುಗುಂಡಿಂದ ಒಂದು 2.5 ಗಂಟೆ ಜರ್ನಿ ರಿಹಾಂಡ್. ಇಲ್ಲಿಗೆ ನಾವು ಹೋಗುವುದಂದ್ರೆ, ಊರಿಂದ ಒಂದು ರಜೆಯಲ್ಲಿ ಹೋಗುವುದಂದ್ರೆ ಮಂಗಳೂರಿಂದ ಬಾಂಬೆಗೆ ಹೋಗಬೇಕು, 24 ಗಂಟೆ ಬಸ್ಸು. ಅಲ್ಲಿಂದ ವಾರಣಾಸಿಗೆ 24 ಗಂಟೆ ಟ್ರೈನ್ ಜರ್ನಿ. ವಾರಣಾಸಿಯಿಂದ ರೇಣುಕೂಟಿಗೆ ಒಂದು 8 ಗಂಟೆ ಬಸ್ ಜರ್ನಿ. ರೇಣುಕೂಟಿಗೆ ನಮ್ಮ ಟಾಟಾದ ಕಂಪನಿಯ ಜೀಪಲ್ಲಿ ಬರ್ತಿತ್ತು, ಅದರಲ್ಲಿ ಒಂದು 2 ಗಂಟೆ ಹೋಗಬೇಕು. ಇದು ರಿಹಾಂಡ್ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಇದ್ದು ಗ್ಯಾಸ್ ಟರ್ಬೈನ್ ಇದ್ದು ಪ್ರಾಜೆಕ್ಟ್ ಸೈಟ್. ಅಲ್ಲಿ ಪ್ರಾಜೆಕ್ಟ್ ಎಲ್ಲ ಕಮಿಷನಿಂಗ್ ಆಗುವ ಟೈಮಲ್ಲಿ. ಇದು ಎಷ್ಟು ವರ್ಷ ಆಗಿರ್ಬೋದು ಸರ್ ಆ ಸಂದರ್ಭ ರವಿ ಶೆಟ್ಟರಿಗೆ? ಇದು ನನಗೆ ಆವಾಗ ಒಂದು 24 ವರ್ಷ ಆಗಿದೆ. ಓಕೆ ಓಕೆ. ಇದು ಟಾಟಾ ಎಲೆಕ್ಟ್ರಿಕ್ ಕಂಪನಿದ್ದು 500 ಮೆಗಾವಾಟ್ ಯೂನಿಟ್ 6 ಪವರ್ ಪ್ಲಾಂಟ್ ಬಾಂಬೆಯಲ್ಲಿ. ಓಕೆ. ಇಲ್ಲಿ ರವಿ ಶೆಟ್ಟರು ಯಾರು? ಇದರಲ್ಲಿ ರೈಟ್ ಸೈಡ್ ಅಲ್ಲಿ ಬ್ಲೂ ಹೆಲ್ಮೆಟ್, ರೈಟ್ ಸೈಡ್ ಅಲ್ಲಿ ಬ್ಲೂ ಹೆಲ್ಮೆಟ್, ಥರ್ಡ್ ಪರ್ಸನ್ ಫ್ರಮ್ ರೈಟ್. ಓಕೆ, ಫ್ರಮ್ ರೈಟ್. ಓಕೆ. ಇದರದ್ದು ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನೆನಪಾಗ್ತದೆ ನೋಡಿ. ಇದು ಥರ್ಮಲ್ ಪವರ್ ಸ್ಟೇಷನ್ ಅಂದರೆ ಬಾಯ್ಲರ್ ಒಂದು 70 ಮೀಟರಲ್ಲಿ ಬಾಯ್ಲರ್ ಡ್ರಮ್ ಇದೆ, ಅದರಲ್ಲಿ 2 ಕಡೆ ಲಿಫ್ಟ್ ಇದೆ. ಇಲ್ಲಿ ನಮ್ಮ ಜೊತೆ ಒಬ್ಬ ಕೆಲಸ ಮಾಡ್ತಿದ್ದ ಒಬ್ಬ ಫಿಟ್ಟರ್ ಆಗಿ, ಸುಂದರಂ ಅಂತ ಅವನ ಹೆಸರು. ಅವ ಏನೋ ಶಬರಿಮಲೆಗೆ ಹೋಗಿದ್ದ. ನಾವು ಈ ಕಡೆ ಲಿಫ್ಟಲ್ಲಿ ಕೆಳಗೆ ಬರುವಾಗ ಅವನಲ್ಲಿ ಮಾತಾಡಿಕೊಂಡು ನಾವು ಮಾತಾಡದಿದ್ದರೆ ಸೀದಾ ಅದೇ ಲಿಫ್ಟಲ್ಲಿ ಮೇಲೆ ಹೋಗ್ತಿದ್ದ. ನಾವು ಮಾತಾಡಿಕೊಂಡು ಎಲ್ಲ ಶಬರಿಮಲೆ ಹೇಗಿತ್ತು ಟ್ರಿಪ್ ಎಲ್ಲ ಕೇಳಿದೆವು. ಮತ್ತು ಆ ಅವಸರದಲ್ಲಿ ಫಸ್ಟ್ ಡೇ ಬಂದದ್ದು, ಎಲ್ಲೋ ಫೈಬರ್ ಹೆಲ್ಮೆಟ್ ಬಿಟ್ಟು ಪ್ಲಾಸ್ಟಿಕ್ ಹೆಲ್ಮೆಟ್ ಧರಿಸಿಕೊಂಡು ಸೈಟಿಗೆ ಬಂದ. ಇದು ಲಿಫ್ಟ್ ಮಿಸ್ ಆಯಿತು, ಕೆಳಗಿಂದ ಆ ಕಡೆಯ ಲಿಫ್ಟಿಗೆ ಕ್ಯಾಚ್ ಮಾಡಲು ಪಾಸ್ ಆದ. ಅಲ್ಲಿ ಪಾಸ್ ಆಗುವಾಗ ಮೇಲಿಂದ ಒಂದು ಹೆಲ್ಮೆಟ್ ಬಿದ್ದು ಆ ಪ್ಲಾಸ್ಟಿಕ್ ಹೆಲ್ಮೆಟ್ ಇಲ್ಲಿಗೆ ಬಿತ್ತು. ಇಲ್ಲಿ ಬಿದ್ದ ನಂತರ ಒಂದು 7 ದಿವಸ ಸೈನ್ ಹಾಸ್ಪಿಟಲ್ ಕೊಮಾದಲ್ಲಿದ್ದ. ಮತ್ತು 7th ದಟ್ ವಾಸ್ ದ ಫಸ್ಟ್ ಅಲ್ಲಿ ಡೆತ್ ಆದದ್ದು ಆ ಪ್ರಾಜೆಕ್ಟ್ ಸೈಟಲ್ಲಿ. ಅದು ಇದು ನೋಡುವಾಗ, ಫೋಟೋ ನೋಡುವಾಗ ಯಾವಾಗಲೂ ಒಂದೊಂದು ನೆನಪಾಗ್ತಾ ಉಂಟು. ಇದರಲ್ಲಿ ಇದ್ದಾರೆ ಸರ್ ಅವರು? ಅವರಿಲ್ಲ. ಓಕೆ ಓಕೆ ಓಕೆ. ಇದು ನಾನು ಮೆಕಾನಲ್ಲಿ ಪ್ರಪೋಸಲ್ಸ್ ಮ್ಯಾನೇಜರ್ ಆಗಿರುವಾಗ, ಟೆಂಡರಿಂಗ್ ಮ್ಯಾನೇಜರ್ ಆಗಿರುವಾಗ ಇದು ಇಟಲಿಗೆ ಹೋದ ಕೆಲಸ, ಟೆಕ್ನಿಪ್ ಇಟಲಿ. ಅಲ್ಲಿ ಟೆಂಡರ್ ನೆಗೋಷಿಯೇಷನ್ ಆದ ನಂತರ ನಾವು ನನ್ನ ಜನರಲ್ ಮ್ಯಾನೇಜರ್, ಆಪರೇಷನ್ಸ್ ಮ್ಯಾನೇಜರ್ ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅವರ ಜೊತೆ ತೆಗೆದ ಫೋಟೋ. ಇದು ನನ್ನ ಮೆಕಾನ್ ಕಂಪನಿಯಲ್ಲಿ ಪ್ರಾಜೆಕ್ಟ್ಸ್ ಮ್ಯಾನೇಜರ್ ಆಗಿ ನನ್ನ ಸಹೋದ್ಯೋಗಿಗಳ ಜೊತೆ. ಇದು ಟಾಟಾ ಪ್ರಾಜೆಕ್ಟ್ಸಲ್ಲಿ ನಾನು ಅಲ್ಲಿ ಇದು
ನಾವು ಬ್ಯಾಡ್ಮಿಂಟನ್ ವಿನ್ ಆದದ್ದು ಇಂಟರ್ ಟಾಟಾ ಪ್ರಾಜೆಕ್ಟ್ಸ್ ಇದ್ದು. ಅಲ್ಲಿ ನಾನು ಟಾಟಾ ಪ್ರಾಜೆಕ್ಟ್ಸ್ ಅಲ್ಲಿ ಒಂದು 7 ವರ್ಷ ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದೆ. ಕ್ರಿಕೆಟ್ ಕ್ಯಾಪ್ಟನ್ ಆಗಿ, ಹೌದು. ಇದು ರವಿ ಶೆಟ್ರು ಅಲ್ವಾ, ಉತ್ತಮ ಬ್ಯಾಟ್ಸ್ಮನ್. ಅದು ಗೆಸ್ಚರ್ ತುಂಬಾ ಚೆನ್ನಾಗಿದೆ ಸರ್. ನಾನು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದೆ ಅವಾಗ. ಇವಾಗ ಐ ಡೋಂಟ್ ನೋ ಹಾರ್ಡ್ ಬಾಲ್ ಎಲ್ಲ ಹೇಗೆ ಫೇಸ್ ಮಾಡೋದಂದ್ರೆ ಗೊತ್ತಾಗುದಿಲ್ಲ. ಇಷ್ಟು ಫೇಸ್ ವಿದೌಟ್ ಇವನ್ ಅವಾಗೆಲ್ಲ ಹೆಲ್ಮೆಟ್ ಎಲ್ಲ ಹಾಕ್ತಿರ್ಲಿಲ್ಲ. ಏನ್ ಬಾಲ್ ಅದು? ಹಾರ್ಡ್ ಬಾಲ್. ಬಟ್ ಇದೆಲ್ಲವೂ ನೆನಪುಗಳು, ಸುಮಧುರವಾಗಿ. ಸುಮಧುರ ನೆನಪು ಅಂದ್ರೆ ನಾವು ನೋಡಿ ಅವಾಗ ಕೆಲಸ ಮಾಡುವ ಜೊತೆಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪ್ರಾಕ್ಟೀಸಿಗೆ ಹೋಗ್ತಿದ್ದೆವು ಯಾವಾಗ್ಲೂ. 5ರಿಂದ ಒಂದು 7 ಗಂಟೆವರೆಗೆ ಪ್ರಾಕ್ಟೀಸ್ ಡೈಲಿ ರೆಗ್ಯುಲರ್ ಹೋಗ್ತಿದ್ದೆವು. ಅದೆಲ್ಲ ಮ್ಯಾಟ್ ಎಲ್ಲ ಹಿಡಿದುಕೊಂಡು ಹೋಗುದು, ಹೇಗೆ ಹೋಗ್ತಿದ್ದೆವು ಎಲ್ಲ ಗೊತ್ತಿಲ್ಲ. ಹಾಗೆ ಕ್ಯಾಪ್ಟನ್ ಆಗಿ ತುಂಬಾ ಜವಾಬ್ದಾರಿ ಇತ್ತು. ತದನಂತರ ಅಲ್ಲಿಂದ ವರ್ಕ್ ಮತ್ತೆ ಬಂದು ಆಫೀಸಿಗೆ ಹೋಗುದು. 9 ಗಂಟೆಗೆ ಆಫೀಸಿಗೆ ಹೋಗ್ಬೇಕು. ಡೈಲಿ ರೆಗ್ಯುಲರ್ ಪ್ರಾಕ್ಟೀಸ್. ಅಂದ್ರೆ ನೆಕ್ಸ್ಟ್ ಫ್ರೈಡೆ ಸಂಡೇ ಮ್ಯಾಚ್ ಇರುವಾಗ ಎಲ್ಲ ತಯಾರಿ ಆಗಬೇಕು. ಸರ್, ಈಗ ಬಹಳಷ್ಟು ತಾವು ಕಂಪನಿಗಳನ್ನೇ, ಅನೇಕ ಕಂಪನಿಗಳು, ಟಾಟಾ ಕಂಪನಿಯಲ್ಲಿ ಇದ್ದಾಗಲೇ 2 ಹೋಟೆಲ್ಗಳನ್ನ ತಾವು ಪ್ರಾರಂಭ ಮಾಡ್ತೀರಿ. ಹೇಗಿತ್ತು ಆ ಬಿಸ್ನೆಸ್? ಹೇಗಿತ್ತು? ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅದೇ ಅಪರ್ಚುನಿಟಿ ಇತ್ತು. ಹೋಟೆಲ್ ಅಂದ್ರೆ ಅಲ್ಲಿ ಬೇಗಂಪೇಟೆಯಲ್ಲಿ ಒಂದು ಬಹಳ ಅಗತ್ಯ ಇತ್ತು ಹೋಟೆಲ್ ಮಾಡೋದು. ಸೊ ನನಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೂಡ ಇತ್ತು. ಹೋಟೆಲಲ್ಲಿ ಬಾಂಬೆಯಲ್ಲಿ ನಾನು ನೋಡ್ತಿದ್ದೆ. ನನ್ನ ತಮ್ಮ ಕೂಡ ಸ್ವಲ್ಪ ಸಮಯ ಬಾಂಬೆಯಲ್ಲಿ ನಮ್ಮ ರಿಲೇಟಿವ್ಸ್ ಜೊತೆ ಹೋಟೆಲಲ್ಲಿ ಕೆಲಸ ಮಾಡಿದ್ದ. ಸೊ ಒಂದು ನಾವು ಕೆಲಸ ಪ್ರಾರಂಭ ಮಾಡಿದರೆ ನೋಡಿಕೊಳ್ಳಿಕ್ಕೆ ತಮ್ಮ ಇದ್ದಾನೆ, ಅದೊಂದು ನಮಗೆ ಕಾನ್ಫಿಡೆನ್ಸ್ ಇತ್ತು. ಹಾಗೆ ನಾವು ಸತ್ಕಾರ್ ಅಂತ ಹೆಸರಿಟ್ಟಿವು. ಸತ್ಕಾರ ಹೆಸರಿಡ್ಲಿಕ್ಕೆ ಕೂಡ ಒಂದು ಕಾರಣ ಇದೆ. ನನ್ನ ಮಾವ ದೊಡ್ಡ ಮಾವ, ಅಮ್ಮನ ದೊಡ್ಡ ಅಣ್ಣ, ಅವರಿಗೆ ಒಂದು 2 ರೆಸ್ಟೋರೆಂಟ್ ಮೊದಲು ಬ್ಯಾಂಗ್ಳೂರು ಮೆಜೆಸ್ಟಿಕ್ ಅಲ್ಲಿ ಇತ್ತು. ಒಂದು ಸತ್ಕಾರ್ ಅಂತ ಹೆಸರು, ಮತ್ತೊಂದಕ್ಕೆ ರವಿಕಲ್ ಅಂತ. ಅದಕ್ಕಾಗಿ ನನಗೆ ಹೆಸರು ಕೂಡ ರವಿ ಅಂತ ಇಟ್ರು. ಸೊ ಅವರ ಸತ್ಕಾರ್ ಹೋಟೆಲ್, ಮತ್ತೆ ಅವರಿಗೆ ಕೂಡ ಅವರದು ಏನ ಡೆಸ್ಟಿನಿ ವಾಸ್ ನಾಟ್ ಗ್ರೇಟ್. ಅವರು ತುಂಬಾ ಕಡೆ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿದ್ರು. ಬಟ್ ಅವರು ಬಿಕಮ್ ಬಹಳ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದಿತ್ತು. ಬಟ್ ಅವರಿಗೆ ಆದ್ರೆ ಡೆಸ್ಟಿನಿ ಅವರಿಗೆ ಅಷ್ಟು ಇದು ಕೊಡ್ಲಿಲ್ಲ ಅವರಿಗೆ. ಸೊ ಆ ಸತ್ಕಾರ್ ಅದೇ ನೆನಪಲ್ಲಿ ನಾನು ಬೇಗಂಪೇಟೆಯಲ್ಲಿ ನಾವು ಸತ್ಕಾರ್ ಹೋಟೆಲ್ ಪ್ರಾರಂಭ ಮಾಡಿದೆವು. ಅದು ತುಂಬಾ ಚೆನ್ನಾಗಿ ನಡೀತಿತ್ತು. ತುಂಬ ಚೆನ್ನಾಗಿ ನಡೆದು ಬಹಳ ಬ್ಯುಸಿ, ಒಳ್ಳೆ ಪಾಶ್ ಕ್ಲಾಸ್ ಎಜುಕೇಟೆಡ್ ಕ್ರೌಡು. ಇಲ್ಲಿಂದ ಟಾಟಾದಿಂದ ಜನ ಬರ್ತಿದ್ರು, ಮತ್ತೆ ಟೈಮ್ಸ್ ಆಫ್ ಇಂಡಿಯಾದವರು ಎಲ್ಲ. ಫುಲ್ 150 ಸೀಟರ್ ಹೋಟೆಲ್. ಮಧ್ಯಾಹ್ನ ಫುಲ್ ರಶ್ ಇತ್ತು. ನಾನು ಮಧ್ಯಾಹ್ನ ನಮಗೆ ಬ್ರೇಕ್ ಸಿಗುವಾಗ ನಾನು ಹೋಗಿ ಅಲ್ಲಿ ನೋಡ್ತಿದ್ದೆ ಸ್ವಲ್ಪ ಸೂಪರ್ವಿಷನ್. ಇಲ್ಲದ್ರೆ ನಾನು ಫುಲ್ ಟೈಮ್ ನನ್ನ ತಮ್ಮ ಇದ್ದ, ಬೇರೆ ಬೇರೆ ಮ್ಯಾನೇಜರ್ಸ್ ಇದ್ರು. ಇಲ್ಲಿ ಹೈದರಾಬಾದಲ್ಲಿ ಬೇರೊಂದು ಡಿಸ್ಟ್ರಿಕ್ಟ್ ಇಂದ ಒಬ್ರು MP ಎಲ್ಲ ಬಂದು ಇಲ್ಲಿ ಹೋಟೆಲ್ ಎಲ್ಲ ನೋಡಿದ್ರು. ಬಹಳ ಖುಷಿ ಆಯ್ತು ಅವರಿಗೆ. ಅಲ್ಲಿ ಏನಾಯ್ತು, ಆ ಹೊತ್ತಲ್ಲಿ ಪ್ರೊಹಿಬಿಷನ್ ಬಂತು ಲಿಕ್ಕರಿಗೆ ಪ್ರೊಹಿಬಿಷನ್ ಬರುವಾಗ ಅಲ್ಲಿ ಅದರ ಹತ್ತಿರ, ಇದು ಬೇಗಂಪೇಟೆ, ಅಮೀರ್ಪೇಟೆಯಲ್ಲಿ ಅವ್ರದ್ದು ಕನಿಷ್ಕ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇತ್ತು. ಅದು ಪ್ರೊಹಿಬಿಷನ್ ಇಂದಾಗಿ ಬಂದಾಯ್ತು. ಅವರಿಗೆ ಬಹಳ ಖುಷಿ ಆಯ್ತು, ನೀವು ತುಂಬಾ ಚೆನ್ನಾಗಿ ನಡೀತಾ ಇದ್ದೀರಿ, ಸತ್ಕಾರ್ ಬೇಗಂಪೇಟೆ ಆಯ್ತು, ನೀವು ಒಂದು ಸತ್ಕಾರ್ ಅಮೀರ್ಪೇಟೆ ಓಪನ್ ಮಾಡಿ ಅಂತ. ಹೋಗಿ ನೋಡುವಾಗ ಅದು ಫಸ್ಟ್ ಫ್ಲೋರ್. ಬಹಳ ಖುಷಿ ಆಯ್ತು. ಆದ್ರೆ ಫಸ್ಟ್ ಫ್ಲೋರ್ ಡೆಫಿನೆಟ್ಲಿ ನಾಟ್ ಸೂಟೇಬಲ್ ಫಾರ್ ವೆಜಿಟೇರಿಯನ್ ರೆಸ್ಟೋರೆಂಟ್. ಅದೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಉಮೇದು ಆಪರ್ಚುನಿಟಿ ಸಿಕ್ತು ಅಂತ ಸೀದಾ ಹೋದೆವು ಅಲ್ಲಿ ಹೋದೆವು. ಅಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಮಿನಿಮಮ್ 10,000 ರೂಪಾಯಿ ಡೈಲಿ ಬಿಸ್ನೆಸ್ ಬೇಕು, ಬ್ರೇಕ್ ಇವನ್ ಆಗ್ಲಿಕ್ಕೆ. ಸೊ ಇವನ್ ನೀವು 8,000 ಮಾಡಿದ್ರು ಕೂಡ ದಿವಸಕ್ಕೆ 2,000 ಲಾಸ್, ತಿಂಗಳಿಗೆ 60,000 ಲಾಸ್. ಆ ಸಮಯದ ಹೇಳ್ತೇವೆ, ಆ ಸಮಯದ್ದು ಅದು ಲಾಸ್ ಸ್ಟಾರ್ಟ್ ಆಯ್ತು ಅಲ್ಲಿ. ಇಲ್ಲಿ ನಾವು ಬೇಗಂಪೇಟೆ ಇಲ್ಲಿ ಹೋಟೆಲ್ ಒಳ್ಳೆ ಒಂದು 25,000 ಬಿಸ್ನೆಸ್ ಆವಾಗ ಬರ್ತಿತ್ತು. ಅದರ ಪಕ್ಕದಲ್ಲಿ ಮತ್ತೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇತ್ತು. ಅವರು ಕೂಡ ಅದು ಬಾರ್ ತೆಗೆದು ಅಲ್ಲಿ ಕೂಡ ವೆಜಿಟೇರಿಯನ್ ರೆಸ್ಟೋರೆಂಟ್ ಮಾಡಿದ್ರು ಇಲ್ಲಿ ಪಕ್ಕದ್ದು. ಇಲ್ಲಿದ್ದ 25,000 ಬಿಸ್ನೆಸ್ ನಮಗೆ 15,000ಕ್ಕೆ ಡೌನ್ ಆಯಿತು. ಸೊ ಇಲ್ಲಿ ಕೂಡ ಪೆಟ್ಟು ಬಿತ್ತು, ಅಲ್ಲಿ ಕೂಡ ಪೆಟ್ಟು ಬಿತ್ತು. ಹಾಗೆ ಸ್ವಲ್ಪ ಬಿಸ್ನೆಸ್ ಮೇಲೆ ಹೋಗ್ತಿದ್ದದ್ದು ಸ್ವಲ್ಪ ಈ ಕಾರಣಗಳಿಂದ ಬೇರೆ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಯಿತು, ಡೌನ್ ಫಾಲ್ ಸ್ಟಾರ್ಟ್ ಆಯಿತು. ಆವಾಗ ತಮ್ಮ ಹೋಟೆಲ್ ಬಿಸ್ನೆಸ್ ಟಾಟಾ ಕಂಪನಿ ಇದ್ದಾಗ ತಾವು ಹೋಟೆಲ್ ಪ್ರಾರಂಭ ಮಾಡ್ತೀರಿ, ಅದು ಇರುತ್ತೆ. ಅದು ಮತ್ತೆ ಅದೇ ಪ್ರಾರಂಭದಲ್ಲಿ ತುಂಬಾ ಚೆನ್ನಾಗಿ ಹೌದು. ಅದರಲ್ಲಿ ನನಗೆ ಮತ್ತೊಬ್ರು ನಾನು ಸೈಮನ್ ಕಾರ್ಸು ಮತ್ತೆ ಟಾಟಾ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡುವಾಗ ನನ್ನ ಮಣಿಪಾಲ್ MITಯಲ್ಲಿ ಇಂಜಿನಿಯರಿಂಗ್ ಮಾಡಿದವರು ವಾಸುದೇವ ಪ್ರಭು ಅಂತ ನನಗೆ ಫ್ರೆಂಡ್ ಆಗಿದ್ರು, ನನ್ನ ರೂಮ್ಮೇಟ್ ಆಗಿದ್ರು. ಅವರು ಬೇರೆ ಕಂಪನಿ ಹೈದರಾಬಾದಲ್ಲಿ ಬೇರೆ ಕಂಪನಿಗೆ ಸೇರಿದ್ರು. ನಾನು ಬೇರೆ ಎಲ್ಲ ಪ್ರಾಜೆಕ್ಟ್ ಸೈಟ್ಸ್ ತಿರುಗಿ ನಾನು ಹೈದರಾಬಾದಿಗೆ ಬರುವಾಗ ಅವರು ಕೂಡ ಸಿಕ್ಕಿದ್ರು. ಅಗೇನ್ ವಿ ಆರ್ ಆಲ್ರೆಡಿ ಫ್ರೆಂಡ್ಸ್, ದೆನ್ ವಿ ಜಾಯಿಂಡ್ ಅಗೇನ್ ಟುಗೆದರ್, ಬಿಕೇಮ್ ಮೋರ್ ಬಾಂಡೆಡ್ ಫ್ರೆಂಡ್ಸ್. ಸೊ ನಾವು ಜೊತೆಯಲ್ಲಿ ಈ 2 ಹೋಟೆಲ್ಸ್ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾವು ಸ್ವಪ್ನಲೋಕ್ ಕಾಂಪ್ಲೆಕ್ಸ್ ಅಂತ ಒಂದು ಸಿಕಂದ್ರಾಬಾದಲ್ಲಿ ಬುಟಿಕ್ ಸ್ಟಾರ್ಟ್ ಮಾಡಿದೆವು, ಆರ್ಕಿಡ್ಸ್ ಎಂಬ ಹೆಸರಿಂದ. ಅದಕ್ಕೆ ಬುಟಿಕ್ಸಿಗೆ ಕೂಡ ರೀಸನ್ ಇದೆ. ಅವ್ರು ನಮ್ಮ ಪ್ರಭು ಅವರ ಅಮ್ಮ, ಅವರು ಕಣ್ಣೂರಲ್ಲಿ
ಕೇರಳದ ಹಾ, ಹೌದು. ಕಣ್ಣೂರಲ್ಲಿ ಬಹಳ ಒಂದು ಅವರು ಶಿ ಈಸ್ ವೆರಿ ಎಕ್ಸ್ಪರ್ಟ್ ಇನ್ ಎಂಬ್ರಾಯ್ಡ್ರಿ Okay. ಎಲ್ಲ ಮಾಡೋದ್ರಲ್ಲಿ. ಅವ್ರದ್ದು ಬುಟಿಕ್ ಆಲ್ರೆಡಿ ಅಲ್ಲಿ ಇತ್ತು. Okay. ಸೊ ಅಲ್ಲಿಂದ ಬಟ್ಟೆ ಎಲ್ಲ ತಂದು ನಮ್ಮ ಆರ್ಕಿಡ್ಸ್ ಬುಟಿಕಲ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವು. ಅದು ಕೂಡ ತುಂಬಾ ಚೆನ್ನಾಗಿ ನಡೆಯಿತು. ಓಕೆ. ಸೊ ಫಸ್ಟ್ ಅದು ಸಕ್ಸಸ್ ಆಯಿತು. ಇನ್ನು ರೆಸ್ಟೋರೆಂಟಲ್ಲಿ ಜಾಸ್ತಿ ದುಡ್ಡು ಬರ್ತದೆ, ಒಮ್ಮೆಲೆ ತುಂಬಾ ಮೇಲೆ ಹೋಗ್ಬೋದು. ಮತ್ತೆ ನಾವು ಸತ್ಯಂ ಕಂಪ್ಯೂಟರ್ಸ್ ಇದ್ದು ಅದರ ಕ್ಯಾಂಟೀನ್ ಕೂಡ ನಾವು ವಹಿಸಿಕೊಂಡೆವು. ಮತ್ತೆ ವಿಫ್ ಏರ್ಲೈನ್ಸ್ ಅಂತ ಹೈದರಾಬಾದಲ್ಲಿ ಒಂದು ಲೋಕಲ್ ಏರ್ಲೈನ್ಸ್ ಇತ್ತು, ಅವರಿಗೆ ಕ್ಯಾಟರಿಂಗ್ ಕೂಡ ನಾವು ಮಾಡಿದೆವು. ಎಲ್ಲ ತುಂಬಾ ತುಂಬಾ ಬಿಸ್ನೆಸ್ ಮಾಡಿದೆವು. ಏನೆಲ್ಲ ಬಿಸ್ನೆಸ್ ಮಾಡಿದ್ರಿ ಸರ್? ಇದು ಕೇಳಬೇಕು, ವೆರಿ ಇಂಟ್ರೆಸ್ಟಿಂಗ್ ಇದಾಗುವಂತದ್ದು. ಒಂದೆರಡು ಸೋಲುಗಳಿಗೆ ಅನೇಕ ಜನರು ವಿಚಲಿತರಾಗ್ತಾರೆ. ಇದೆಲ್ಲ ಮಾಡಿದೆವು. ಮತ್ತೆ ವಿ ಬಿಕಮ್ ಲಿಟ್ಲ್ ಓವರ್ ಅಂಬಿಷನ್ ಅಂತ ಹೇಳ್ಬೋದಲ್ಲ. ಸೊ ಇದು ಹೋಟೆಲ್ ತುಂಬಾ ಚೆನ್ನಾಗಿ ನಡೆಯಿತು. ಇನ್ನೊಂದು ಸತ್ಕಾರ್ ಅಮೀರ್ಪೇಟ್ ಅಲ್ಲಿ ಮಾಡುವಾಗ ಬಹಳ ಇಂಟ್ರೆಸ್ಟಿಂಗ್ ಆಪರ್ಚುನಿಟಿ ಸಿಕ್ತು. ಆಪರ್ಚುನಿಟಿ ವೈ ಟು ಮಿಸ್ ದ ಆಪರ್ಚುನಿಟಿ. ಕರೆಕ್ಟ್. ಸೊ ಮೈನಸ್ ಎಲ್ಲ ನೋಡ್ಲಿಲ್ಲ ನಾವು, ಏನೆಲ್ಲ ಆಗ್ಬೋದು. ಓಕೆ, ಫಸ್ಟ್ ಫ್ಲೋರ್ ಒಂದು ರೀಸನ್, ಮತ್ತೆ ಪ್ರೊಹಿಬಿಷನ್ ಇಂದ ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ದವರು ಅಲ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್ ಹಾಕಿದ್ರೆ ನಮಗೆ ಪೆಟ್ಟಾಗ್ಬೋದು. ಅದೆಲ್ಲ ತುಂಬಾ ನಾವು ಆಲೋಚನೆ ಮಾಡಲಿಲ್ಲ. ಮತ್ತೆ ಅದೆಲ್ಲ ಆಯಿತು. ಅದೆಲ್ಲ ಆಗಿ ಎಲ್ಲ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸೆಟ್ ಬ್ಯಾಕ್ ಸ್ಟಾರ್ಟ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ನನಗೆ ನನ್ನೊಬ್ಬರು ಕಲೀಗ್ ಟಾಟಾ ಪ್ರೊಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡುವವರು ಆಲ್ರೆಡಿ ಕತಾರಿಗೆ ಹೋಗಿದ್ರು. ಮತ್ತೊಬ್ರು ಕೂಡ ಹೋಗಿ ಕತಾರ ಈ ಮೆಕಾನ್ ಕಂಪನಿಗೆ ಸೇರಿದ್ರು. ಆವಾಗ ನನಗೆ ಅಲ್ಲಿಂದ ಕಾಲ್ ಬಂತು, ಇಲ್ಲಿ ಒಂದು ಎಸ್ಟಿಮೇಷನ್ ಇಂಜಿನಿಯರ್ ಇದ್ದು ವೇಕೆನ್ಸಿ ಇದೆ, ನಿಮಗೆ ಇಂಟ್ರೆಸ್ಟ್ ಇದೆ ಅಂತ. ನನಗೆ ಬಹಳ ಅಗತ್ಯ ಕೂಡ ಇತ್ತು. ನನಗೆ ಗಲ್ಫು, ನಾನು ಹೇಳಿದ್ದೆ ನಿಮಗೆ, ಇಂಜಿನಿಯರಿಂಗ್ ಆದ ತಕ್ಷಣ ನಾವು ಗಲ್ಫಿಗೆ ಹೋಗ್ಲಿಕ್ಕೆ ಬಹಳ ಒಂದು ಇಂಟ್ರೆಸ್ಟ್ ಇತ್ತು, ಹೋಗ್ಬೇಕು ಬಹಳ ಆಸೆ ಇತ್ತು. ಆದರೆ ಗಲ್ಫಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ಏಜೆನ್ಸಿಗೆ ದುಡ್ಡು ಕೊಡಬೇಕು, ಅದು ಇದೆಲ್ಲ ತುಂಬ ಪ್ರಯತ್ನ ಪಟ್ಟೆವು. ಬಾಂಬೆಯಲ್ಲಿದ್ದೆ, ತುಂಬ ಏಜೆನ್ಸಿ ಕಡೆಗೆ ಹೋದೆವು, ಅದು ಆಪರ್ಚುನಿಟಿ ಸಿಗಲಿಲ್ಲ. ಹಾಗೆ ಇದೊಂದು ಯಾಕೆ ಹೋಗ್ತೇವೆ, ಫಸ್ಟ್ ನನಗೆ ಅದೇ ತಂಗಿಯರ ಮದುವೆ ಮಾಡಬೇಕು, ಅದಕ್ಕೆ ಹೆಲ್ಪ್ ಮಾಡಬೇಕು. ಗಲ್ಫಿಗೆ ಹೋದರೆ ಸ್ವಲ್ಪ ಸಂಬಳ ಎಲ್ಲ ಜಾಸ್ತಿ ಸಿಗ್ತದೆ, ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ. ಆದರೆ ಅದೊಂದು ಆಗಲಿಲ್ಲ, ಆಸೆ ಇತ್ತು ಹೋಗಲಿಕ್ಕೆ. ಇವಾಗ ಒಂದು ಅಪರ್ಚುನಿಟಿ ಬಂತು. ಸೊ ಗಲ್ಫಿಗೆ ನಾರ್ಮಲಿ ಹೋಗೋದು ಯಾವಾಗ, ಇಂಥ ಒಂದು ಜವಾಬ್ದಾರಿ ಇರುವಾಗ. ಇಲ್ಲದಿದ್ರೆ ಕಂಪ್ಲೀಟ್ ನಾವು ಲಾಸ್ ಆದ ನಂತರ. ಈಗಲೇ ಕೂಡ ನನಗೆ ಹೌದು, ನನಗೆ ಒಂದು ಗಲ್ಫಿಗೆ ನನ್ನೊಬ್ಬ ಸಂಬಂಧಿಕ ಇದ್ದಾನೆ, ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವೆಲ್ಲ ಬಿಸ್ನೆಸ್ ಮಾಡಿ ತುಂಬ ಲಾಸ್ ಆಗಿದೆ, ನಿಮಗೆ ಸ್ವಲ್ಪ ಕೊಂಡು ಹೋಗ್ತೀರಂತ ಈಗ ಜನರು ನನಗೆ ಕಾಲ್ ಮಾಡ್ತಾರೆ. ನಮಗೆ ಕೂಡ ನನ್ನ ಮೊದಲನೇ ದಿವಸಗಳ ನೆನಪಾಗ್ತದೆ. ಒಂದು ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ಕಡೆ ಕಂಪ್ಲೀಟ್ ಲಾಸ್ ಆದಾಗ. ಎಸ್ ಸರ್, ಏನೆಲ್ಲ ಆ ಸಂದರ್ಭ ಹೇಗಿತ್ತು ಸರ್? ಫಸ್ಟ್ ಜರ್ನಿ ಗಲ್ಫಿಗೆ ಹೋಗಿದೆ ಅಂದ್ರೆ ಟಾಟಾದಿಂದ ತಾವು ಕತಾರಿಗೆ ಹೋಗಿರುವಂತದ್ದು. ಟಾಟಾದಿಂದ ನಾನು ಕತಾರಿಗೆ ಹೋಗುವಾಗ ನಮಗೆ ತುಂಬಾ ಸಾಲ ಇತ್ತು. ನಾನು ಹೇಳಿದೆಲ್ಲ, ಮಂತ್ಲಿ ನಮಗೆ ಲಾಸ್ ಆಗ್ತಿತ್ತು. ಈ ಸಾಲಗಳನ್ನು ಪಾವತಿಸಬೇಕು. ಸೊ ಇದಕ್ಕೆ ನಾವು ಮಾಡೋದು ಹೇಗೇನು, ಪೂರ್ಣ ಗಲ್ಫ್ ಇದ್ದೊಂದು ಆಪರ್ಚುನಿಟಿ ಬಂತು, ಹೋಗುದು ಯಾವಾಗ, ಬರೀ ಒಂದು 2 ವರ್ಷಕ್ಕೆ. 2 ವರ್ಷಕ್ಕೆ ಹೋಗಿ ಸ್ವಲ್ಪ ಯಾವಾಗಲೂ ಗಲ್ಫಿಗೆ ಹೋಗೋದು ಅಷ್ಟೇ, 1-2 ವರ್ಷಕ್ಕೆ ಅಂತ. ಮತ್ತೆ ಬೇರೆ ನಿಮಗೆ ಕಮಿಟ್ಮೆಂಟ್ ಸ್ಟಾರ್ಟ್ ಆಗ್ತದೆ, ಬೇರೆ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗ್ತದೆ, ಕಂಪ್ಲೀಟ್ ಅದು ಡೈರೆಕ್ಷನ್ ಬೇರೆ ಆಗ್ತದೆ. ಸೊ ಅದೇ ರೀತಿ ನನಗೆ ಹೋದೆ, ಮೆಕೋನಲ್ಲಿ ಕೆಲಸ ಮಾಡಿ ಒಂದು 4-5 ವರ್ಷ ಕೆಲಸ ಮಾಡಿ. ಮೇಯ್ನ್ ಪ್ರಯಾರಿಟಿ ನಮ್ಮದು ಇದು ಇಲ್ಲಿದ್ದು ಎಲ್ಲ ಕಮಿಟ್ಮೆಂಟ್ಸು ಎಲ್ಲ ಫುಲ್ಫಿಲ್ ಮಾಡೋದು, ರೀಪೇಮೆಂಟ್ಸ್ ಅದೆಲ್ಲ ಮಾಡಿದ ನಂತರ ನಾನು ನೀವು ಹೇಳಿದಾಗೆ ಒಂದು ಗುಣಗಳು, ಯಾರಾದರೂ ಬಂದರೆ ಏನಾದರೂ ಕಷ್ಟಕ್ಕೆ ಏನಾದರೂ ರಿಕ್ವೈರ್ಮೆಂಟ್ ಹೇಳಿದರೆ ಇಲ್ಲ ಅಂತ ಹೇಳಲಿಕ್ಕೆ ಭಾಳ ಕಷ್ಟ. ಅದೊಂದು ಒಳ್ಳೆ ಗುಣ, ಕೆಟ್ಟ ಗುಣ ಎರಡೂ ಕೂಡ ಅದು. ಹಾಗೆ ಬಡೇ ಸಂಬಳ ತೆಗೆದುಕೊಂಡ್ರೆ ಆ ಒಂದು ಗುಣಗಳನ್ನು ನಾವು ನಿಭಾಯಿಸೋದು ಭಾಳ ಕಷ್ಟ. ಜನರಿಗೆ ಸಹಾಯ ಮಾಡೋದು. ಗಲ್ಫಲ್ಲಿ ಇರುವುದಾದರೆ ಜನರಿಂದ ಊರಿಂದ ಫೋನ್ ಬರ್ತದೆ, ನನಗೆ ಇದಕ್ಕೊಂದು ಸಹಾಯ ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು, ನಮಗೆ ಕಮಿಟ್ಮೆಂಟ್ ಇದೆ, ಪುನಃ ಹೇಗೆ ಸಹಾಯ ಮಾಡೋದು, ಬರೇ ಸಂಬಳ ಇಟ್ಕೊಂಡು ಭಾಳ ಕಷ್ಟ. ಸೊ ನಾವು ಏನು ಮಾಡ್ತಿದ್ದೆವು ಅವಾಗ, ಕ್ರಮೇಣ ನಾನು ಅಲ್ಲಿ ಟಾಟಾ ಇದು ತುಳುಕೂಟ ಅಂತ ಪ್ರಾರಂಭ ಆಯಿತು. ಅದರ ಕೂಡ ನಾನು ಫೌಂಡರ್ ಮೆಂಬರ್. ಮತ್ತು ಕನ್ನಡ ಸಂಘ ಇತ್ತು, ಆದರೆ ಮೊದಲು ತುಳುಕೂಟ ಕತಾರ್ ಭಾಳ ಆ್ಯಕ್ಟಿವ್ ಆಗಿತ್ತು. ಇದಕ್ಕೆಲ್ಲ ನಾವು ಸ್ಪಾನ್ಸರ್ಶಿಪ್ಗೆ ನಾವು ಹೋಗ್ತಿದ್ದೆವು. ಇದಕ್ಕೆಲ್ಲ ಸ್ಪಾನ್ಸರ್ಶಿಪ್ಗೆ ಹೋಗುವಾಗ ಅಲ್ಲಿ ನಮ್ಮ ಊರಿನವರು ಬಿಸ್ನೆಸ್ ಪೀಪಲ್ ಭಾಳ ಕಡಿಮೆ, ಭಾಳ ಬೆರಳಿನಿಕೆ. ಹಾಗೆ ಒಂದು ಬಿಸ್ನೆಸ್ ಕೂಡ ಮಾಡಿದರೆ ಆಪರ್ಚುನಿಟಿ ಆದ್ರೆ ಇದ್ದರೆ ಒಂದು ಸ್ಪಾನ್ಸರ್ಶಿಪ್ ಇಂಥದ್ದೆಲ್ಲ ಅದು ಕೂಡ ನಾವು ಮಾಡ್ಬೋದು. ಜೊತೆಗೆ ಬಿಸ್ನೆಸ್ಸು ಅಫ್ಕೋರ್ಸ್ ಅಲಾಂಗ್ ವಿತ್ ಅರ್ನಿಂಗ್ ನಾವು ತುಂಬ ಜನರಿಗೆ ಇದು ಜಾಬ್ ಆಪರ್ಚುನಿಟೀಸ್ ಕೂಡ ಕೊಡ್ಬೋದು. ಈ ಒಂದು ಹೌದು, ಯಾಕಂದ್ರೆ ನೀವು ಅಲ್ಲಿ ಹೋಗಿರುವಂಥದ್ದು, ಕತಾರಿಗೆ ಹೋಗಿರುವಂಥದ್ದು ಅನಿವಾರ್ಯ ಕಾರಣಗಳು. ಯಾಕಂದ್ರೆ ಬದುಕಬೇಕು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ, ಮಾಡಿರುವಂಥ ಸಾಲಗಳನ್ನು ತೀರಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ. ಆದರೆ ಅಲ್ಲಿ ಹೋದಾಗ ತಾವೇ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತೀರಿ ಅಂತ ಬಂದಾಗ ಬಹಳಷ್ಟು ಜನರಿಗೆ, ಸಾವಿರಾರು ಜನರಿಗೆ ತಾವು ಉದ್ಯೋಗವನ್ನು ಕೊಡ್ತೀರಿ ಅಂತ, ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು ಪ್ರಶ್ನೆ ಸರ್. ATS ಅನ್ನುವಂಥದ್ದು
ಹೇಗೆ ಸಾಧ್ಯ ಇದು ಬರುವಂಥದ್ದು? ಇದು ನಾವು ಮೊದಲು ನೋಡಿ, ಅಲ್ಲಿ ಜನರು ಕೊಂಡೋಗೋದು ಯಾವಾಗಲೂ ಒಂದು ಶಟ್ ಡೌನ್ ಅಂತ ನಡೀತದೆ ಎಲ್ಲ. ಅಲ್ಲಿ ಪೆಟ್ರೋಕೆಮಿಕಲ್ಸ್ ಇದ್ದು ರಿಫೈನರೀಸ್ ಅಲ್ಲೆಲ್ಲ ಆ್ಯನ್ಯುವಲ್ ವರ್ಷಕ್ಕೆ 1 ಸಲ 2 ಸಲ ಎಲ್ಲ ಶಟ್ ಡೌನ್ ನಡೀತದೆ ಮೇಂಟೆನೆನ್ಸ್ಗೆ, 1 ತಿಂಗಳು ಮೇಂಟೆನೆನ್ಸ್. ಆವಾಗೆಲ್ಲ ತುಂಬ ಜನರನ್ನು ಇಲ್ಲಿಂದ ಕೊಂಡು ಹೋಗ್ತಾರೆ. ಸೊ ಹಾಗೆ ನಮ್ಮ ಈ ಮೆಕಾನಲ್ಲಿ ಕೆಲಸ ಮಾಡುವ ಒಬ್ಬರು ನಾಯರ್ ಅಂತ ಅವರು ಒಂದು ಬಾಂಬೆಯಲ್ಲಿ ಹೋಗಿ ಇದು ಕಂಪನಿ ಸ್ಟಾರ್ಟ್ ಮಾಡಿ ಅವರೇ ಜನ ಎಲ್ಲ ಇಲ್ಲಿಯ ಕೆಲಸಗಳಿಗೆ ಕಳಿಸ್ತಿದ್ರು. ಸೊ ಆವಾಗ ಅದೇ ಟೈಪ್ ನಾವು ಕೂಡ ಒಂದು ಕಂಪನಿ ಯಾಕೆ ಓಪನ್ ಮಾಡಬಾರ್ದು, ಅವ್ರದ್ದು ಮೊನೋಪೊಲಿ ಇತ್ತು, ನಮಗೆ ಕೂಡ ಮಾಡೋದು, ನಮ್ಮ ಕಾಂಪಿಟಿಟರ್ಸ್ಗೆ ಕೂಡ ಅವರೇ ಜನ ಕೊಡುವುದು, ಆ ಥರ. ಈ ಥರದ್ದು ನಾವು ಒಂದು ಯಾಕೆ ಕಂಪನಿ ಓಪನ್ ಮಾಡಬಾರ್ದು ಅಂತ ನಾವು ನಮ್ಮ ಸೀನಿಯರ್ಸ್ ಅವರು ನಾನು ಒಂದು 4 ಜನ ಸೇರಿ ನಾವು ಬಾಂಬೆಯಲ್ಲಿ ಒಂದು ಕಂಪನಿ ಪ್ರಾರಂಭ ಮಾಡಿದೆವು. ಇದೇ ಶಟ್ ಡೌನಿಗೆ ಮ್ಯಾನ್ ಪವರ್ ಸಪ್ಲೈ ಮಾಡಲಿಕ್ಕೆ ಅಂತ. ಅದು ಸ್ಟಾರ್ಟ್ ಮಾಡಿ ನಾನು ದೊಡ್ಡ ರಿಸ್ಕ್ ಒಂದು ತೆಗೆದುಕೊಂಡೆ. ಆವಾಗ ಕಂಪನಿ ನಾವು ರಿಸೈನ್ ಮಾಡಿಬಿಟ್ಟೆ. ನಾವು ಬಿಸ್ನೆಸ್ ಮಾಡೋದಂತೆಲ್ಲ ಪ್ರಾರಂಭ ಮಾಡಿದ್ದೆವು, ಬಟ್ ಸಂಬಡಿ ಹ್ಯಾಸ್ ಟು ಬೆಲ್ ದ ಕ್ಯಾಟ್. ಯಾರು ಕೆಲಸ ಬಿಡ್ಲಿಕ್ಕೆ ಯಾರು ತಯಾರಿಲ್ಲ. ನಾನು ಕೆಲಸ ರಿಸೈನ್ ಮಾಡಿಬಿಟ್ಟೆ. ಕೆಲಸ ರಿಸೈನ್ ಮಾಡಿದ್ರೆ ಆವಾಗ ನಿಮಗೆ 2 ವರ್ಷ ಗ್ಯಾಪ್ ಬೇಕು. ನಿಮಗೆ ಬೇರೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ನಿಮಗೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದ್ರೆ ಬಿಸ್ನೆಸ್ ಮಾಡಲಿಕ್ಕೆ ಇರಲಿ, ಬೇರೆ ಕಂಪನಿಗೆ ಸೇರಬೇಕಾದ್ರೂ ನಿಮಗೆ 2 ವರ್ಷ ಗ್ಯಾಪ್ ಇದೆ ಅಲ್ಲಿ. ಸೊ ರಿಲೀಸ್ ಕೊಡೋದಿಲ್ಲ. ನಿಮಗೆ ಪ್ರೆಸೆಂಟ್ ಸ್ಪಾನ್ಸರ್ನವರು ರಿಲೀಸ್ ಕೊಡದಿದ್ರೆ ನೀವು ಬೇರೆ ಕಂಪನಿಗೆ ಸೇರುವುದಿಲ್ಲ. ಸೊ ಅದು ನಾನು ಏನು ಮಾಡಿದೆ, ದೊಡ್ಡ ರಿಸ್ಕ್ ತೆಗೆದುಕೊಂಡೆ, ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ಇಮಿಡಿಯೇಟ್ಲಿ ನನ್ನ ಫ್ಯಾಮಿಲಿಯನ್ನು ನಾನು ಊರಿಗೆ ಶಿಫ್ಟ್ ಮಾಡಿದೆ. ಮತ್ತೆ ಬಾಂಬೆಯಲ್ಲಿ ಕಂಪನಿ ಪ್ರಾರಂಭ ಮಾಡಿ ಮತ್ತೆ ಬಿಸ್ನೆಸ್ಸಲ್ಲಿ ಎಲ್ಲ ಬಿಸ್ನೆಸ್ ವೀಸಾದಲ್ಲಿ ಬರ್ಬೋದು. ಬಿಸ್ನೆಸ್ ವೀಸಾದಲ್ಲಿ ಬಂದುಕೊಂಡು ಎಲ್ಲ ದೊಡ್ಡ ರಿಸ್ಕ್ ತೆಗೆದುಕೊಂಡು ಆ ಥರ ಬಾಂಬೆಯಲ್ಲಿ ಮೇನ್ ಬಿಸ್ನೆಸ್, ಅಲ್ಲಿ ಕತಾರಿಗೆ ಬರುವಾಗ ಬಿಸ್ನೆಸ್ ವೀಸಾದಲ್ಲಿ ಮಾಡೋದಂತ. ಆವಾಗ ಏನಾಯಿತು, ನನಗೆ ಹೇಗಾದರೂ ನಾನು ರಿಸೈನ್ ಮಾಡಿದ್ದೇನೆ. ನನ್ನ ಬಾಸ್ ಅವರು ನಮ್ಮ DGM ಅವರು ಆಸ್ಟ್ರೇಲಿಯಾದವರು ಅವರಲ್ಲಿದ್ದರು. ನಮ್ಮ ರಿಲೇಷನ್ಶಿಪ್ ನನ್ನ ಕಂಪನಿಯಲ್ಲಿ ತುಂಬ ಚೆನ್ನಾಗಿತ್ತು. ಒಂದು ದಿವಸ ಬೆಳಿಗ್ಗೆ ನಾನು ಕಂಪನಿಗೆ ಸ್ವಲ್ಪ ಬೇಗ ಹೋಗಿದ್ದೆ. ನಾನು ಹೇಗಾದರೂ ರಿಸೈನ್ ಮಾಡಿದ್ದೇನೆ. ಒಮ್ಮೆ ರಿಲೀಸ್ ನಾರ್ಮಲಿ ಅದು ಆ ಕಂಪನಿ ಕೊಡುವುದೇ ಇಲ್ಲ, ಮನ್ನೈ ಗ್ರೂಪ್ ಅದು. ಬೆಳಿಗ್ಗೆ ಹೋಗಿ ಅವರ ಹತ್ರ ಮಾತಾಡಿದೆ. ನಾನು ರಿಸೈನ್ ಮಾಡಿದ್ದೇನೆ, ಇಲ್ಲಿ ನನಗೊಂದು ಅಪರ್ಚುನಿಟಿ ಇದೆ, ಕಾಂಪಿಟೇಟರ್ಸ್ ಅಲ್ಲ ಬೇರೆ, ನೀವು ರಿಲೀಸ್ ಕೊಡ್ತೀರಾ ಅಂತ. ಸೊ ಅವ್ರು ಏನು ಹೇಳಿದರು, ವಿ ಹ್ಯಾವ್ ನೋ ಇಶ್ಯೂಸ್ ವಿತ್ ಯು ಹ್ಯಾವ್ ಬೀನ್ ವೆರಿ ಗುಡ್ ವಿತ್ ದಸ್. ಸೊ ನೀನೊಂದು ಮತ್ತೊಂದು ಟೆಂಡರ್ ನೀನು ಹ್ಯಾಂಡಲ್ ಮಾಡಿ, ನೀನು 2 ತಿಂಗಳು ಇದ್ದು ಇದ್ರ ವರ್ಕೌಟ್ ಮಾಡಿ ಮತ್ತೆ ವಿಲ್ ಕನ್ಸಿಡರ್ ಅಂತ ಹೇಳಿದರು. ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ನಾನು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟೆ. ನೀವು ರಿಲೀಸ್ ಕನ್ಸಿಡರ್ ಮಾಡಿದರೆ ಇದು ನಾಟ್ ಓನ್ಲಿ ದಿಸ್ 2 ತಿಂಗಳು, ನಾನು ಇನ್ನೂ ಕೆಲವು ತಿಂಗಳು ಇಲ್ಲೇ ಇದ್ದು ಮತ್ತೆ ರಿಲೀಸ್ ಕೊಟ್ಟ ನಂತರ ನಾನು ಕತಾರಲ್ಲೇ ಇರ್ತೇನೆ, ಪುನಃ ಕೂಡ ಏನಾದರೂ ನಿಮಗೆ ಅಗತ್ಯವಿದ್ರೆ ನಾನು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದೆ. ಸೊ ಆ ಸಂದರ್ಭದಲ್ಲಿ 2 ತಿಂಗಳು ಕೆಲಸ ಮಾಡಿದೆ. ಅಲ್ಲಿ ಒಂದು ತೈವಾನಿಗೆ ಅದು ಕ್ಲೈಂಟ್ ನಮ್ಮ ತೈವಾನ್ನವರು. ನನಗೆ ತೈವಾನಿಗೆ ಹೋಗುವ ಒಂದು ಅವಕಾಶ ಕೂಡ ಸಿಕ್ತು. ಟೆಂಡರ್ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಅವಾಗ ಸಡನ್ಲಿ ದೇವ್ ಡಿಸೈಡ್ ಮಾಡಿದ್ರು ನನಗೆ ರಿಲೀಸ್ ಕೊಡುವುದು ಅಂತ. ಸೊ ಅದೊಂದು ದೊಡ್ಡ ಬ್ರೇಕ್. ಆವಾಗ ನಮ್ಮ ಶಟ್ ಡೌನ್ ನಮಗೆ ಒಂದು 600 ಜನ ತರುವ ಒಂದು ಅಪರ್ಚುನಿಟಿ ಸಿಕ್ತು. ಅದನ್ನು ನಮ್ಮ ಫ್ರೆಂಡ್ ಹತ್ರ ನಾವು ಮಾಡಿದೆವು. ಮತ್ತೆ ಇಂಡಿಯಾದ ಕಂಪನಿ ಹಾಗೆ ತುಂಬ ಆಪರೇಷನ್ ನಡೀತಿರಲಿಲ್ಲ. ಮತ್ತೆ ಒಂದು ದೊಡ್ಡ ರಿಸ್ಕ್ ತೆಗೆದುಕೊಂಡು ನನಗೆ ಒಂದು ಸ್ಪಾನ್ಸರ್, ಅಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ 51% ನಾರ್ಮಲಿ ಅಲ್ಲಿ ಕತಾರಿಗಳು ಬೇಕು, ನಮಗೆ 49% ನಮ್ಮದು. ಬಟ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಇರ್ತದೆ, ಮಂತ್ಲಿ ಅವರಿಗೆ ಇಷ್ಟು ಕೊಡಬೇಕು, ಬಟ್ ಅಥಾರಿಟಿ 51% ಅವರದ್ದೇ ಯಾವಾಗಲೂ. ಸೊ ನನಗೆ ಒಂದು ಒಳ್ಳೆಯ ಸ್ಪಾನ್ಸರ್ ಸಿಕ್ಕಿದ್ರು. ನಾನು ಇಮಿಡಿಯೇಟ್ಲಿ ATS ಕಂಪನಿ, ಒಂದು ಅಡ್ವಾನ್ಸ್ ಟೆಕ್ನಿಕಲ್ ಸರ್ವಿಸಸ್ ಸರ್ವಿಸಸ್ ಅಂತ 2006 ಅಲ್ಲಿ ಓಪನ್ ಮಾಡಿದೆ. ಅಲ್ಲಿ ಅವರದ್ದು ಒಳ್ಳೆ ವೀಸಾ ಕೂಡ ಸಿಕ್ಕಿದ್ದು. ತುಂಬ ಇಂಡಿಯನ್ ವೀಸಾ ಸಿಗೋದು ಭಾಳ ಕಷ್ಟ. ಇವರು ಅಲ್ಲಿದ್ದು ಶೇಕ್ಸ್, ಅಲ್ತಾನಿಗಳು ಅಂದರೆ ಅಲ್ಲಿದ್ದು ಶೇಕ್ಸ್. ಸೊ ಅವರು ಇಮಿಗ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ತುಂಬ ವೀಸಾಗಳು ಕೂಡ ಸಿಕ್ತು. ಇಲ್ಲಿ ಬಿಸ್ನೆಸ್ ಕೂಡ ತುಂಬ ಒಳ್ಳೆ ಅಪರ್ಚುನಿಟಿ ಸಿಕ್ತು. ನಾನು ಮೊದಲು ಕೆಲಸ ಮಾಡ್ತಿದ್ದ ಮೆಕಾನ್ ಕಂಪನಿಗೆ ತುಂಬ ಇಂಡಿಯನ್ ವೀಸಸ್, ಇಂಡಿಯಾದ ಜನರು ತುಂಬ ಬೇಕಿದ್ದು. ಸೊ ಪ್ರಾರಂಭದಲ್ಲಿ ನನಗೆ ಸಹಕಾರ ಕೊಟ್ಟವರು ಅದೇ ಕಂಪನಿ. ಮತ್ತು ಸೈಮಂಕಾಸ್ ಅಲ್ಲಿ ಕೂಡ, ನಾವು ಸೈಮಂಕಾಸ್ ಅಲ್ಲ ಸೀಮನ್ಸ್ಗೆ ಕೂಡ ತುಂಬ ಜನರ ಅಗತ್ಯ ಇತ್ತು. ಹಾಗೆ ನಾನು ಬಿಸ್ನೆಸ್ ಪ್ರಾರಂಭ ಮಾಡಿ ಹೆಚ್ಚಿನವರೆಲ್ಲ ಬಂದವರೆಲ್ಲ ನಮ್ಮ ಊರಿನವರೇ. ಅವಾಗ ಜಾಸ್ತಿ ಇಂಟರ್ವ್ಯೂ ಕೂಡ ಇಲ್ಲ. ಒಂದು ಕಡೆ ATS ಅನ್ನು ತಾವು ಪ್ರಾರಂಭ ಮಾಡ್ತೀರಿ. ಆ ಸಂದರ್ಭ ಬಹಳಷ್ಟು ಸವಾಲುಗಳು ತಮಗಿತ್ತು, ಆದರೂ ಕೂಡ ಅದನ್ನು ನೀವು ಗೆಲ್ತೀರಿ ಅಂತ ಬಂದಾಗ ಪ್ರಮುಖವಾಗಿರುವಂಥ ಕಾರಣ ಇಷ್ಟು ರಿಸ್ಕ್ ಬೇಕಿತ್ತು ಅನ್ನೋದು ಪ್ರಶ್ನೆ. ತಾವು ಹೇಳಿದ್ರಿ ಫ್ಯಾಮಿಲಿಯನ್ನು ಕೂಡ ಊರಿಗೆ ಕಳಿಸಿದ್ದೇನೆ, ಬಹಳಷ್ಟು ಕಷ್ಟ ಆಯಿತು. ಆ ಸಂದರ್ಭ ಈ ರಿಸ್ಕ್ಗಳನ್ನು ನೋಡಿದಾಗ ಏನು ಹೇಳ್ತೀರಾ? ರಿಸ್ಕ್ಗಳು ಹೌದು, ರಿಸ್ಕ್ಗಳು ಇಲ್ಲದಿದ್ದರೆ ಅಪರ್ಚುನಿಟಿ, ವೆನ್ ಯು ಸಿ ದ ಅಪರ್ಚುನಿಟಿ ಯು ಹ್ಯಾವ್ ಟು ರಿಸ್ಕ್, ಟೇಕ್ ರಿಸ್ಕ್. ಆದ್ರೂ ಕೂಡ ರಿಸ್ಕ್ ತಗೊಳ್ಳೋದು ಕಷ್ಟ, ಯಾಕಂದ್ರೆ ಸ್ಮೂತ್ ಫಂಕ್ಷನ್ ಆಗ್ತಾ ಇದೆ. ಅದೇ ನನಗೆ ಕೂಡ ಕಮೆಂಟ್ಸ್ ಕೂಡ ಅದೇ ಬರ್ತಿತ್ತು. ಆಬ್ವಿಯಸ್ಲಿ ಇದು ಅಲ್ಲ, ಏನು
ವಿಶೇಷ ಏನಲ್ಲ. Yes. ಹೈದರಾಬಾದಲ್ಲಿ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಹೋಗಿ ಈಗ ಅಲ್ಲಿಂದ ಅಲ್ಲಿ ಕೂತಿದ್ದಾನೆ. ಈಗ ಪುನಃ ಜಾಬ್ ಬಿಟ್ಟು ಇದ್ದ. ಒಳ್ಳೆ ಜಾಬ್. ನಾರ್ಮಲಿ ಯಾರು ನಮ್ಗೆ ಜಾಬ್ ಹೋದ ನಂತರ ಕೆಲವರು ಬೇರೆ ಬೇರೆ ನಂದು ಹಾಗೆ ಇರಲಿಲ್ಲ. ನಾನು ಜಾಬ್ ಅನ್ನು ನಾನು ರಿಸೈನ್ ಮಾಡಿ ಬೇರೆ ರಿಸ್ಕ್ ತೆಗೆದುಕೊಂಡದ್ದು. ಆವಾಗ ಏನಾಯ್ತು, ತುಂಬಾ ಅದೇ ಹೇಳಿದ್ರು, ಯಾಕೆ ಅಗತ್ಯ ಇತ್ತ, ಒಳ್ಳೆ ಕೆಲಸ ಮನೆಯಲ್ಲಿ ಕೆಲಸ ಮಾಡುವಾಗ ಯಾಕೆ ಅಂತ. ಬಟ್ ನಮ್ದು ಎಲ್ಲ ಕೆಲವೆಲ್ಲ ಆಕಾಂಕ್ಷೆಗಳಿತ್ತು, ವಿಷನ್ ಇತ್ತು, ಅಷ್ಟೆಲ್ಲ ಕನಸುಗಳನ್ನು ಈಡೇರಿಸಲಿಕ್ಕೆ ಇದು ಬರೇ ನಾವು ಕೆಲಸ ಮಾಡಿಕೊಂಡು ಒಂದು ಆದಷ್ಟು ಅದರಲ್ಲಿ ಎರಡು, ಒಂದು ನಮಗೆ ಸಂಪಾದನೆ ಜಾಸ್ತಿ ಮಾಡ್ಬೋದು. ಸೆಕೆಂಡ್, ಆದಷ್ಟು ನಾನು ಹೇಳಿದೆ ಕೆಲಸ ಗಲ್ಫಿಗೆ ಕೆಲಸ, ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ ನನಗೆ ಬಹಳ ಕಷ್ಟಪಡಿದೆ, ಆದರೆ ನನಗೆ ಗಲ್ಫಿಗೆ ಹೋಗಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ನಮ್ಮ ಎಸ್ಪೆಷಲಿ ನಮ್ಮ ಪುತ್ತೂರು ಬಂಟ್ವಾಳದವರು ತುಂಬ ಜನರು ಕೂಡ ಗಲ್ಫಿಗೆ ಹೋಗಲಿಕ್ಕೆ ಅಷ್ಟು ಈಸಿ ಇರಲಿಲ್ಲ. ಸೊ ಅವರಿಗೆಲ್ಲ ನಾನು ಸಹಾಯ ಮಾಡ್ಬೋದು, ಅದೊಂದಿತ್ತು. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ತುಂಬ ಜನರಿಗೆ ಕೊಡ್ಬೋದು, ಅದೊಂದು ದೊಡ್ಡ ಪುಣ್ಯದ ಕೆಲಸ. ಸೊ ಅದೊಂದು ನಾನು ಅದರ ಮಧ್ಯೆ ನಾನು ಮೆಕಾನ್ ಕಂಪನಿಯಲ್ಲಿ ಇರುವಾಗ ಕೂಡ ಯಾರಾದರೂ ಗಲ್ಫಿಗೆ ನನಗೊಂದು ಸಹಾಯ ಮಾಡ್ತೀನಿ ಅಂತ ಹೇಳುವಾಗ ನಾನು ತುಂಬ ನನ್ನ ಫ್ರೆಂಡ್ಸಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ನ ಬಾಸ್ನ ಹತ್ರ ಹೇಳಿಕೊಂಡು ಬೇರೆ ಬೇರೆ ಕಂಪನಿಯ ಎಲ್ಲ ನಮಗೆ, ನಾನು ಪ್ರೊಪೋಸಲ್ ಡಿಪಾರ್ಟ್ಮೆಂಟಲ್ಲಿದ್ದೆ, ಅಲ್ಲಿ ತುಂಬ ವೆಂಡರ್ಸ್ ಇದೆಲ್ಲ ಪರಿಚಯ ಇತ್ತು, ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದೆ. ತುಂಬ ಜನರಿಗೆ ಹೆಲ್ಪ್ ಕೂಡ ಮಾಡಿದ್ದೆ. ಆದರೆ ಈಗ ನನಗೆ ಒಂದು ನನ್ನದೇ ಕಂಪನಿ ಒಂದು ಓಪನ್ ಮಾಡಿದರೆ ಡೈರೆಕ್ಟ್ಲಿ ನನಗೊಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡುವ ಒಂದು ಅವಕಾಶ ಸಿಗ್ಬೋದು ಅಂತ ಎರಡು ದೃಷ್ಟಿ. ಒಂದು ಸಂಪಾದನೆ ಪ್ಲಸ್ ಜನರಿಗೆ ಕೆಲಸಗಳು ಕೂಡ ಕೊಡ್ಬೋದು ಎಂಬ ಒಂದು, ಅದರಿಂದ ನಾನು ದೊಡ್ಡ ಒಂದು ರಿಸ್ಕ್ ತೆಗೆದುಕೊಂಡೆ. ಬಟ್ ದೇವರು ಅದಕ್ಕೆ ಒಂದು ಅನುಗ್ರಹ ಕೂಡ ಮಾಡಿದ್ರು. ಉದ್ದೇಶ ಒಳ್ಳೆದಿತ್ತು. ಉದ್ದೇಶ ಒಳ್ಳೆದಿತ್ತು, ದೇವರ ಅನುಗ್ರಹವನ್ನು ಮಾಡಿದ್ರು. ಜೊತೆಗೆ ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನೋ ಒಂದು ಮಾತಿದೆ ಸರ್. ಅದು ಅಕ್ಷರಶಃ ಸತ್ಯವಾಗಿರುವಂತಹ ವಿಚಾರ ತಮ್ಮ ವಿಚಾರದಲ್ಲಿ. ಈ ಒಂದು ಇವರ ಸಾಧನೆಯನ್ನು ಗುರುತಿಸಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರಿಗೆ ನೀಡಿರುವಂಥದ್ದು, ರಾಜ್ಯ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಇದೆಲ್ಲವೂ ಕೂಡ ಇವರು ATS ಅನ್ನುವಂಥ ಸಂಸ್ಥೆಯನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ. ತದನಂತರ ಅನೇಕ ಸಂಘ ಸಂಸ್ಥೆಗಳನ್ನು ಇವರು ಹುಟ್ಟು ಹಾಕಿ ಅಲ್ಲಿ ನಮ್ಮ ಕರಾವಳಿ ಭಾಗದವರಿಗೆ, ನಾಡಿನವರಿಗೆ ಉದ್ಯೋಗವನ್ನು ಕೊಡ್ತಾರೆ. ಬರೋಬ್ಬರಿ 2,000 ಜನರು ಈಗ ಅಲ್ಲಿ ಉದ್ಯೋಗವನ್ನು ಮಾಡಿ ಅವರ ಜೀವನವನ್ನು ನೋಡಿದ್ದಾರೆ. ಏನು ಹೇಳ್ತೀರಿ ಸರ್? ನಾನೊಂದು ATS ಎಂಬ ಸಂಸ್ಥೆಯನ್ನು ಮಾಡಿದ್ದೇನೆ. ಅದು ಕೂಡ ಪ್ರಾರಂಭದ ದಿವಸದಿಂದ ಇಲ್ಲಿಯವರೆಗೆ 2,000 ಮೇಲೆ ಜನರು ಬಂದಿದ್ದಾರೆ. ಈ ಒಂದು ಹಂತದಲ್ಲಿ ಸುಮಾರು ಒಂದು 450 ಜನರು ಕೆಲಸ ಮಾಡ್ತಿದ್ರು. ಇವಾಗ ಅದು ತುಂಬಾ ಕಡಿಮೆ ಆಗಿ ಕೊರೋನಾ ಬೇರೆ ಬೇರೆ ಕಾರಣಗಳಿಂದ ಇದು ಸಾಧಾರಣ ಒಂದು 200 ಜನ ಚಿಲ್ಲರೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಪ್ರಾರಂಭ ದಿನಗಳಿಂದ 2,000ದಿಂದ ಮೇಲೆ ಜನರು ಬಂದಿದ್ದಾರೆ. ಎಲ್ಲ ಬಂದದ್ದು ಇದು ATS ಅಂದ್ರೆ ಅಡ್ವಾನ್ಸ್ ಟ್ರೈನಿಂಗ್ ಸೆಂಟರ್ ಅಂತಲೂ ಕೂಡ ಕರೆಯಬಹುದು. ಇದನ್ನು ಎಲ್ಲ ಹೆಚ್ಚಿನವರು ಬರುವುದು ಏನಿಲ್ಲ. ನನಗೆ ಫೋನ್ ಮಾಡ್ತಿದ್ರು, CV ಕಳಿಸುವುದು, ಎಕ್ಸ್ಪೀರಿಯನ್ಸ್ ಇಲ್ಲ, ಜಾಸ್ತಿ ಏನಿಲ್ಲ. ವೀಸಾಕ್ಕೆ ನಾನು ಚಾರ್ಜ್ ಮಾಡ್ತಿರ್ಲಿಲ್ಲ. ಪ್ರಾರಂಭದಲ್ಲಿ ಟಿಕೆಟ್ಗೆ ಕೂಡ ಚಾರ್ಜ್ ಮಾಡ್ತಿರ್ಲಿಲ್ಲ. ಮೊದಲೆಲ್ಲ ಗಲ್ಫ್ಗೆಲ್ಲ ತುಂಬ 1,75,000 ಎಲ್ಲ ಚಾರ್ಜ್ ಮಾಡೋದು ಕಾಮನ್ ಇರ್ತಿತ್ತು. ನಾವು ಯಾರಿಗೂ ಆ ಥರ ಚಾರ್ಜೇ ಮಾಡಲಿಲ್ಲ ಪ್ರಾರಂಭದಿಂದ. ಇಂಟರ್ವ್ಯೂ ಕೂಡ ಇಲ್ಲ. ಜನರು ಬಂದು ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ನವರು ಖಂಡಿತ ಇರ್ತಾರೆ. ಮತ್ತೆ ಅವರ ಜೊತೆ ಇವರು ಸೇರಿಕೊಳ್ಳುವುದು, ಇವರು ಸೇರಿಕೊಂಡು ಕೆಲಸ ಕಲಿಯುವುದು. ಮತ್ತೆ ಕೆಲವರು ಹೀಗೆ ಬರ್ತಿದ್ರು, ಮತ್ತೆ ಯಾಕೆ ಅಂತ ಇಲ್ಲ, ಮತ್ತೆ ನಾವು ಅವರು ಹುಡುಕುದು ಅವರಿಗೆ ಏನು ಕೆಲಸ ಅಂತ. ಆ ತರ ಬಂದವರು ಕೂಡ ತುಂಬಾ ಇದ್ದಾರೆ. ಸೊ ಬಂದ ನಂತರ ಆ ಎಕ್ಸ್ಪರ್ಟ್ಸ್ ಟೆಕ್ನಿಷಿಯನ್ಸ್ ಗಳ ಜೊತೆ ಸೇರಿಕೊಂಡು ಇವರು ಕೂಡ ಕೆಲಸ ಕಲಿತವರು ತುಂಬಾ ಒಳ್ಳೆಯ ಹುಡುಗರು ಕೂಡ ಬಂದಿದ್ದಾರೆ. ಅಫ್ಕೋರ್ಸ್ ಒಳ್ಳೆಯವರಿಂದಾಗಿ ಕೂಡ ATS ಇಲ್ಲಿವರೆಗೆ ಬಂದಿದೆ. ನಾವು ಡೆಫಿನೆಟ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ATS ಫ್ಯಾಮಿಲಿ ಅಲಾಂಗ್ ವಿತ್ ಮೈ ಫ್ಯಾಮಿಲಿ, ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್. ಅಫ್ಕೋರ್ಸ್ ಹೆತ್ತವರ ಆಶೀರ್ವಾದ. ಕರೆಕ್ಟ್. ಸೊ ಇದೆಲ್ಲ ಬಂದು 2-3 ವರ್ಷ ಕೆಲಸ ಮಾಡಿ ಮತ್ತೆ ಅವರು ಕೂಡ ನಮ್ಮ ಕ್ಲೈಂಟ್ ಜೊತೆ ಡೈರೆಕ್ಟ್ ಸೇರುವುದು, ಅಬುದಾಬಿಗೆ ಹೋಗುವುದು. ಈಗ ಒಂದು ABB ಅಂತ ಒಂದು ಕ್ಲೈಂಟ್ ಜೊತೆ ನಾವು ಕೆಲಸ ಮಾಡುವಾಗ ಅವರದ್ದು ಬೇರೆ ಬೇರೆ ಕಡೆ ಆಫೀಸ್ ಇರ್ತದೆ. ಸೊ ಇಲ್ಲಿ ಒಳ್ಳೆ ಪ್ರತಿಭಾವಂತ ಹುಡುಗರನ್ನು ಅವರು ಕೂಡ ಅಲ್ಲಿಗೆ ಆಪರ್ಚುನಿಟಿ ಕೊಡ್ತಿದ್ರು. ಸೊ ಹಾಗೆ ಇದು ಮೋರ್ ಆಫ್ ಎ ಟ್ರೈನಿಂಗ್ ಸೆಂಟರ್ ಕೂಡ ಆಗಿತ್ತು ನಮ್ಮ ಕಂಪನಿ. ಅದು ಸಂತೋಷದ ಟೆಕ್ನಿಕಲ್ ಸರ್ವಿಸ್, ಅಡ್ವಾನ್ಸ್ ಟ್ರೈನಿಂಗ್ ಸರ್ವಿಸಸ್ ಕೂಡ ತರ ಕೂಡ ಆಗಿದೆ ಇದು ಕೆಲವು ತುಂಬಾ ಜನರಿಗೆ. ಜೊತೆಗೆ ತಮ್ಮನ್ನ ಕೈ ಹಿಡಿದದ್ದು ತಾವು 2 ಡಿಗ್ರಿಗಳನ್ನು ಪಡೆದುಕೊಳ್ತೀವಿ. ಒಂದು ಕಡೆ MBA ಹೋಲ್ಡರ್, ಜೊತೆಗೆ ಇಂಜಿನಿಯರಿಂಗ್. ತಮ್ಮನ್ನ ಕೈ ಹಿಡಿದದ್ದು ಯಾವ್ದು ಸರ್? ನಂದು ಅಫ್ಕೋರ್ಸ್ ಇಂಜಿನಿಯರಿಂಗ್, ಮತ್ತು ನಾನು ಪ್ರೊಪೋಸಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೆ. ಟೆಂಡರಿಂಗ್, ಕಾಸ್ಟಿಂಗ್, ಅದರಲ್ಲಿ ನನಗೆ ತುಂಬ ಎಕ್ಸ್ಪರ್ಟೈಸ್ ಸಿಕ್ತು. ಮತ್ತು ನಾನು ಟಾಟಾದಲ್ಲಿ, ಸೈಮನ್ ಕಾಸಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ ಸೈಟ್ಸಲ್ಲಿ ನಾನು ಕೆಲಸ ಮಾಡಿದ್ದೆ. ಸೊ ಅವಾಗ ಕೂಡ ನಾನು ಅದರಲ್ಲಿ ಈ ಪ್ರಾಜೆಕ್ಟ್ ಸೈಟ್ಸಲ್ಲಿ ಕೆಲಸ ಮಾಡುವಾಗ ನಮಗೊಂದು ಕಾನ್ಫಿಡೆನ್ಸ್ ಇರ್ತದೆ, ಏನು ಕಾಂಪ್ಲಿಕೇಟೆಡ್ ಸಿಚುವೇಶನ್ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೋದು. ಮತ್ತು ನನ್ನ ಕಲೀಗ್ಸ್ ನನಗೆ ಅವಾಗ ಅದರಲ್ಲಿ ನೀವು ನೋಡಿದ್ರಿ, ನನಗೆ
ಫೇರ್ವೆಲ್ ಕೊಟ್ಟಿದ್ರು. ಅವರೆಲ್ಲ ಸ್ಪೀಚಲ್ಲಿ ಒಂದೇ ಹೇಳ್ತಿದ್ರು, ಅವರಿಗೆಲ್ಲ ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಒಂದು ಅವರಿಗೆ ಖುಷಿ ಆಗ್ತಿತ್ತಂತೆ. ದ ವೇ ಐ ಯೂಸ್ ಟು ಮ್ಯಾನೇಜ್ ದ ಟೈಮ್ ಮ್ಯಾನೇಜ್ಮೆಂಟ್, ಸಮಯ ಪ್ರಜ್ಞೆ. ಹೌದು, ಸಮಯ ಪ್ರಜ್ಞೆ. ಅದು ಟೆಂಡರ್ ಸಮಯದಲ್ಲಿ ನಾವು ಟೆಂಡರ್ ಸಬ್ಮಿಷನ್ ಮಾಡಬೇಕು. ಟೆಂಡರ್ ಸಬ್ಮಿಷನ್, ಒಂದು ಟೆಂಡರ್ ಮಾಡೋದಂದ್ರೆ ಬಹಳ ಕಷ್ಟದ್ದು. ವೆಂಡರ್ಸ್ ಇದೆಲ್ಲ ಕೊಟೇಶನ್ ಪಡೆದುಕೊಳ್ಬೇಕು, ನಾವು ಮ್ಯಾನ್ ಪವರ್ ಎಸ್ಟಿಮೇಷನ್ ಮಾಡಬೇಕು, ಆ ಥರದ್ದೆಲ್ಲ. ಸೊ ಅದು ತುಂಬ ನಮಗೆ. ಮತ್ತೆ ಸಮಯ ಪ್ರಜ್ಞೆ ಅಂತ ಬಂದಾಗ ಒಂದು ಹೇಗೆ ಸರ್ ಸಮಯ ಪ್ರಜ್ಞೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ ತಾವು ರವಿ ಶೆಟ್ಟರು ತಮ್ಮ ಸಾಧನೆಯಲ್ಲಿ? ಸಮಯ ಅನ್ನುವಂಥದ್ದು ಬಹಳಷ್ಟು ಜನರು ಹೇಳ್ತಾರೆ ಸಮಯ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಟೈಮನ್ನು ಕೊಡಿ ಅನ್ನುವಂಥದ್ದು, ಏನು ಹೇಳ್ತಾರೆ? ಅದಕ್ಕೆ ಅದೇ ನಾವು ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿ ಶುಡ್ ನೆವರ್ ಕೀಪ್ ಅಂಟಿಲ್ ದ ಲಾಸ್ಟ್ ಮೂಮೆಂಟ್. ಪ್ಲ್ಯಾನ್ ಮಾಡಬೇಕು. ಒಂದು ಟೆಂಡರ್ ಅಂತ ಹೇಳುವಾಗ ಒಂದು ನೆಕ್ಸ್ಟ್ ಆಫ್ಟರ್ 2 weeks ಒಂದು ಸಂಡೇ ಟೆಂಡರ್ ಸಬ್ಮಿಷನ್ ಮಾಡಬೇಕಾದ್ರೆ ಅದಕ್ಕೆ ಏನೆಲ್ಲ ಬೇಕು ನೀವು ಅದೆಲ್ಲ ಪ್ಲ್ಯಾನ್ ಮಾಡಬೇಕು. ಒಂದು ಅದಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಬೇಕು, ಮತ್ತೊಂದು ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಬೇಕು, ಅದಕ್ಕೆ ಬ್ಯಾಕಪ್ ಎಲ್ಲ ಬೇಕು. ಈಗ ಒಂದು ಟೆಂಡರ್ ಮಾಡುವುದು ನನ್ನ ಜೊತೆ, ನನ್ನ ಸಹೋದ್ಯೋಗಿಗಳ ಜೊತೆಯಲ್ಲಿರ್ತೇವೆ ನಾವು, ಆದರೆ ಫೈನಲ್ ಅದನ್ನು ರಿವ್ಯೂ ಮಾಡುವಾಗ ತುಂಬ ಡಿಪಾರ್ಟ್ಮೆಂಟ್ ಇದು ಜನರಲ್ ಮ್ಯಾನೇಜರ್ಸ್ ಇರ್ತಾರೆ, ಬೇರೆ ಬೇರೆ ಕಂಪನಿಯ ನಮ್ಮ ಎಲ್ಲ ಡೈರೆಕ್ಟರ್ಸ್ ಬಂದು ರಿವ್ಯೂ ಮಾಡ್ತಾರೆ. ಅವರೆಲ್ಲ ಬರುವ ತುಂಬ ಕ್ವಶನ್ಸ್ ಇರ್ತದೆ. ಸೊ ನಾವು ತುಂಬ ಅದಕ್ಕೆ ತಯಾರಿ ಮಾಡಬೇಕಾಗ್ತದೆ. ಅದಕ್ಕೆ ಬ್ಯಾಕಪ್ ಕೊಟೇಶನ್ಸ್ ಬೇಕು. ಏನಾದರೂ ಒಂದು ಕಾಸ್ಟ್ ಹಾಕಿದರೆ ಅದಕ್ಕೆ ನಾವು ಅದನ್ನು ಜಸ್ಟಿಫೈ ಮಾಡಬೇಕು. ಈಗ ಸಮಯ ಟೈಮಿಂಗ್, ನಾವು ಅದು ಸಮಯ ಪ್ರಜ್ಞೆ ಇಲ್ಲದಿದ್ದರೆ ಆ ಟೆಂಡರ್ ಸಮಯದಲ್ಲಿ ಕಂಪ್ಲೀಟ್ ಆಗೋದು ಭಾಳ ಕಷ್ಟ. ಟೆಂಡರ್ ಸಮಯದಲ್ಲಿ ಕಂಪ್ಲೀಟ್ ಆಗೋದಿದ್ರೆ ಕಂಪನಿಗೆ ದೊಡ್ಡ ರಿಸ್ಕ್, ನಮ್ಮ ಕೆಲಸಕ್ಕೂ ರಿಸ್ಕ್. ಟೈಮ್ ಸೆನ್ಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಸಾಧಕರಿಗೆ ಟೈಮ್ ಸೆನ್ಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಆಸ್ ಫಾರ್ ಆಸ್ ಯುವರ್ ಜಾಬ್ ಇಸ್ ಕನ್ಸರ್ನ್ಡ್. ಮತ್ತೆ ನಮ್ದು ಅಸೋಸಿಯೇಷನ್, ಸಂಘ ಸಂಸ್ಥೆಗಳ ಜೊತೆ ಕೂಡ ಅಸೋಸಿಯೇಷನ್ ಪ್ರಾರಂಭ ಆಯಿತು. ಅವಾಗ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಇನ್ನಷ್ಟು ಕಷ್ಟ. ಯಾಕಂದ್ರೆ ಹೇಳಿದ್ರೆ ಇಲ್ಲಿ ತಾವು ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತೀರಾ, ಆ ಕಂಪನಿಯನ್ನು ನೋಡ್ಕೊಳ್ತೀರಾ ಅಂತ ಬಂದಾಗ ಇನ್ನೊಂದು ಕಡೆ ಆ ಸಂಘ ಸಂಸ್ಥೆಗಳು, ತುಳುಕೂಟ ಆಗಿರ್ಬೋದು, ಬಣ್ಸ್ ಕತ್ತಾರ್ ಆಗಿರ್ಬೋದು, ಕರ್ನಾಟಕ ಸಂಘ, ಇದೆಲ್ಲದರಲ್ಲೂ ಕೂಡ ತಾವು ಸಕ್ರಿಯವಾಗಿರ್ತೀರ ಅಂತ ಬಂದಾಗ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಪ್ರಶ್ನೆ ಬರುತ್ತೆ. ಬಹಳಷ್ಟು ಜನರಿಗೆ ಒಂದು ಅವರ ಕಷ್ಟ ಅಂತ ಬಂದಾಗ ಸಹಾಯ ಹಸ್ತವನ್ನು ಚಾಚಿರುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಯಾಕಂದರೆ ಬಹಳಷ್ಟು ಜನರು ಹೇಳ್ಬೋದು ನನಗೆ ಕೆಲಸ ಇದೆ, ಸೊ ಹಾಗಾಗಿ ನನಗೆ ಮಾಡಲಿಕ್ಕೆ ಆಗಲ್ಲ, ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಬರಲಿಕ್ಕೆ ಆಗಲ್ಲ, ಇಂಥದ್ದು ಸರ್ವೇ ಸಾಮಾನ್ಯ ಈಗಿನ ಯುವಕರಲ್ಲಿ. ಏನು ಹೇಳ್ತೀರಾ ಸರ್? ಅದು ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಸೇವಾ ಮನೋಭಾವ ಒಂದು ಭಾಳ ಇಂಪಾರ್ಟೆಂಟ್. ನಿಮಗೆ ಅಪರ್ಚುನಿಟಿ ಇರುವಾಗ, ನಿಮಗೆ ಅವಕಾಶ ಇರುವಾಗ ಅದು ಮಾಡೋದು ಭಾಳ ಇಂಪಾರ್ಟೆಂಟ್. ಮತ್ತೊಂದು ನಾನು ಒಂದು ಭಾಳ ಇಂಪಾರ್ಟೆಂಟ್ ಮರೆತೆ, ನಾನು ಕಂಪನಿ ನೀವು ಪ್ರಾರಂಭ ಮಾಡುವಾಗ ಏನೆಲ್ಲ ನಿಮಗೆ ಕಷ್ಟ ಇತ್ತು, ಹೇಗೆ ನೀವು ಮ್ಯಾನೇಜ್ ಮಾಡಿದ್ರು ಅಂತ. ಒಂದು ಕೆಲಸ ಕಂಪನಿ ತಮ್ಮದೇ ಆದ ಕಂಪನಿ ಪ್ರಾರಂಭ ಮಾಡುವಾಗ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ದೊಡ್ಡ ಮೊತ್ತದ್ದು ನೀವು ಬ್ಯಾಂಕ್ ಡೆಪಾಸಿಟ್ ಮಾಡಬೇಕು. ಆವಾಗ ಎಲ್ಲ ಅಲ್ಲಿ ಯಾರು ಇರುವುದಿಲ್ಲ, ಅಷ್ಟು ದೊಡ್ಡ ಮೊತ್ತ ಕೊಡುವವರು ಯಾರು ಇರುವುದಿಲ್ಲ. ಆವಾಗ ನಮಗೆ ಒಬ್ಬರು ನನ್ನ ಕ್ಲೋಸ್ ಫ್ರೆಂಡ್ ಜೆರಾಲ್ಡ್ ಡಿಮೋಲ್ಲ ಅಂತ, ಅವರು ನನಗೆ ಸಹಾಯ ಮಾಡಿದರು. ಆವಾಗ ಅದು ರಿಸ್ಕ್, ಅದು ಕೂಡ ಪ್ರಾರಂಭ ಮಾಡುವಾಗ ಅಷ್ಟು ರಿಸ್ಕ್ ಯಾರೂ ತೆಗೆದುಕೊಳ್ಳುವುದಿಲ್ಲ. ಸೊ ಅಂಥವರನ್ನು ಕೂಡ ನಾವು ಯಾವಾಗಲೂ ನಾನು ನೆನಪು ಮಾಡ್ತಾ ಇರ್ತೇನೆ. ಸೊ ಅವರು ಒಂದು ಭಾಳ ಹೆಲ್ಪ್ ಮಾಡಿದರು. ಮತ್ತೆ ಕೆಲಸ ನಮಗೆ ಕ್ಲೈಂಟ್ಸು ತುಂಬ ಪರಿಚಯ ಆಯಿತು. ಮತ್ತು ಜನರು ಕೂಡ ಒಳ್ಳೆ ಸ್ಪಾನ್ಸರ್ ಸಿಕ್ಕಿದ್ದು, ಇಂಡಿಯನ್ ವೀಸಾ ಸಿಕ್ತು. ಹಾಗೆ ಮತ್ತೆ ರಿಸ್ಕ್ ತೆಗೆದುಕೊಂಡು ಅದಕ್ಕೆ ಕೂಡ ಅನುಗ್ರಹ ಕೊಟ್ಟರು. ಇದು ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ತಾವು ಇರುವಂಥದ್ದು ಆ ಒಂದು ಕಾರ್ಯವೈಖರಿಗಳು. ಇದು ಭಾಳ ಇಂಟ್ರೆಸ್ಟಿಂಗ್. ಎಸ್ ಸರ್, ಏನು ಇದು ನಿಮಗೂ ಕೂಡ ಗೊತ್ತಿರ್ಬೋದು. ಎಸ್, ಇದು ಇವರ ಹೆಸರು ಜಯರಾಮ್ ಶೆಟ್ಟಿ ಅಂತ, ಕುಂದಾಪುರದಿಂದ ಬಸ್ರೂರ್ನ ಹತ್ತಿರ ಇವ್ರದ್ದು. ಅವರ ಅಟ್ ದ ಏಜ್ ಆಫ್ 24 ಅವರು ಕೊಂಕಣ್ ರೈಲ್ವೆಯಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಅವರ ತಲೆಗೆ ಒಂದು ಕಲ್ಲು ಬಿದ್ದು ಅವರ ಸ್ಪೈನಲ್ ಕಾರ್ಡ್ ಇಂಜುರಿ ಆಯಿತು. ಆ ನಂತರ ಅವರು ಹಿ ವಾಸ್ ಬೆಡ್ ರಿಡನ್. ಆವಾಗ ನಮಗೆ ಒಂದು ಅವತ್ತು ಅಪೀಲ್ ಬಂತು. ನಾವೆಲ್ಲ ಫಸ್ಟ್ ಕಲೆಕ್ಟಿವ್ ಆಗಿ ನಾವು ಅವರಿಗೆ ಸ್ವಲ್ಪ ಸಹಾಯ ಮಾಡಿದೆವು. ಮತ್ತೆ ಅವರದು NDTVಯಲ್ಲಿ ಸೇಮ್ ಅವರದೇ ಒಂದು ಆರ್ಟಿಕಲ್ ಬಂತು, ಟೈಮ್ಸ್ ಆಫ್ ಇಂಡಿಯಲ್ಲಿ ಆರ್ಟಿಕಲ್ ಬಂತು, NDTVಯಲ್ಲಿ ಹಾಗೆ ನಿಮ್ಮ ಹಾಗೆ ಒಂದು ಅಲ್ಲಿ ಅವರ ಬಗ್ಗೆ ಒಂದು ಆರ್ಟಿಕಲ್ ಇತ್ತು. ಆವಾಗ ಅವ್ರಿಗೂ ತುಂಬ ಸ್ವಲ್ಪ ಜನರು ಸಹಾಯ ಮಾಡ್ತಿದ್ರು. ಆದರೂ ಕೂಡ ಅವರಿಗೆ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಜೀವನ ನಡೆಸಲಿಕ್ಕೆ ತಿಂಗಳಿಗೆ ಒಂದು ಯಾರಾದರೂ ಒಂದು ವೆಹಿಕಲ್ ತೆಗೆದುಕೊಟ್ರೆ ಅದರ ಬಾಡಿಗೆಯಿಂದ ನಾನು ಪುನಃ ಜನರಿಗೆ ಕೇಳದೆ ನಮಗೆ ಒಂದು ಯಾರಾದರೂ ಕೊಡ್ತಿದ್ರೆ ನನಗೆ ಒಳ್ಳೆಯದಿತ್ತು, ಅದೊಂದು ನನ್ನ ಮನಸ್ಸಿನಲ್ಲಿದೆ ಅಂತ ಏನೊಂದು ಅವರು ಅಲ್ಲಿ ವ್ಯಕ್ತಪಡಿಸಿದರು. ಆವಾಗ ನಾನು ಅವರಿಗೆ ಪುನಃ ಕಾಲ್ ಮಾಡಿದೆ. ಪುನಃ ಅಲ್ಲಿ
ಊರಿಗೆ ಹೋಗಿದ್ದೆ, ಅವರಿಗೆ ಸಿಕ್ಕಿದ್ದೆ. ಅವರಿಗೆ ಸಿಕ್ಕಿ ಅದೊಂದು ವೆಹಿಕಲ್ ಇದು ಅರೇಂಜ್ಮೆಂಟ್ ನಾನು ಮಾಡಿದ್ದೆ. Okay, ಸೊ ಇವಾಗ ಕೂಡ ನನಗೆ ಅವರ ಯಾವಾಗಲೂ ಡೈಲಿ ನಾನು ಟಚಲ್ಲಿ ಇದ್ದೇನೆ. ಅಂಥವ್ರದ್ದು ತುಂಬ ಜನ ಇದ್ದಾರೆ. ಕರುಣಾಕರ್ ಪೂಜಾರಿ ಅಂತ ನಮ್ಮ ವಿಟ್ಲದ ಹತ್ತಿರ ಇದ್ದಾರೆ. ಅವರು ಕೂಡ ಬಾವಿಲಿ ಕೆಲಸ ಮಾಡಿ ಮೇಲೆ ಬರುವಾಗ ಕೈ ತಪ್ಪಿ ಕೆಳಗೆ ಬಿದ್ದು 12 ವರ್ಷದಿಂದ ಅವರು ಬೆಡ್ ರಿಡನ್. 3 ಹೆಣ್ಮಕ್ಳಿದ್ದಾರೆ. ಇವರು ಈಗ 30 ವರ್ಷ ಆಯಿತು ಬೆಡ್ ರಿಡನ್. ಅವರದ್ದು ಮುಖ ನಾನು ಮೊನ್ನೆ ಪ್ರಶಸ್ತಿ ಸಿಕ್ಕಿದ ತಕ್ಷಣ ಅಲ್ಲಿ ಹೋಗಿ ಅವರಿಗೆ ನನ್ನ ಪ್ರಶಸ್ತಿ ತೋರಿಸಿದೆ. ನಮಗೆ ಅಂಥ ಕಷ್ಟದವರ ಅವರ ಮುಖದಲ್ಲಿ ಒಂದು ಸಂತೋಷವನ್ನು ಕಾಣುವುದು ಬಹಳ ನಮಗೆ ಸಂತೋಷ ಕೊಡ್ತದೆ. ನೋಡಿ, ನಮಗೆ 1 ದಿವಸ 2 ದಿವಸ ನಮಗೆ ಮಲಗಲಿಕ್ಕೆ ಆಗೋದಿಲ್ಲ. ಇಂಥವರು 30 ವರ್ಷ ಎಲ್ಲ ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಎಷ್ಟು ಅದರ ನೋವು, ಫೈನಲ್ ಕಾರ್ಡ್ ಇಂಜುರಿದ್ದು ಅದೇ ಒಂದು ಪಾಪ. ನಾನೊಂದು ದೇವರಿಗೆ ಕೈ ಮುಗಿಯೋದು, ಅದಕ್ಕೆ ಏನಾದರೂ ಒಂದು ಮೆಡಿಕಲ್ ಟ್ರೀಟ್ಮೆಂಟ್, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಸಿಗಬೇಕಂತ. ಬಹಳಷ್ಟು ಸೇವೆಗಳು ಬಡವರು ಅಂತ ಬಂದಾಗ, ಅಸಹಾಯಕರು ಅಂತ ಬಂದಾಗ, ಅಶಕ್ತರಿದ್ದಾರೆ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಚಿಕಿತ್ಸೆಗೋಸ್ಕರ ನೀಡುವಂತಹ ಒಂದು ಸಹಾಯಧನ, ಜೊತೆಗೆ ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ನಮ್ಮ ಸಮಾಜದಲ್ಲಿ ಕಷ್ಟದಲ್ಲಿ ಇದ್ದಾರೆ ಅಂತ ಬಂದಾಗ ಅಲ್ಲಿ ರವಿ ಶೆಟ್ಟರು ಇಡ್ತಾರೆ, ಅಲ್ಲಿ ಅವರಿಗೆ ಸಹಾಯ ಹಸ್ತವನ್ನು ನೀಡ್ತಾರೆ. ಅದಕ್ಕೋಸ್ಕರ ಪರೋಪಕಾರಿ, ಆಪದ್ ಬಾಂಧವರು, ಅನ್ನದಾತರು ಅನ್ನುವಂಥ ಹೆಸರುಗಳು ರವಿ ಶೆಟ್ಟರ್ ಅವರಿಗೆ ಅರ್ಹವಾಗಿಯೇ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು. ಜೊತೆಗೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಮದರ್ ತೆರೇಸಾ ಪ್ರಶಸ್ತಿ, ಹೀಗೆ ಹಲವಾರು ಅತ್ಯದ್ಭುತವಾದ ಪ್ರಶಸ್ತಿಗಳು ರವಿ ಶೆಟ್ಟರನ್ನ ಹುಡುಕಿ ಬಂದಿರುವಂಥದ್ದು. ಓಕೆ, ಅನೇಕ ಸವಾಲುಗಳು, ಏಳು ಬೀಳುಗಳ ನಡುವೆ ಸಾಧಕರ ಒಂದು ಬದುಕಿನ ಕತೆ ರವಿ ಶೆಟ್ಟರು ಹೇಳ್ತಾ ಇದ್ದಾರೆ. ಜೊತೆಗೆ ಈ ಸಾಧಕರ ಬದುಕಿನ ಕಥೆಯಲ್ಲಿ ಪ್ರಮುಖವಾಗಿರುವಂಥ ಒಂದು ಕಾಲಘಟ್ಟವೂ ಕೂಡ ಹೌದು ರವಿ ಶೆಟ್ಟರ್ ಅವರ ದಾಂಪತ್ಯ ಜೀವನ, ತದನಂತರ ಅವರ ಒಂದು ಜೀವನ, ತದನಂತರ ಅವರೊಂದು ಯಶಸ್ಸು, ತದನಂತರ ಅವರೊಂದು ಸಾಧನೆ. ಏನು ಹೇಳ್ತೀರಾ ಸರ್? ಒಂದು ಸುಂದರವಾಗಿರುವಂತಹ ಕುಟುಂಬದ ಒಂದು ಚಿತ್ರ, ನೀವೇ ಪರಿಚಯ ಮಾಡಿಕೊಡ್ಬೇಕು ಎಲ್ಲರನ್ನ, ಏನು ಹೇಳ್ತೀರಿ? ಎವ್ರಿ ಸಕ್ಸಸ್ಫುಲ್ ಮ್ಯಾನ್ಸ್ ಬಿಹೈಂಡ್ ದೇರ್ ಇಸ್ ಎ ವುಮನ್ ಅಂತ ಕಾಮನ್ ಫ್ರೇಸ್ ಇದೆ. ಅಫ್ಕೋರ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಟು ಮೀ. ಮೈ ವೈಫ್ ತುಂಬ ಶಿ ಹ್ಯಾಸ್ ಬೀನ್ ಆಫ್ ಗ್ರೇಟ್ ಸಪೋರ್ಟ್ ಆ್ಯಂಡ್ ಹೆಲ್ಪ್. ಬಂಗಾರ ಬ್ಯಾಂಕಲ್ಲಿ ಇಟ್ಟು ಲೋನ್ ತೆಗುವ ಪ್ರಸಂಗ ಕೂಡ ಬಂದಿತ್ತು. ಅವಾಗ ಕೂಡ ನನ್ನ ವೈಫು ಮತ್ತು ನನ್ನ ಫ್ರೆಂಡ್ ವಾಸುದೇವ ಪ್ರಭು ಅವರ ವೈಫು ಚಂದ್ರಿಕಾ ಅಂತ, ಅವರು ಕೂಡ ದೊಡ್ಡ ಫ್ಯಾಮಿಲಿಯವರು. ರಮೇಶ್ ಪೈ ಅವರ ಸಿಸ್ಟರ್, ಕುರ್ಲಾನ್ ಫೋಮ್ನ ಚೇರ್ಮನ್ ದಿನೇಶ್ ಕೊಡುವ ಅವರ ಮಗಳು. ಇವರೆಲ್ಲ ನಮಗೆ ಆ ಕಷ್ಟದ ಸಮಯದಲ್ಲಿ ಬಹಳ ಒಂದು ನಮಗೆ ಸಪೋರ್ಟ್ ಕೊಟ್ಟವರು ಹೆಂಡತಿ ಅವರಿಬ್ಬರು ಕೂಡ. ಮತ್ತು ನಾನು ಕತಾರಿಗೆ ಹೋಗಿ ಜೊತೆಯಲ್ಲಿ ಎಲ್ಲ ಕಮಿಟ್ಮೆಂಟ್ ಎಲ್ಲ ಲೋನ್ಸ್ ಎಲ್ಲ ರೀಪೇಮೆಂಟ್ ಅದೆಲ್ಲ ಕೊಡುವಾಗ ಅದಕ್ಕೆ ಕೂಡ ಎಲ್ಲ ಸಪೋರ್ಟ್ ಮಾಡಿದ್ಲು. ಮತ್ತು ದೊಡ್ಡ ರಿಸ್ಕ್ ನಾನು ತೆಗೆದುಕೊಂಡೆ. ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವಾಗ ಅವಾಗ ಏನಾದರೂ ಪ್ರಾಬ್ಲಮ್ ಆದರೆ ಫ್ಯಾಮಿಲಿ ಜೊತೆಯಲ್ಲಿದ್ದರೆ ಭಾಳ ಕಷ್ಟ. ಇಮ್ಮಿಡಿಯೇಟ್ಲಿ ಫ್ಯಾಮಿಲಿ ಶಿಫ್ಟ್ ಮಾಡಿದೆ. ಅದು ದೊಡ್ಡ ರಿಸ್ಕ್ ಮತ್ತು ದೊಡ್ಡ ಸ್ಯಾಕ್ರಿಫೈಸ್. ಸೊ ಆವಾಗ ಕೂಡ ಅವಳು ಒಪ್ಪಿದ್ಲು. ನಾವು ಊರಿಗೆ ಕಳಿಸಿ, ಮಗ ಕೂಡ ಅವಾಗ ಇಲ್ಲಿ ಲೂಡ್ಸಲ್ಲಿ 2 ವರ್ಷ ಕಲಿತಾ ಇದ್ದ. 4ನೇ 5ನೇ ಮತ್ತು 6ನೇ ಕ್ಲಾಸು. ಸೊ ಆವಾಗ ಇದು ಯಾವಾಗದ್ದು? ಇದು ಮತ್ತೆ ನಾನು ವಾಪಸ್ ಹೋದ ನಂತರ, ಫ್ಯಾಮಿಲಿ ವಾಪಸ್ ಕರೆದುಕೊಂಡು ಹೋದ ನಂತರ ಆವಾಗ ನಾನು ಫ್ಯಾಮಿಲಿ ಶಿಫ್ಟ್ ಮಾಡಿದೆ. ಬಟ್ ನನಗೆ ದೇವರ ದಯದಿಂದ 6 ತಿಂಗಳಲ್ಲಿ ಐ ಗಾಟ್ ದ ಕಾನ್ಫಿಡೆನ್ಸ್, ಬಿಸ್ನೆಸ್ ಎಲ್ಲ ಸೆಟಪ್ ಆಯಿತು. ಸೊ ಹೆಂಡತಿ ವಾಪಸ್ ನಾನು ಕರೆದುಕೊಂಡು ಹೋದೆ. ಮಗ ಮತ್ತೆ 2 ವರ್ಷ ಇಲ್ಲೇ ಕಂಟಿನ್ಯೂ ಆದ. ಆಮೇಲೆ ಬಿಸ್ನೆಸ್ ಎಲ್ಲ ದೇವರ ದಯದಿಂದ ಎಲ್ಲ ಚೆನ್ನಾಗಿ ನಡೀತಾ ಬಂತು. ಸೊ ಮತ್ತು ಏನೂ ಕೂಡ ಕೆಲಸ ಮತ್ತು ಅಸೋಸಿಯೇಷನ್ ಜೊತೆ ತುಂಬ ನಮ್ಮದು ಒಡನಾಟ ಜಾಸ್ತಿ ಆಯಿತು. ತುಳುಕೂಟ ಇರ್ಬೋದು, ಮತ್ತು ಬಂಡ್ಸ್ ಇರ್ಬೋದು, ಅದು ಎಲ್ಲ ಅದರ ಕಾರ್ಯಕ್ರಮ ನಡೆಯುವಾಗ, ಕಲಾವಿದರು ಇಲ್ಲಿಂದ ಬರುವಾಗ, ಮನೆಯಲ್ಲಿ ಏನೂ ಪ್ರೋಗ್ರಾಮ್ ಆದರೂ ಅವತ್ತು ಪ್ರಾಕ್ಟೀಸ್ ಆಗುವಾಗ, ಅದು ಆಗುವಾಗ, ಸ್ಪೆಷಲಿ ಬ್ಯಾಚುಲರ್ಸಿಗೆ ಎಲ್ಲ ಹೋಟೆಲಿಂದ ಆರ್ಡರ್ ಮಾಡೋದಕ್ಕಿಂತ ಮೊದಲು ಜಾಸ್ತಿ ಅವರಿಗೆಲ್ಲ ಮನೆಯಲ್ಲದೆ ಊಟ ಎಲ್ಲ ತಯಾರಿ ಮಾಡಿಕೊಡೋದು ಅವಳಿಗೆ ಭಾಳ. ಕತಾರ್ನಲ್ಲಿ ಅದರಲ್ಲಿ ಅವಳಿಗೆ ಏನು ದಣಿವಿಲ್ಲ, ಅದರಲ್ಲಿ ಭಾಳ ಸಂತೋಷ ಪಡ್ತೀನಿ. ಪರಿಚಯ ಮಾಡಿಕೊಡಿ ಸರ್. ಹೆಂಡತಿ ಹೆಸರು, ಜೊತೆಗೆ ಮಕ್ಕಳು, ಏನು ಮಾಡ್ತಾ ಇದ್ದಾರೆ? ನನ್ನ ಹೆಂಡತಿ ಹೆಸರು ಜ್ಯೋತಿ ಅಂತ. ಅವಳ ತಂದೆ ಏತಮುಗೇರ್ ಗೊತ್ತು, ಕೃಷ್ಣ ಆಳ್ವರು ಅಂತ. ಇಲ್ಲಿ ಆದಿನಾಥೇಶ್ವರ ರೋಡ್ ಲೈನ್ಸ್ ನೀವು ಕೇಳಿರ್ಬೋದು. ಇಲ್ಲಿ ಅವಳ ತಮ್ಮ ಈಗ ನಡೆಸಿದ್ದಾನೆ, ಸುಜಿತ್ ಆಳು ಅಂತ. ಅವರು ನನ್ನ ಮಾವ ಇವಳ ತಂದೆ ಪ್ರಾರಂಭ ಮಾಡಿದ್ದದ್ದು. ಅವರು ದೊಡ್ಡ ಸಾಧಕರು. ಅವರು ಸ್ವಲ್ಪ ಕಾಲು ಕೂಡ ನೋವಿತ್ತು, ಆದರೂ ಕೂಡ ಅವರು ಕೃಷಿಯಲ್ಲಿ ಕೂಡ ಅವರಿಗೆ ಅವಾರ್ಡ್ ಸಿಕ್ಕಿತ್ತು, ಬೆಸ್ಟ್ ಅಗ್ರಿಕಲ್ಚರಿಸ್ಟ್. ಅದೇ ಸಮಯದಲ್ಲಿ ಅವರು ವ್ಯಾಪಾರ ಕೂಡ ಮಾಡಿದ್ರು, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು. ಸೊ ಅವರ ಹೆಂಡತಿ ನನ್ನ ಅತ್ತೆ ಏತಮುಗೇರ್ ಗೊತ್ತು, ವಜ್ರಾಕ್ಷಿ ಆಳುವ ಅಂತ. ಸೊ ಅವರ ಮಗಳು, ತಮ್ಮ ಸುಜಿತ್ ಆಳುವ ಈಗ ಬಿಸ್ನೆಸ್ ಅದು ನಡೆಸ್ತಾ ಇದ್ದಾನೆ. ನನ್ನ ಮಗ ಕತಾರಲ್ಲಿ
PUC ಎಲ್ಲ ಮುಗಿಸಿ ಮತ್ತು ಪ್ಯಾಸೆಟ್ ಬ್ಯಾಂಗ್ಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ. ಕಂಪ್ಲೀಟ್ ಮಾಡಿದ ನಂತರ ಒಂದು 2 ವರ್ಷ ಇಲ್ಲಿದ್ದು ಕೂಡ ಅನುಭವ ಆಗಬೇಕಂತ ನಮ್ಮ ಹೈದರಾಬಾದಲ್ಲಿ ನಮಗೆ ಒಂದು ಗ್ಲಾಸ್ ಟಪ್ಪನಿಂಗ್ ಪ್ಲ್ಯಾಂಟ್ ಇದೆ. ನನ್ನ ಫ್ರೆಂಡ್ ಅದೇ ವಾಸುದೇವ್ ಪ್ರಭು ಅವರು, ನಾನು ಕೂಡ ಒಂದು ಡೈರೆಕ್ಟರ್, ಅವರು ಡೇ ಟು ಡೇ ಅವರು ಮತ್ತೆ ಒಂದು ಸಾದಿಕ್ ಅಂತ ಅವರು ನಡೆಸ್ತಾ ಇದ್ದಾರೆ. ಸೊ ಅಲ್ಲಿ ಮತ್ತೆ ಬ್ಯಾಂಗ್ಳೂರಲ್ಲಿ CP ಏಜೆನ್ಸೀಸ್ ಅಂತ ನಮ್ಮದು ಮತ್ತೊಂದು ಬಿಸ್ನೆಸ್ ಇದೆ. ಸೊ ಅದರಲ್ಲಿ ಅದು ಸ್ವಲ್ಪ ಅನುಭವಕ್ಕಾಗಿ ಇಲ್ಲಿದ್ದ. ಮತ್ತೆ ಈಗ ಕತಾರಿಗೆ ಬಂದು ಮತ್ತೆ ಕೊರೋನಾ ಪ್ರಾರಂಭ ಆಯಿತು. ಸೊ ಮಾಸ್ಟರ್ಸ್ ಮಾಡಬೇಕಂತ ಆಸ್ಟ್ರೇಲಿಯಾ ಬೇರೆ ಎಲ್ಲ ಪ್ಲಾನ್ ಮಾಡ್ತಿದ್ದೆವು. ಬಿಕಾಸ್ ಆಫ್ ಕೊರೋನಾ ಟ್ರಾವೆಲ್ ಮಾಡಲಿಕ್ಕೆ ಆಗಲಿಲ್ಲ. ಸೊ HEC ಪ್ಯಾರಿಸ್ ಇದ್ದು ಕತಾರಲ್ಲಿ ಕ್ಯಾಂಪಸ್ ಇದೆ. ಅದರಲ್ಲಿ ಮಾಸ್ಟರ್ಸ್ ಇನ್ ಸ್ಟ್ರಾಟಜಿಕ್ ಬಿಸ್ನೆಸ್ ಯೂನಿಟ್, ಅದರಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ. ಸೊ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬಿಸ್ನೆಸ್ ಇದೆ, ಇನ್ವಾಲ್ವ್ ಆಗ್ತಾ ಇದ್ದಾನೆ. ಸೊ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಕೂಡ ಇದೆ. ಹಿ ಇಸ್ ಗಾಟ್ ದಟ್ ನ್ಯಾಕ್ ಅಂಡ್ ದಟ್ ಅಕ್ಯುಮೆನ್ ಆಲ್ಸೋ ಇಸ್ ದೇರ್. ಸೊ ಜನರಲ್ಲಿ ಹೊಂದಿಕೊಳ್ಳುವುದು, ಕ್ಲೈಂಟ್ಸ್ ಅನ್ನು ಹೊಸ ಕ್ಲೈಂಟ್ಸ್ ಅನ್ನು ಮೀಟ್ ಆಗೋದು, ಅದೆಲ್ಲ is taking lot of interest. ತಂದೆಯಂತೆ ಮಗ. ಮತ್ತೆ ಮಗಳು BBA LLB ಪುಣೆ ಸಿಂಬೋಯಾಸಿಸ್ ಅಲ್ಲಿ ಇದ್ದಾಳೆ. ಈಗ 4th year ಅಲ್ಲಿ ಇದ್ದಾಳೆ. It's a great opportunity you have given me to talk about my dear friend Ravi Kumar Shetty, whom I know for last 40 years. It's 4 decades since I know him, and I've seen how he has grown from very humble beginning to where he has reached today in place of Qatar. And his benevolent nature has made him stand out from the crowd of the Qataris who are from Dakshina Canada. And I'm very proud to associate with him and tell that he's helped a lot of people from the areas of Dakshina Canada, including Mangaluru, Puttur, and his home place, moodambail. Qatar ಅವರು 25 ವರ್ಷ ಕತಾರಿಗೆ ಇದು ಹೈದರಾಬಾದ್ ಅವರು ಏಪಲ ಬಿಸ್ನೆಸ್ ಒಟ್ಟಿಗೆ ಬೇತೆಕ್ನ ವೆಲ್ಫೇರ್ ಬೇತೆಕ್ಲಿ ಬಗ್ಗೆ ಲೈಫ್ ಬರೋದು ಏಪಲ ಪ್ರಯತ್ನ ಬರೋದು ಮೂಲೆ ಅವರು ಬಿಸ್ನೆಸ್ ಮ್ಯಾನ್ ಅವರು ಆಸ್ ಎ ಎಂಪ್ಲಾಯ್ ಸರ್ ಬೇತೆಕ್ಲ ಒಟ್ಟಿಗೆ ಬೆಲೆ ಮಂತಿನ ಎಡ್ಡೆ ಲೈಫ್ ಎಡ್ಡೆ ಸಾಧಿಕ ಉದ್ದೇಶ ಏಪಲ ಜೀವನ ಅವರು ಅಂಚನೆ ಖಾಲಿ ಬಿಸ್ನೆಸ್ ತನ್ನ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅವರ ಔಟ್ ಆಫ್ ಬ್ಯಾಲೆನ್ಸ್ ಅವ್ರನ್ನ ಜಾಸ್ತಿ ಟುವರ್ಡ್ಸ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ಕೊಂಡಲ್ಲ ಅವರು ಏಪಲ ವೆಲ್ಫೇರ್ ಆಫ್ ಅದರ್ಸ್ ಅವ್ರನ್ನ ಪ್ರಯಾರಿಟಿ ಎಪ್ಕೊಂಡು ಅಂಚನೆ ಮಾತಾಡಿ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಹೆಂಚ ಮೇಂಟೈನ್ ಮಾಡ್ಕೊಂಡು ಬಂದು ಮಾತಾಡಿ ನಮ್ಮಲ್ಲ ತಂದಾರೆ ನಮ್ಮಲ್ಲ ಇತ್ತು ವೆರ್ ವಿ ಆರ್ ಇಟ್ ಇಸ್ ಬಿಕಾಸ್ ಆಫ್ ವಾಟ್ ಅವರ್ ಫಾದರ್ ಹ್ಯಾಸ್ ಟಾಟ್ ಅಸ್. ವಿ ಬಿಲೀವ್ ದಟ್ ದಿಸ್ ಇಸ್ ದ ರೈಟ್ ವೇ ಟು ಗೋ ಫಾರ್ವರ್ಡ್. ಇನ್ಸ್ಪಿರೇಷನ್ ಬೋರ್ಡ್ ಅಂಡ ಜಾಸ್ತಿ ದೂರ ತೂವಡಿದ್ದಿಜ್ಜಿ ಪಪ್ಪನ್ ತೂಂಡನೆ ಯಾವುದು ಅರೆ ಮಸ್ತ್ ಖುಷಿ ತಿಕ್ಕೊಂಡು ಫ್ಯಾಮಿಲಿದ ಕಲ್ಲನೆ ಪ್ರಾಬ್ಲಮ್ ಸಾಲ್ವ್ ಮಲ್ತತ್ತು ಅಂಡ್ ಸೊಸೈಟಿ ಇತ್ತಿನ ಕಷ್ಟದಕ್ಲೆ ಹೆಲ್ಪ್ ಮನ್ಪೆರೆ ಆರ್ ಎವರ್ ರೆಡಿ ಏಪಲ ಆರ್ನ ಪೂರ ಅಚೀವ್ಮೆಂಟ್ ಸೆಲ್ಫ್ಲೆಸ್ ಎಫರ್ಟ್ಸ್ ರೆಕಗ್ನೈಸ್ ಆನಾಗ ಆನರ್ ಮಲ್ಪನಾಗ ನಮಕ್ ಮಸ್ತ್ ಪ್ರೌಡ್ ಫೀಲಿಂಗ್ ಕೊಡ್ತೀನಿ. ಒಂದು ಅತ್ಯದ್ಭುತವಾಗಿ ಸುಂದರ ಕ್ಷಣಗಳು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದ್ದಾರೆ, ನನ್ನ ತಂದೆ ತಾಯಿ ಜೊತೆಗೆ ನನ್ನ ಅಜ್ಜ ಅಜ್ಜಿ ಅವರಿಂದ ನಾನು ಈ ಸಾಧನೆಯಲ್ಲಿ ಹಾದಿಯಲ್ಲಿ ಹೋಗ್ತಾ ಇರುವಂಥದ್ದು. ಇವೆಲ್ಲದರ ಜೊತೆಗೆ ತಾಯಿಯ ಒಂದು ಅದ್ಭುತವಾಗಿರುವಂತಹ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ರವಿ ಶೆಟ್ಟಿ ಅವರು. ಯಾವ ರೀತಿ ಇತ್ತು ಆ ಒಂದು ದೃಶ್ಯಾವಳಿ ಕೂಡ ಬರ್ತಾ ಇದೆ. ಒಂದು ಸುಂದರವಾಗಿರುವಂತಹ ಒಂದು ಸಂದರ್ಭ ಅಲ್ವಾ ಸರ್? ಸರೋಜಿನಿ ಶೆಟ್ಟಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ರವಿ ಶೆಟ್ಟಿಯವರು ಅತ್ಯಂತ ಉತ್ಸಾಹದಿಂದ, ಉಲ್ಲಾಸದಿಂದ, ಸಂತೋಷದಿಂದ ಕೂಡಿರುವಂತಹ ಒಂದು ಸುಂದರವಾಗಿರುವಂತಹ ಚಿತ್ರಣಗಳು. ಏನು ಹೇಳ್ತೀರಾ ಸರ್? ಇದು ಫಸ್ಟ್ ಆಫ್ ಆಲ್ ನೋಡಿ, ಕೆಲವು ಸಲ ನಮ್ಮದು ತಂದೆ ತಾಯಿಯವ್ರದ್ದು ಏಜ್ ಅವ್ರದ್ದು 70-75 ದಾಟಿ ಹೋಗೋದು ನಮಗೆ ಗೊತ್ತೇ ಆಗೋದಿಲ್ಲ. ಕಳೆದ ವರ್ಷ ಏನಾಯಿತು, ಅಮ್ಮನದು ಪಾಸ್ಪೋರ್ಟ್ ನೋಡುವಾಗ ಸಡನ್ ಒಂದು ಲೆಕ್ಕ ಹಾಕುವಾಗ ಅದು 74, ಬರುವ ವರ್ಷ 75 ಆಗ್ತದೆ ಅಂತ ಒಂದು ತಲೆಯಲ್ಲಿ ಹೋಯ್ತು. ಸೊ ಅದು ಮತ್ತೆ ನಾನು ನನ್ನ ತಂಗಿಯವರಿಗೆ ತಮ್ಮನಿಗೆಲ್ಲ ಹೇಳಿಟ್ಟಿದ್ದೆ, ನೆಕ್ಸ್ಟ್ ಇಯರ್ ಅಮ್ಮನದ್ದು 75 ವರ್ಷ ಅಂತ, ಅದೊಂದು ನಾವು ಆಚರಣೆ ಮಾಡಬೇಕು ಅಂತ. ಪೇರೆಂಟ್ಸ್ ಆಫ್ಟರ್ ಸರ್ಟನ್ ಏಜ್ ಅವರು ಮಕ್ಕಳಾಗಿ, ನಮ್ಮನ್ನು ಮಕ್ಕಳಿರುವಾಗ ಅವರು ನೋಡ್ತಿದ್ರು, ಈಗ ಅವರನ್ನು ನಾವು ಮಕ್ಕಳಾಗಿ ನೋಡುದು ನಮ್ಮ ಕರ್ತವ್ಯ. ಕರೆಕ್ಟ್. ಬಹಳಷ್ಟು ಜನರು ಇದರಲ್ಲಿ ಸ್ವಲ್ಪ ಸ್ವಾರ್ಥವೂ ಇರಬಹುದು, ಮತ್ತೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಅದೇ ತರ ನೋಡ್ಬೇಕು ಅಂತ. ಇಲ್ಲ, 100%. ಇವೆಲ್ಲದರ ಜೊತೆಗೆ ರವಿ ಶೆಟ್ಟರವರ ಜೀವನ ಪಯಣವನ್ನ ಅತ್ಯದ್ಭುತವಾಗಿ ಈ ಒಂದು ಪುಸ್ತಕದಲ್ಲಿ ಹೇಳಲಾಗಿದೆ. ಮೂಡಂಬೈಲು ರವಿಶೆಟ್ಟಿ ದೋಣಿಂಜೆ ಗುತ್ತು ಅವರ ಬದುಕಿನ ಚಿತ್ರಣ. ರವಿ ತೇಜ ಅನ್ನುವಂಥ ಹೆಸರಲ್ಲೇ ಇದೆ. ರವಿ ಅನ್ನುವಂಥದ್ದು ಪ್ರಕಾಶಿಸ್ತಾನೆ, ಬೆಳಗ್ತಾನೆ. ತನ್ನನ್ನು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಕೂಡ ಬೆಳಗಿಸ್ತಾನೆ. ರವಿ ತೇಜ ಒಂದು ಅದ್ಭುತವಾಗಿರುವಂತಹ ಪುಸ್ತಕ. ನಾನು ಮಾತಾಡಬೇಕು ಈ ಪುಸ್ತಕ ವಿಭಾಗದ ಬಗ್ಗೆ. ಕನ್ನಡ ವಿಭಾಗ, ಮುಂಬೈ ವಿಶ್ವವಿದ್ಯಾನಿಲಯ ಹೊರತಂದಿರುವಂತಹ ಈ ಒಂದು ಪುಸ್ತಕ ಏನು ಹೇಳ್ತೀರಾ ಸರ್? ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ಪುಸ್ತಕ.
ತದನಂತರ ಇದೀಗ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು ಕೂಡ ಹೆಮ್ಮೆ ತರುವಂತಹ ವಿಚಾರ. ಈ ಪುಸ್ತಕದ ಬಗ್ಗೆ ಸಂಕ್ಷಿಪ್ತವಾಗಿರುವಂಥ ವಿವರಣೆ ಈ ಪುಸ್ತಕದಲ್ಲಿದೆ. ಯಾರೋ ಹೀಗೆ ಒಂದು ಜಸ್ಟ್ ಇನ್ಫಾರ್ಮಲ್ ಆಗಿ ಒಂದು ಪ್ರಪೋಸಲ್ ಮಾಡಿದ್ರು, ರವಿ ಶೆಟ್ಟರ ಬಗ್ಗೆ ಒಂದು ಪುಸ್ತಕ ಬರೆದ್ರೆ ಏನು ಅಂತ ಯೂನಿವರ್ಸಿಟಿಯಿಂದ. ಆವಾಗ ಶಾಂತರಾಮ್ ಶೆಟ್ಟರ್ ಏನೋ ಪ್ರಪೋಸಲ್ ಹಾಕಿದ್ರು ಕಾಣುತ್ತೆ. ಆವಾಗ ಯೂನಿವರ್ಸಿಟಿಯ ಕನ್ನಡ ವಿಭಾಗದ ಪ್ರೊಫೆಸರ್ ಇವರು ಡಾಕ್ಟರ್ ಪೂರ್ಣಿಮಾ ಶೆಟ್ಟರು ಆಲ್ರೆಡಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಕೆಲವು ವರ್ಷದ ಮೊದಲು ಬರೆದಿದ್ರು. ಅದು ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡಾಕ್ಟರ್ ಉಪಾಧ್ಯಾಯ ಅವ್ರ ಜೊತೆ ಮಾತಾಡಿದರು. ಅವರು ಎಲ್ಲ ತುಂಬ ಜನ ಬಗ್ಗೆ ನನ್ನ ಬಗ್ಗೆ ಚರ್ಚಿಸುವಾಗ ಅವಳಿಗೆ ತುಂಬ ಏನೋ ಅವ್ರಿಗೆ ಕೂಡ ಸ್ವಲ್ಪ ಪ್ರೇರಣೆ ಸಿಕ್ತು ಕಾಣ್ತದೆ, ಬರೀಬಹುದು ಅಂತ. ಸೊ ಹಿ ಹ್ಯಾಸ್ ಗಿವನ್ ದ ಫೈನಲ್. ಜೊತೆಗೆ ರವಿ ಶೆಟ್ಟರು ಯಾಕೆ ವಿಭಿನ್ನವಾಗಿ ನಿಲ್ತಾರೆ ಅಂತ ಬಂದಾಗ ಬಹಳಷ್ಟು ಜನರಿಗೆ ಸಮಾಜ ಸೇವಕರಾಗಿ, ಅನ್ನದಾತರಾಗಿ, ಆಪದ್ಬಾಂಧವರಾಗಿ ಬಹಳಷ್ಟು ಸಹಾಯ ಹಸ್ತವನ್ನು ನೀಡ್ತಾರೆ. ನಾಟ್ ಓನ್ಲಿ ಈ ಒಂದು ವಿಚಾರವಾಗಿ ಸಾಹಿತ್ಯ, ಕಲೆ, ಸಂಸ್ಕೃತಿ ಅಂತ ಬಂದಾಗ ಪ್ರತಿ ಬಾರಿ ಕೂಡ ರವಿ ಶೆಟ್ಟರು ನಮಗೆ ಕತಾರ್ನಲ್ಲಿ ಬಹಳಷ್ಟು ಜನರಿಗೆ, ಕಲಾವಿದರಿಗೆ ಒಬ್ಬ ಶಕ್ತಿಯಾಗಿ ನಿಲ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗದ ಯಕ್ಷಗಾನವನ್ನು ಪ್ರಪ್ರಥಮವಾಗಿ ಕತಾರ್ಗೆ ಹೋಗಿ ಅಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಮಾಡಿಸಿದವರು, ಆಟ ಆಡಿಸಿದವರು ಈ ರವಿ ಶೆಟ್ಟರು. ಜೊತೆಗೆ ನಾಟಕ ಪ್ರದರ್ಶನವನ್ನು ಕೂಡ ಕತಾರ್ನಲ್ಲಿ ಹೋಗಿ ಮಾಡಿಸಿದವರು ಈ ರವಿ ಶೆಟ್ಟರು. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ಹೆಮ್ಮೆ ಆಗುತ್ತೆ ಸರ್, ಈ ಒಂದು ಯಕ್ಷಗಾನದ ವಿಚಾರವಾಗಿ, ಜೊತೆಗೆ ನಾಟಕ ರಂಗದ ವಿಚಾರವಾಗಿ ತಾವು ಕತಾರ್ನಲ್ಲಿ ನಮ್ಮವರನ್ನು ಬೆಳೆಸ್ತಾ ಇದ್ದೀರಾ, ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಕಲೆಯ ವಿಚಾರಗಳಲ್ಲಿ ಏನು ಹೇಳ್ತೀರಾ ಸರ್? ತುಳುಕೂಟ ಪ್ರಾರಂಭ ಆದ ನಂತರ ಈ ತುಳು ನಾಟಕಗಳು ಎಲ್ಲ ನಾವೆಲ್ಲ ಪ್ರೋತ್ಸಾಹ ನೀಡಿದೆವು. ಆದರೆ ಮುಖ್ಯವಾಗಿ ಚಿದಾನಂದ ನಾಯಕರು ಮತ್ತು ನಾವು ಕೂಡ ಸ್ಪಾನ್ಸರ್ಶಿಪ್, ಕ್ರಮೇಣ ನಾವು ಕೂಡ ಸ್ಪಾನ್ಸರ್ಶಿಪ್ ಎಲ್ಲ ಸಪೋರ್ಟ್ ಮಾಡಿದೆವು. ಮತ್ತು ಎಲ್ಲ ಕಲಾವಿದರು ಬರುವಾಗ ಕೂಡ ನಾವು ಕೂಡ ನಮ್ಮ ಮನೆ ಇರ್ಬೋದು, ನಾವೆಲ್ಲ ನಮ್ಮ ಮನೆ ಎಲ್ಲರೂ ಬಂದು ನಮ್ಮ ಮನೆಯಲ್ಲಿ ಕೂಡ ನಿಲ್ಲುವಾಗ ನಮಗೆ ಕೂಡ ಭಾಳ ಸಂತೋಷ. ಅದರ ಜೊತೆಯಲ್ಲಿ ನಮ್ಮ ATS ಕಂಪನಿ ಪ್ರಾರಂಭ ಆಯಿತು. ATS ಕಂಪನಿ 2006 ಪ್ರಾರಂಭ ಆಯಿತು. ಮತ್ತು ಅದರ ವಾರ್ಷಿಕೋತ್ಸವ ನಾವು 2007 ಮಾಡಿದೆವು. ಆ ವಾರ್ಷಿಕೋತ್ಸವದಲ್ಲಿ ನಮ್ಮ ಹುಡುಗರು, ತುಂಬ ಊರಿನ ಹುಡುಗರು ಬಂದಿದ್ರು. ಅದರಲ್ಲಿ ತುಂಬ ಒಳ್ಳೆ ಕಲಾವಿದರು ಇದ್ರು, ಬಹಳ ಟ್ಯಾಲೆಂಟೆಡ್, ಕ್ರಿಯೇಟಿವ್. ಅವರು ಎಲ್ಲ ನಾವು ATS ಡೇ ಅಂತ ಒಂದು ವಾರ್ಷಿಕೋತ್ಸವ ಪ್ರಾರಂಭ ಮಾಡಿದೆವು. ATS ಡೇ ಅಂತ. ಅದಕ್ಕೆ ಇದು ಫಸ್ಟ್ ATS ಡೇದ್ದು ಪಿಕ್ಚರ್. ಅದರಲ್ಲಿ ನಾವು ದಕ್ಷ ಯಜ್ಞ ಎಂಬ ಯಕ್ಷಗಾನವನ್ನು ಮೊದಲ ಬಾರಿಗೆ ಯಕ್ಷಗಾನವನ್ನು ಕತಾರಲ್ಲಿ ಪ್ರದರ್ಶಿಸಿದೆವು. ಅದರಲ್ಲಿ ನಮ್ಮ ಮುಂಡಾಜೆ ಬಾಲಕೃಷ್ಣ ಶೆಟ್ಟಿ ಅಂತ ಅವರು ಕರ್ನಾಟಕ ಯಕ್ಷಗಾನ ಮೇಳದಲ್ಲಿ ತುಂಬ ಬಹಳ ಹೆಸರುವಾಸಿದ್ರು. ಅವರು ಬಂದು ನಮ್ಮ ಹುಡುಗರಿಗೆಲ್ಲ ಟ್ರೈನಿಂಗ್ ಕೊಟ್ಟರು ಅಲ್ಲಿ. ಸೊ ಅಲ್ಲಿ ಎಲ್ಲ ನಮ್ಮ ಹುಡುಗರು ಬಹಳ ಚೆನ್ನಾಗಿ ಪ್ರದರ್ಶನ ಮಾಡಿದರು. ಅಲ್ಲಿ ಮಕ್ಕಳಿಗೆಲ್ಲ ಬಹಳ ಖುಷಿ ಆಯಿತು. ಅಲ್ಲಿಯ ಎಲ್ಲ ತುಳುವರಿಗೆ, ಕನ್ನಡಿಗರಿಗೆ ಈ ಯಕ್ಷಗಾನ ಪ್ರದರ್ಶನ ನೋಡಿ ಮೊದಲಿಗೆ. ಜೊತೆಗೆ ಇವೆಲ್ಲದರ ಜೊತೆಗೆ ಈ ಒಂದು ವಿಚಾರವನ್ನು ನಾವು ಕೇಳಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ತುಳುನಾಡಿನಲ್ಲಿ ಹುಟ್ಟಿ ಹೊರದೇಶಕ್ಕೆ ಹೋದವರು ಪ್ರತಿಯೊಂದು ನಮ್ಮ ತುಳು ಭಾಷೆ, ಸಂಸ್ಕೃತಿ, ನಮ್ಮ ನಾಡು ನುಡಿಯನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತೀರಾ. ಹ್ಯಾಟ್ಸ್ ಆಫ್ ಟು ಯು. ಅದಕ್ಕೆ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲೆ, ಸಾಹಿತ್ಯ ಇಂತಹ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡ್ತೀರಾ. ಏನು ಹೇಳ್ತೀರಾ ಸರ್? ಸೊ ನೋಡಿ, ಇದು ಸಂಘ ಸಂಸ್ಥೆಗಳು ಮಾಡುವ ಮುಖ್ಯ ಉದ್ದೇಶವೇ ಅದು, ಸಂಘಟನೆ, ಜನರನ್ನು ಸೇರಿಸುವುದು. ಜನರನ್ನು ಸೇರಿಸಿ ಮತ್ತೆ ಅದರಲ್ಲಿ ನಾವು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಬೇಕು. ಒಂದು ನಮ್ಮ ಊರಿನ, ನಾಡಿನ, ನಾಡು ನುಡಿ, ಸಂಸ್ಕೃತಿಯನ್ನು ಅಲ್ಲಿ ನಾವು ಪಸರಿಸಬೇಕು, ಅಲ್ಲಿ ಉಳಿಸಬೇಕು, ಮತ್ತೆ ಬೆಳೆಸಬೇಕು, ಹೊಸ ಪೀಳಿಗೆಗೆ ಹಸ್ತಾಂತರಿಸಬೇಕು. ಜೊತೆಗೆ ಬಹಳಷ್ಟು ಮಹನೀಯರ ಜೊತೆಗೆ ಈ ಒಂದು ಸಾಧನೆಗಳ ಜೊತೆಗೆ ಬಹಳಷ್ಟು ಮಹನೀಯರನ್ನು ಕೂಡ ರವಿ ಶೆಟ್ಟರು ಭೇಟಿಯಾಗಿದ್ದಾರೆ. ಆ ಮಹನೀಯರ ಜೊತೆ ಇರುವಂತಹ ಚಿತ್ರಗಳು. ಇದು ನಾನು ಇಲ್ಲಿ ಕತಾರಿಗೆ ತುಳುಕೂಟವ ಬಂಡ್ಸೇನ ಅಲ್ಲಿ ಆ್ಯನ್ಯುವಲ್ ಡೇಗೆ ನಾವು ಗೆಸ್ಟ್ ಆಗಿ ಹೋಗಿದ್ದೆವು. ನಮ್ಮನ್ನು ಕರೆದಿದ್ರು. ಅವಾಗ ಸಂತೋಷ್ ಹೆಗಡೆ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಮತ್ತೆ ಸತೀಶ್ ಚಂದ್ರ ಶೆಟ್ಟರು ಅಲ್ಲಿಯ ಹೋಟೆಲಿಯರ್ ಮತ್ತು ಸ್ಪಾನ್ಸರ್ ಆಗಿ ನಮ್ಮ ಸಂಬಂಧಿಕರು ಕೂಡ. ಸತೀಶ್ ಇವರು ಮನಮೋಹನ್ ಸಿಂಗ್ ಅವರು ಅಲ್ಲಿ ಕತಾರಿಗೆ ಬರುವಾಗ ಎಲ್ಲ ಎಂಬೆಸಿ ಅವರು, ICC ಅವರು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರನ್ನು ಕರೆದು ಅವರನ್ನು ಭೇಟಿ ಮಾಡಿಸ್ತಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಜೊತೆಗೆ. ಸೊ ಅದು ಒಂದು ಆ ಸಂದರ್ಭ. ನರೇಂದ್ರ ಮೋದಿ ಅವರು ಭಾರತದ ಹೆಮ್ಮೆಯ ಪ್ರಧಾನಿ ಬಂದಿರುವಾಗ ಎಲ್ಲ ನಾವು ಕೂಡ ಒಂದು ಸಂಘ ಸಂಸ್ಥೆಯ ಪರವಾಗಿ ನಾವು ಹೋಗಿ ಅವರನ್ನೊಂದು ಮೀಟ್ ಆಗುವ ಒಂದು ಸೌಭಾಗ್ಯ. ಇದೀಗ ಬಹಳಷ್ಟು ಜನರನ್ನು ತಾವು ಪೈಸೆಗಳನ್ನು ನೋಡಿದ್ದೀರಾ, 100 ರೂಪಾಯಿಗಳನ್ನು ನೋಡಿದ್ದೀರಾ, ಕೋಟಿಯನ್ನು ಕೂಡ ತಾವು ನೋಡಿದವರು. ಇದೆಲ್ಲವೂ ಕೂಡ ನೋಡಿದಾಗ ಈ ಲೈಫ್ ಜರ್ನಿ ಎಷ್ಟು ಖುಷಿ ತಂದಿದೆ ತಮಗೆ, ಎಷ್ಟು ಸಾರ್ಥಕತೆ ಬಂದಿದೆ ತಮಗೆ ಈ ಒಂದು ತಮ್ಮ ಒಂದು ಜರ್ನಿ ಸರ್? ಲೈಫ್ ಜರ್ನಿ ಫೈನಲಿ ಇಟ್ ಹಸ್ ಗಿವನ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಬಹಳ ಸಂತೋಷ ತಂದಿದೆ. ಕಷ್ಟಗಳು ನಷ್ಟಗಳು ಜೀವನದಲ್ಲಿ ಮಾಮೂಲು, ಆಗಲೇಬೇಕು. ನಾನು ಅದೇ ಹೇಳೋದು ಯಾವಾಗಲೂ. ನಮಗೆ ಇದರ ಜೊತೆಯಲ್ಲಿ ನನಗೆ ತುಂಬ ದೇವರ ಊರಿನಲ್ಲಿ ಸೇವೆ ಮಾಡುವ ನಮಗೆ ಅವಕಾಶ ಸಿಕ್ಕಿದೆ. ಎಲ್ಲದಕ್ಕೂ ನಮಗೆ ಹಿರಿಯರ ಆಶೀರ್ವಾದ,
ದೇವರ ದೇವರ ಬಗ್ಗೆ ಬಹಳಷ್ಟು ತಾವು ಮಾತನಾಡಿದಾಗ ತಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ ದೇವರ ಬಗ್ಗೆ ಬಹಳಷ್ಟು ಒಂದು ನಂಬಿಕೆಯ ಮೇಲೆ, ಶಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಸರ್. ಏನು ಹೇಳ್ತೀರಾ ಸರ್, ಬಹುಶಃ ರವಿ ಶೆಟ್ಟರ್ ಅವರ ಒಂದು ಈ ಯಶಸ್ಸಿನ ಹಿಂದೆ ದೇವರ ಒಂದು ಆಶೀರ್ವಾದವೂ ಕೂಡ ಇರಬಹುದು? ಖಂಡಿತ ದೇವರ ಅನುಗ್ರಹ, ಹಿರಿಯರ ಆಶೀರ್ವಾದ ಅದು ಇರದೆ ಏನು ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ನಾವು ಎಲ್ಲ ಮನುಷ್ಯರು, ನಾವು ಪರ್ಫೆಕ್ಟ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಹಿರಿಯರಿಂದ ಎಲ್ಲ ಒಳ್ಳೊಳ್ಳೆ ಗುಣಗಳನ್ನು, ಒಳ್ಳೆ ಗುಣ ಏನು, ಸಿಂಪ್ಲಿ ಮಾನವೀಯ ಗುಣಗಳನ್ನು ಸಾಧನೆ ಮಾಡಬೇಕು, ಸೇವೆ ಮಾಡಬೇಕು, ಪ್ರಯತ್ನ ಮಾಡಬೇಕು, ಸಂಪಾದನೆ ಮಾಡಿದ್ರಲ್ಲಿ ಕಷ್ಟದವರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ಸಿಂಪಲ್ ಲೈಫ್ ಫಿಲಾಸಫಿ, ಅದನ್ನು ನಾವು ಬಳವಳಿಯಾಗಿ ನಾವು ಹಿರಿಯರಿಂದ ಪಡೆದುಕೊಂಡು ಬಂದಿದ್ದೇವೆ. ಜೊತೆಗೆ ರವಿ ಶೆಟ್ಟರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ, ರವಿ ಶೆಟ್ರೆ ಇನ್ನು ಮುಂದಕ್ಕೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಾನು, ಸಣ್ಣ ಒಂದು ವಿಚಾರವನ್ನು ಹೇಳ್ತೀನಿ, ಒನ್ ವರ್ಡ್ ಅಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಸರ್ ತಾವು. ರವಿ ಶೆಟ್ಟರ್ ರೋಲ್ ಮಾಡೆಲ್ ಡಾಕ್ಟರ್ ಅಬ್ದುಲ್ ಕಲಾಂ. ಓಕೆ, ತಮ್ಮಲ್ಲಿರುವಂಥ ಈ ಗುಣ ತಮಗೆ ಬಹಳಷ್ಟು ಇಷ್ಟ? ಸಹಾನುಭೂತಿ, ಅನುಕಂಪ. ಬಡತನ ಅಂದರೆ ಜೀವನದ ಒಂದು ಭಾಗ. ಓಕೆ. ಶ್ರೀಮಂತ ಶಾಶ್ವತ ಅಲ್ಲ. ಓಕೆ. ದೇವರು ಅಂದರೆ ನಂಬಿಕೆ. ಯಶಸ್ಸು ಅಂದರೆ ಪ್ರಯತ್ನ. ಓಕೆ. ತುಳುಕೂಟ ಕತಾರ್ ಮೊದಲ ಪ್ಲಾಟ್ಫಾರ್ಮ್. ATS ಯಶಸ್ಸು ಕೊಟ್ಟ ಸಂಸ್ಥೆ. ತಂದೆ ತಾಯಿ, ಕಾಣುವ ದೇವರು. ರವಿ ಶೆಟ್ರು ಯಾರು? ಮ್ಯಾನ್ ವಿತ್ ಕಂಪ್ಯಾಷನ್. ಮ್ಯಾನ್ ವಿತ್ ಕಂಪ್ಯಾಷನ್. ಎಸ್, ಬ್ಯೂಟಿಫುಲ್ ಸರ್. ಬಹಳಷ್ಟು ಜನರು ಯುವಕರಲ್ಲಿ ಈ ಒಂದು ಪ್ರಶ್ನೆ ಇದೆ, ಯಾಕಂದರೆ ಬಂಟ್ವಾಳದಿಂದ ಹೋದಂತಹ ರವಿ ಶೆಟ್ರು ಇದೀಗ ಕತ್ತರ್ನಲ್ಲಿ ಪ್ರಸಿದ್ಧ ಉದ್ಯಮಿಯಾಗಿದ್ದಾರೆ ಅಂತ ಬಂದಾಗ ಬಹುಶಃ ಅವರಲ್ಲಿ ಅದೃಷ್ಟ ಕೈ ಹಿಡಿದಿರಬಹುದು ಅವರಿಗೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಅದೃಷ್ಟ ಬೇಕಪ್ಪ ಸಾಧನೆ ಮಾಡಲಿಕ್ಕೆ, ಅದೃಷ್ಟ ಇದ್ದರೆ ನಾನು ಕೂಡ ಮಾಡ್ತೀನಿ ಅನ್ನುವಂಥದ್ದು. ಕೆಲವರು ಹೇಳ್ತಾರೆ ಇಲ್ಲ, ಹಾರ್ಡ್ ವರ್ಕ್ ಬೇಕು ಅನ್ನುವಂಥದ್ದು. ರವಿ ಶೆಟ್ರು ಯಾವುದನ್ನು ಚೂಸ್ ಮಾಡ್ತೀರಿ? ಯಾಕಂದರೆ ಬಹಳಷ್ಟು ರಿಸ್ಕ್ಗಳನ್ನು ತಾವು ನೋಡಿದವರು. ಸೊ ದ್ಯಾಟ್ಸ್ ವೈ ನಾನು ನಿಮ್ಮ ಹತ್ರ ಕೇಳ್ತಾರೆ, ಅದೃಷ್ಟವೋ ಅಥವಾ ಹಾರ್ಡ್ ವರ್ಕ್? ಎರಡು ಕಾಂಬಿನೇಷನ್. ಹಾರ್ಡ್ ವರ್ಕ್, ಅದೃಷ್ಟಗಳು, ಗುರು ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹ, ಪೂರ್ವಜನ್ಮದ ಪೂರ್ವಜರ ಅದು ಕೂಡ ಬೇಕಾಗುತ್ತೆ, ಅದು ಕೂಡ ಬೇಕು. ಓಕೆ ಓಕೆ. ಯಾವ ಒಂದು ಕ್ವಾಲಿಟಿ ರವಿ ಶೆಟ್ರನ್ನ ಈ ಸ್ಥಾನಮಾನದಲ್ಲಿ ತಂದು ನಿಲ್ಲಿಸಿದೆ ಅನ್ನುವಂಥದ್ದು ಬಂತ? ಜನರು ಹೇಳಿದಾಗೆ ಮಾನವೀಯ ಗುಣಗಳು ಖಂಡಿತ. ಬರೀ ಸಾಧನೆಯ ಜೊತೆಗೆ ಮಾನವೀಯ ಗುಣಗಳು, ಜನರಿಗೆ ಸ್ವಲ್ಪ ಸಹಾಯ ಹಸ್ತವನ್ನು ಕೂಡ ನೀಡಬೇಕು. ಏನಾದರೂ ಕಷ್ಟ ಬಂದಾಗ ರವಿ ಶೆಟ್ರು ಇದ್ದಾರೆ, ವಿ ಕ್ಯಾನ್ ಅಪ್ರೋಚ್ ಅಟ್ ಎನಿ ಟೈಮ್ ಇಫ್ ವಿ ನೀಡ್. ಓಕೆ, ಎಸ್, ಬ್ಯೂಟಿಫುಲ್ ಸರ್. ಜೊತೆಗೆ ರವಿ ಶೆಟ್ರ ಪ್ರಶಸ್ತಿಗಳು ಕೂಡ ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನುವಂತಹ ಮಾತಿನಂತೆ ಆರ್ಯಭಟ ಪ್ರಶಸ್ತಿಯನ್ನ, ಜೊತೆಗೆ ಮದರ್ ತೆರೇಸಾ ಪ್ರಶಸ್ತಿಯನ್ನ, ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನ, ಜೊತೆಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇವರು ಪಡೆದುಕೊಂಡಿದ್ದಾರೆ. ಎಲ್ಲವೂ ಕೂಡ ಇವರು ಸಮಾಜಕ್ಕೆ ಮಾಡಿರುವಂತಹ ಸೇವೆಯ ಮೇಲೆ. ಜೊತೆಗೆ ಎಲ್ಲ ಪ್ರಶಸ್ತಿಗಳ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಬಿಫೋರ್ ದ್ಯಾಟ್ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ನಮ್ಮ ಕುಡ್ಲ ರಿಯಲ್ ಹೀರೋ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಶೆಟ್ರ್ ಇದ್ದಾರೆ. ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಒಂದು ಗೌರವದ ಒಂದು ಕಾಣಿಕೆ ಇದೀಗ ನಿಮ್ಮ ಮುಂದೆ. ಈ ವಾರದ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ನಿಜವಾದ ನಾಯಕರು ಮೂಡಂಬೈಲು ತಿಮ್ಮಪ್ಪ ಶೆಟ್ಟಿ ಮತ್ತು ದೋಣಿಂಚೆಗುತ್ತು ಸರೋಜಿನಿ ಶೆಟ್ಟಿ ಇವರ ಪುತ್ರ ಶ್ರೀಯುತ ಮೂಡಂಬೈಲು ರವಿ ಶೆಟ್ಟಿ, ಸಾತ್ವಿಕ ಸಜ್ಜನ ಸಹೃದಯ ವ್ಯಕ್ತಿತ್ವ, ದೂರದ ಕೊಲ್ಲಿ ರಾಷ್ಟ್ರದ ಕತರ್ನಲ್ಲಿ ನಮ್ಮ ತುಳುನಾಡಿನ ಜನರಿಗೆ ಬಹಳಷ್ಟು ಸಹಾಯಹಸ್ತವನ್ನು ಚಾಚಿರುವಂತಹ ವ್ಯಕ್ತಿ, ಸಮಾಜ ಸೇವಕರು, ಆಪತ್ ಬಾಂಧವರು, ಆಶ್ರಯದಾತರು, ಕೊಡುಗೈ ದಾನಿ, ಹೀಗೆ ATS ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಸಂಸ್ಥೆಯನ್ನು ಸೃಷ್ಟಿ ಮಾಡಿ ಸಾವಿರಾರು ನಮ್ಮ ದೇಶದ ಯುವಕರಿಗೆ ಉದ್ಯೋಗವನ್ನು ನೀಡಿದಂತಹ ಹೆಮ್ಮೆಯ ಉದ್ಯಮಿ, ಹೆಮ್ಮೆಯ ಸಮಾಜ ಸೇವಕರು, ಹೆಮ್ಮೆಯ ಕೊಡುಗೈ ದಾನಿ ರವಿ ಶೆಟ್ಟಿ ಮೂಡಂಬೈಲವರು ಈ ವಾರದ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರವರು ಗೌರವದ ಸನ್ಮಾನವನ್ನ ಮಾಡಿದ್ದಾರೆ. ನಮ್ಮ ಕುಡ್ಲ ವಾಹಿನಿಯ ರಿಯಲ್ ಹೀರೋ ರವಿ ಶೆಟ್ಟಿ. ಇದು ಸರಳ ಸಜ್ಜನ ಸಹೃದಯಿ ವ್ಯಕ್ತಿತ್ವ ಇರುವಂತಹ ರವಿ ಶೆಟ್ಟಿ ಮೂಡಂಬೈಲು ಇವರಿಗೆ ನಮ್ಮ ಕುಡ್ಲ ವಾಹಿನಿಯ ಒಂದು ಗೌರವದ ಒಂದು ಕಾಣಿಕೆ ಸರ್. ಇದು ಗೌರವ ಅಂತ ಹೇಳ್ತೀವಿ, ಇದು ಯಾವುದೇ ರೀತಿಯ ಪ್ರಶಸ್ತಿಗಳಲ್ಲ. ನಮ್ಮ ಕುಡ್ಲ ವಾಹಿನಿಯ ರಿಯಲ್ ಹೀರೋಸ್ನಲ್ಲಿ ತಾವು ನಿಜವಾಗಿರುವಂತಹ ಹೀರೋ, ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದೀರಾ. ದ್ಯಾಟ್ಸ್ ವೈ ಜೊತೆಗೆ ತಮ್ಮ ಮುಂದೆ ಒಂದು ದೀಪ ಕಾಣ್ತಾ ಇದೆ ಸರ್. ದೀಪದ ಒಂದು ಸ್ಮರಣಿಕೆ ಯಾಕೆ ಅಂತ ಬಂದಾಗ, ತಾವು ನಮ್ಮೂರಿನ, ನಮ್ಮ ಕರಾವಳಿ ಭಾಗದ ನಾಡಿನ ಸಾವಿರಾರು ಜನರಿಗೆ ಅಲ್ಲಿ ಉದ್ಯೋಗವನ್ನು ನೀಡಿದ್ದೀರಾ. ಅವರ ಒಂದು ಜೀವನದ ಬೆಳಕನ್ನು ತಾವು ನೀಡಿದ್ದೀರಾ. ಅವರ ಒಂದು ಮನೆಯ ಕುಟುಂಬದ ಬೆಳಕನ್ನು ತಾವು ನೀಡಿದ್ದೀರಾ, ಪ್ರಜ್ವಲಿಸಿದ್ದೀರಾ. ದ್ಯಾಟ್ಸ್ ವೈ ತಮಗೆ ಒಂದು ದೀಪದ ಒಂದು ಕಾಣಿಕೆ ಸರ್. ಆ್ಯಂಡ್ ಅನಂತ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದಿದ್ದೀರಾ. ಹೆಮ್ಮೆ ಆಗುತ್ತೆ. ಯಾಕೆ ಅಂತ ಬಂದಾಗ, ಕಾರ್ಮಿಕನಾಗಿ ದುಡಿಬೇಕು ಅಥವಾ ನನ್ನ ತಂಗಿಯಂದಿದ್ದಾರೆ ಅವರಿಗೆ ಮದುವೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂಸಾರದ ಹೆಗಲಿನ ಮೇಲೆ ಜವಾಬ್ದಾರಿಯನ್ನು ಇಟ್ಟುಕೊಂಡು ಕಾರ್ಮಿಕನಾಗಿ ದುಡಿಬೇಕು ಅಂತ ಕೊಲ್ಲಿ ರಾಷ್ಟ್ರಕ್ಕೆ ಹೋದವರು ತಾವು.
ಅಲ್ಲಿ ಒಂದು ತಮ್ಮ ಸ್ವಂತ ಉದ್ದಿಮೆಯನ್ನು ಪ್ರಾರಂಭ ಮಾಡ್ತೀರಿ, ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡ್ತೀರಿ, ಅವರ ಬದುಕನ್ನು ಬೆಳಗಿಸುವಂತಹ ಪುಣ್ಯದ ಕೆಲಸವನ್ನು ಮಾಡ್ತೀರಿ ಅಂತ ಬಂದಾಗ ಹ್ಯಾಟ್ಸ್ ಆಫ್ ಟು ಯು ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕುಡ್ಲ ವಾಹಿನಿಯ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ನಿಜವಾದ ನಾಯಕರು ರವಿ ಶೆಟ್ಟಿ ಮೂಡಂಬೈಲವರು. ಹೆಮ್ಮೆಯಾಗುತ್ತೆ, ರವಿ ಶೆಟ್ಟರು ಈ ಸ್ಥಾನಮಾನದಲ್ಲಿ ಇದ್ದಾರೆ ಅಂತ ಬಂದಾಗ ಬಹಳಷ್ಟು ನೋವುಗಳನ್ನು, ಬಹಳಷ್ಟು ಸವಾಲುಗಳನ್ನು ಉಂಡು ಈ ಸ್ಥಾನದಲ್ಲಿದ್ದೀರಾ. ಈ ಸಂದರ್ಭ ಬಹಳಷ್ಟು ತಮಗೆ ಈಗಲೂ ಕೂಡ ಕಾಡ್ತಾ ಇದೆ. ಒಂದು ವಿಚಾರ, ಒಂದು ಕಹಿ ನೆನಪು, ಒಂದು ಕಹಿ ಘಟನೆ ಅಂತ ಇದ್ದರೆ ಏನು ಹೇಳ್ತೀರಾ ಸರ್? ನಾನು ಮಾರ್ಚ್ 26ಕ್ಕೆ ಊರಿಗೆ ಬಂದೆ. ಏಪ್ರಿಲ್ 15ಕ್ಕೆ ನಮ್ಮ ತುಳುಕೂಟದ ದಶಮಾನೋತ್ಸವ. ಮೊದಲ ಬಾರಿಗೆ ಕತಾರಿಗೆ ವಿದೇಶಕ್ಕೆ ನನ್ನ ತಂದೆ ಮತ್ತು ತಾಯಿ ಹೋಗಲಿಕ್ಕೆ ಇದ್ದರು. ಆವಾಗ ನಮ್ಮ ಮನೆ ಗೃಹ ಪ್ರವೇಶ ಏಪ್ರಿಲ್ 3ಕ್ಕೆ ಇತ್ತು. ಆ ಗೃಹ ಪ್ರವೇಶದ ಕಾಗದವನ್ನು ನಮ್ಮ ಊರಿನ ಮೂಡಂಬೈಲಿನ ಜನರಿಗೆ ಹಂಚಲು ಅಂತ ನನ್ನ ತಂದೆಯವರು ಹೋಗಿದ್ದರು ಅಲ್ಲಿಗೆ. ಅಲ್ಲಿ ಹೋಗುವಾಗ ಎಲ್ಲ ಒಂದು ನಮ್ಮ ಮೊದಲೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅವನ ಮನೆಗೆ ಹೋಗುವಾಗ ಅಲ್ಲಿ ಏನೋ ಹತ್ತಿಕೊಂಡು ತುಂಬ ಹೋಗಬೇಕಾಯಿತು. ನನ್ನ ಚಿಕ್ಕಪ್ಪನವರ ಫೋನ್ ಬಂತು, ಏನೋ ಸಮಥಿಂಗ್ ಬೇಗ ಎಲ್ಲಿದ್ದೀನಿ ನೀನು, ಬೇಗ ಬಾ ಅಂತ. ಅಣ್ಣನಿಗೆ ಸ್ವಲ್ಪ ಹುಷಾರಿಲ್ಲ ಅಂತ. ಅವರಿಗೆ ಮಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಅವರು ಪುತ್ತೂರಿಗೆ ಬರುವಷ್ಟರಲ್ಲಿ ಅವರು ತೀರಿ ಹೋದರು. ಸೊ ಕತಾರಿಗೆ ಹೋಗುವ ಅದು ಒಂದು ಭಾಗ್ಯ ಅವರಿಗೆ ಇರಲಿಲ್ಲ. ಈ ಸಮಯದಲ್ಲಿ ಈ ಸಂತೋಷವನ್ನು ಹಂಚಿಕೊಳ್ಳುವುದು ಕೂಡ ಒಂದು ಯೋಗ ನಮಗೂ ಇರಲ್ಲ ಅಂತ ಹೇಳಲಿಕ್ಕೆ ಅದೊಂದು ಭಾಳ ಒಂದು ಬೇಸರದ ಘಟನೆ. ತಂದೆಯ ಒಂದು ಅನಿರೀಕ್ಷಿತವಾಗಿ ಕಳೆದುಕೊಂಡದ್ದು. ಓಕೆ, ಅದೊಂದು ಬಹಳಷ್ಟು ಬೇಸರ ತರುವಂಥ ವಿಷಯ. ಯಾಕಂದರೆ ಈ ಸ್ಥಾನಮಾನದಲ್ಲಿ ತಮ್ಮನ್ನವರು ಈಗ ನೋಡ್ತಾ ಇದ್ದಾರೆ, ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ, ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದಾರೆ, ನನ್ನ ಮಗ ಈ ಸ್ಥಾನಮಾನದಲ್ಲಿದ್ದಾನೆ. ಕೊನೆಯದಾಗಿ ಸರ್, ಈ ಸಂದರ್ಭ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತ್ತೆ ಬಂದಲ್ಲಿಗೆ ನಮ್ಮ ಕುಡ್ಲ ವಾಹಿನಿ ನಿಮಗೆ, ನಿತಿನ್ ಅವರಿಗೆ, ಹಾಗೆ ನಿಮ್ಮ ಡೈರೆಕ್ಟರ್ ನಮ್ಮ ಆತ್ಮೀಯರಾದ ಲೀಲಾಕ್ಷ ಕರ್ಕೇರ್ ಅವರಿಗೆ ಹಾಗೂ ನಿಮ್ಮ ಎಲ್ಲ ನಮ್ಮ ಕುಡ್ಲ ಕುಟುಂಬಿಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನೀವು ಕರೆದು ಈ ಒಂದು ಸನ್ಮಾನವನ್ನು ಮಾಡಿದ್ದೀರಿ. ಹಾಗೆ ನಿಮ್ಮ ಸಾಧನೆ, ನಿಮ್ಮ ಸೇವೆ ಭಾಳ ಅಭೂತಪೂರ್ವ. ನಮ್ಮ ಕುಡ್ಲ ಅಂತ ಹೇಳುವಾಗ ಎಲ್ಲ ಕೂತ್ಕೊಂಡು ಮನೆಯಲ್ಲಿ, ಅದೇ ಮೊನ್ನೆ ಕಾರ್ಯಕ್ರಮ ಕೂಡ ಆಯಿತು, ಮನೆಯಿಂದ ಭಾಳ ಒಂದು ಸಂತೋಷವಾಗಿ ಜನರು ನೋಡ್ತಾರೆ, ಮನೋರಂಜನೆ ಪಡ್ತಾರೆ. ಅದರ ಜೊತೆಗೆ ನೀವು ಸಮಾಜದ ಕೂಡ ಜನರ ಕಣ್ಣೀರು ಒರೆಸುವಂಥ ಪುಣ್ಯದ ಕೆಲಸಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ನನಗೆ ಭಾಳ ಸಂತೋಷವಾಗ್ತಾಯಿದೆ. ನೀವು ಕೊಟ್ಟ ಈ ನಿಮ್ಮ ಸನ್ಮಾನವನ್ನು ಅತ್ಯಂತ ವಿನಯದಿಂದ, ನಮ್ರತೆಯಿಂದ ಹಾಗೂ ಧನ್ಯತಾ ಭಾವದಿಂದ ನಾನು ಸ್ವೀಕರಿಸುತ್ತಾ ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ನಿಜವಾಗಿರುವಂತಹ ನೈಜ ಹೀರೋ ರವಿ ಶೆಟ್ಟಿ ಮೂಡಂಬೈಲವರು. ನಿಜವಾಗ್ಲೂ ಕೂಡ ಹೆಮ್ಮೆಯಾಗುತ್ತೆ. 2.5 ದಶಕಗಳ ಕಾಲ ದೂರದ ಗಲ್ಫ್ ರಾಷ್ಟ್ರ ಕತಾರ್ನಲ್ಲಿ ತಮ್ಮ ಹೊಟ್ಟೆಪಾಡಿಗೋಸ್ಕರ ಹೋದವರು ಈಗ ಅಲ್ಲೇ ತಮ್ಮದೇ ಸ್ವಂತಹ ಒಂದು ಉದ್ಯಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಪ್ರಸಿದ್ಧ ಖ್ಯಾತ ಉದ್ಯಮಿಯಾಗಿ, ಸಮಾಜ ಸೇವಕರಾಗಿ, ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ, ಸ್ಥಾಪಕರಾಗಿ ಅನೇಕ ಜನರು, ನಮ್ಮ ತುಳುನಾಡಿನವರು, ನಮ್ಮ ಕನ್ನಡ ನಾಡಿನವರು, ನಮ್ಮವರು, ಬಹುತೇಕ ಭಾರತೀಯರು ಸಂಕಷ್ಟದಲ್ಲಿದ್ದಾರೆ ಅಂತ ಬಂದಾಗ ಸದಾ ಸಹಾಯ ಹಸ್ತ ಚಾಚುವಂತಹ ಅತ್ಯದ್ಭುತವಾಗಿರುವಂತಹ ವಿಶಾಲ ಹೃದಯಿ, ಸಹೃದಯಿ ಶ್ರೀಯುತ ರವಿ ಶೆಟ್ಟಿ ಅವರು ಒನ್ಸ್ ಅಗೇನ್ ಅರ್ಹವಾಗಿ, ನೈಜವಾಗಿ ಇವತ್ತಿನ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಖುಷಿ ಆಯಿತು. ನಿಮ್ಮಿಂದ ನಮ್ಮ ಯುವ ಜನತೆಗೆ ನಾವುಗಳು ಕಲಿಯುವಂಥದ್ದು ಬಹಳಷ್ಟಿದೆ. ಆ್ಯಂಡ್ ಇನ್ಸ್ಪಿರೇಷನ್ ಅನ್ನುವಂಥದ್ದು ನಮ್ಗಳಿಗೆ ಸ್ಫೂರ್ತಿಯಾಗಿರುವಂತಹ ಮತ್ತೊಂದು ಕಾರ್ಯಕ್ರಮವನ್ನು, ಮತ್ತೊಂದು ಸಂಚಿಕೆಯನ್ನು ತಮ್ಮ ಒಂದು ಬದುಕೆ ಸ್ಫೂರ್ತಿದಾಯಕವಾಗಿರುವಂಥದ್ದು ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು. ಹಾಗೆ ನಿಮಗೂ ಕೂಡ ನಿತಿನ್, ನೀವು ಕೂಡ ಭಾಳ ಒಂದು ಪ್ರತಿಭಾವಂತರು. ಭಾಳ ಖುಷಿ ಆಯಿತು. ನಿಮ್ಮ ಕೂಡ ದ ವೇ ಯು ಕಂಡಕ್ಟ್ ಯುವರ್ ಪ್ರೋಗ್ರಾಮ್, ಭಾಳ ಖುಷಿ. ನಿಮ್ಮ ಪ್ರತಿಭೆ, ನಿಮ್ಮ ಕೂಡ ಭವಿಷ್ಯ ಉಜ್ವಲವಾಗಲಿ. ಹಾಗೆ ನಿಮಗೆ ಸಪೋರ್ಟ್ ನೀಡ್ತಿರುವ ಟೆಕ್ನಿಕಲ್ ವರ್ಗ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್. ಎಲ್ಲ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನುವಂಥ ಒಂದು ಮಾತು. ಜೊತೆಗೆ ಒಬ್ಬ ಮನುಷ್ಯ ಕಷ್ಟಪಟ್ಟು ದುಡಿದ್ರೆ ಅದಂತಹ ಸವಾಲುಗಳನ್ನು ಕೂಡ ಮೆಟ್ಟಿ ನಿಂತು ಯಶಸ್ಸನ್ನು ಸಾಧಿಸ್ತಾನೆ ಅನ್ನುವಂತಹ ಒಂದು ಮಾತು. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೊಂದು ಸ್ಫೂರ್ತಿದಾಯಕವಾಗಿರುವಂಥ ಸಂಚಿಕೆ ಜೊತೆ, ಮತ್ತೊಬ್ಬ ಸಾಧಕರ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. This program is sponsored by TNC, #1 brand in coastal Karnataka. Powered by Karnataka Bank. Co-sponsored by Badr Al Sama Medical Center, Farwania, Kuwait. Prabhat Silk, Mudabidre. Bhaumik Ethnic Wear, RXM Naturals. CAT Solar System.